कृष्णा हरे 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 रामा हरे राम राम हरे 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 कृष्णा कृष्ण कृष्ण हरे 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 राम राम हरे हरे ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಇವಾಗ ಭೋಗ ಆರತಿಯನ್ನ ಹೇಳ್ತಾ ಇದ್ದೀನಿ. ಇದನ್ನ ಎಲ್ಲಾ ಇಸ್ಕಾನ್ ದೇವಸ್ಥಾನದಲ್ಲಿ ಮಧ್ಯಾಹ್ನ ಭಗವಂತನಿಗೆ ಭೋಗವನ್ನ ಅರ್ಪಿಸಬೇಕಾದಾಗ ಹೇಳುವಂತಹ ಆರತಿ ಇದು. ಇದನ್ನ ಶ್ರೀಲ ಭಕ್ತಿ ವಿನೋದ ಠಾಕೂರ್ ಅವರು ಬರ್ದಿರೋದು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಆಶ್ರಯ ಮಾತಾಜಿ. ಹರೇ ಕೃಷ್ಣ. ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ಭಜ ಬಕಾತ ವತ್ಸಲ ಶ್ರೀ ಗೌರ ಹರಿ, ಭಜ ಬಕಾತ ವತ್ಸಲ ಶ್ರೀ ಗೌರ ಹರಿ, ಶ್ರೀ ಗೌರ ಹರಿ ಸೋಹಿ ಗೋಷ್ಠ ಬಿಹಾರಿ, ಶ್ರೀ ಗೌರ ಹರಿ ಸೋಹಿ ಗೋಷ್ಠ ಬಿಹಾರಿ, ನಂದ ಯಶೋಮತಿ ಚಿತ್ತಾಹಾರಿ, ಬೇಲ ಹೋಲೋ ದಾಮೋದರ ಐಸೈ ಕಾನೋ, ಭೋಗ ಮಂದಿರೆ ಬೋಸಿ ಕೋರೋ ಹೋಬೋ ಜಾನ, ನಂದೇರ ನಿದೇಶೆ ಬೈಸ ಗಿರಿವರ ಧಾರಿ, ಬಲದೇವ ಸಹಸಕ ಬೈಸೆ ಸಾರಿ ಸಾರಿ, ಶುಕ್ತ ಶಕಾದಿ ಬಾಜಿ ನಲಿತ ಕುಷ್ಮಾಂಡ, ಡಾಲಿ ಡಾಲ್ನ ದುಗ್ಧ ತುಂಬಿದದಿ ಮೋಚ ಕಂಡ, ಮುದ್ಗ ಭೋರ ಮಾಷ ಬೋರ ರೋಟಿ का गृथाना, ಶಶ್ಕುಲಿ ಪಿಷ್ಠಕ ಖೀರ್ ಪುಲಿ ಪಾಯಸಾನ, ಕರ್ಪೂರ ಅಮೃತ ಕೇಲಿ ರಂಬ ಕೀರ ಸಾರ, ಅಮೃತ ರಸಾಲ ಆಮ್ಲ ದ್ವಾದಶ ಪ್ರಕಾರ, ಲುಚಿ ಚೀನಿ ಸರ್ಪುರಿ ಲಡ್ಡು ರಸ ಭಾಲಿ, ಭೋಜನ ಕೋರೇನ ಕೃಷ್ಣ ಹೋಯಿ ಕುತೂಹಾಲಿ, ರಾಧಿಕಾರ ಪಕ್ಕಾನ್ನ ವಿವಿಧ ವ್ಯಂಜನ, परमानंदे कृष्ण कोरे न भोजाना, चले भले लड्डू का श्री मधु मंगला, बगला बजाय आराधे हरि बोलो, हरि बोल 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 हरि बोल, राधिका दिगणे हेरी नयन रकोणे, तृप्त होए काय कृष्ण यशोदा भवानी, भोजनांते पिये कृष्ण सुपसित भारी, सबे मुख प्रकालोय होये सारी सारी, हस्त मुख प्रकालिय जत सक गाणी, आनंदे विश्राम कोरे बल देवसाने, जंबूल रसालाने तांबूल मसाला, कहा के कृष्ण चंद्र सुखे निद्रा गेला, विशाल काशिकी पुच्छ चामर डुलाया, अपूर्व शय्यायश कृष्ण सुखे निद्रा जाया, यशोमती अग्नपे धनिष्ठा अनीतो, श्री कृष्ण प्रसाद राधा बुंजे होए प्रीतो, ललिता दि सखी गण अवशेष पाया, मने मने सुखे राधा कृष्ण गुण गाया, हरि लीला एक मात्र हर प्रमोदा, भोगारती गाय ठाकुर भक्ति विनोदा, भज बकात वत्सल श्री गौर हरि, भज बकात वत्सल श्री गौर हरि। हरे कृष्ण कृष्ण श्रील प्रभुपाद की जय, गौरनिताई की जय, ರಾಮಚರಣದಾಸ್ ಠಾಕೂರ್ की जय। ಹರೇ ಕೃಷ್ಣ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠದಾಸ್ ಪ್ರಭುಜಿ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಗಳೊಂದಿಗೆ ನಾನು ಇವತ್ತಿನ ದಿನದ ಕಾರ್ಯಕ್ರಮವನ್ನು ಶುರು ಮಾಡುತ್ತಾ ಇದ್ದೀನಿ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ
स्वयं रूपः कदा मह्यं ददाति स्वपदान्तिकं। वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं जीवं साद्वैतं सावधूतं परिजनसहितं कृष्ण चैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधा कान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिन् इति नामिने। नमस्ते सरस्वते देवे गौरवाणी प्रचारिणे निर्विशेषा शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंदा श्री अद्वैता गदाधर श्रीवासादि गौर भक्त वृंदा। हरे कृष्णा कृष्ण कृष्ण हरे 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 रामा राम राम हरे हरे। हरे कृष्णा कृष्ण कृष्ण हरे 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 रामा राम राम हरे हरे। हरे कृष्णा कृष्ण कृष्ण हरे 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 रामा राम राम ಹರೇ ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ನಾನು ಮತ್ತೊಮ್ಮೆ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಭಗವದ್ಗೀತೆ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಗುರು ಪರಂಪರೆಯಿಂದ ಬಂದಿರುವಂತಹ ಈ ಉತ್ತಮೋತ್ತಮವಾದ ಜ್ಞಾನವನ್ನ ಗುರು ಕೃಪೆಯ ಕಟಾಕ್ಷದಿಂದ ನಾನು ನಿಮ್ಮೆಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿನ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನೆನೆಯ ಅಧ್ಯಾಯದ ಹೆಸರನ್ನು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ವಿಭೂತಿ ಯೋಗ. ಧನ್ಯವಾದಗಳು ಪ್ರಭುಜಿ, ಏಕಾಂಬರ ಪ್ರಭುಜಿ. ಹರೇ ಕೃಷ್ಣ. ಸೊ ನೆನ್ನೆಯ ಅಧ್ಯಾಯ ವಿಭೂತಿ ಯೋಗ ಅಲ್ವಾ? ಭಗವಂತ ಅವರ ಐಶ್ವರ್ಯ ಜ್ಞಾನವನ್ನ ನಮ್ಗೆ ತಿಳಿಸಿ ಕೊಟ್ರು. ಸೊ ಅದರಲ್ಲಿ 42 ಶ್ಲೋಕಗಳಿತ್ತು. ಸೊ ಕೃಷ್ಣ ಹೇಳಿದ್ರು, ನನ್ನನ್ನ ಅರ್ಥಕೊಂಡವರು ಯಾರು ಇಲ್ಲ, ಯಾಕಂದ್ರೆ ನಾನೇ ಎಲ್ಲದರ ಮೂಲ. ಈವನ್ ದೇವತೆಗಳು, ಋಷಿ ಮುನಿಗಳು ಸಹ ನನ್ನನ್ನ ತಿಳ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಾದ್ಮೇಲೆ 4 ಶ್ಲೋಕಗಳಲ್ಲಿ ಇಡೀ ಭಗವದ್ಗೀತೆಯ ಸಾರವನ್ನ ನಮ್ಗೆ ತಿಳಿಸಿಕೊಟ್ರು ಅಲ್ವಾ? ಸೊ ಕೃಷ್ಣ ಸಂಬಂಧ, ನಮಗೂ ಕೃಷ್ಣನಿಗೆ ಏನು ಸಂಬಂಧ ಅಂತ ನಮ್ಗೆ ತಿಳಿಸಿಕೊಟ್ರು. ಅದಾದ್ಮೇಲೆ ಅಭಿಧೇಯ ಅಂದ್ರೆ ಭಕ್ತಿ ಅಭಿಧೇಯ, ನಾವು ಆ ಕಳೆದು ಹೋದ ಸಂಬಂಧವನ್ನ ಪುನರ್ ಸ್ಥಾಪನೆ ಮಾಡ್ಲಿಕ್ಕೆ ನಾವು ಭಕ್ತಿಯನ್ನ ಮಾಡ್ಬೇಕು ಅಂತ ಹೇಳಿದ್ರು. ಅದ್ರಲ್ಲಿ ನಮ್ಗೆ ಏನ್ ಸಿಗುತ್ತೆ ಅಲ್ವಾ? ನಾವ್ ಇವಾಗ್ಲೂ ನಮ್ಗೆ ಅದು ತುಂಬಾ ಮುಖ್ಯ. ನಮ್ಗೇನಾದ್ರೂ ಸಿಕ್ಕಿದ್ರೆ ನಾವೇನಾದ್ರೂ ಮಾಡೋದು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ರಲ್ವಾ, ಅಂದ್ರೆ ನಮ್ಗೆ ಕೃಷ್ಣನ ಪ್ರೇಮ ಸಿಗುತ್ತೆ. ಪ್ರೇಮ ಪ್ರಯೋಜನ ಏನು ಅಂದ್ರೆ ಪ್ರೇಮ ಸಿಗುತ್ತೆ. ಸೊ ಆ 4 ಶ್ಲೋಕದಲ್ಲಿ ನಮ್ಗೆ ಕೃಷ್ಣ ಆ ಇಡೀ ಭಗವದ್ಗೀತೆಯ ಸಾರವನ್ನ ನಮ್ಗೆ ತಿಳಿಸಿಕೊಟ್ರು. ಇದನ್ನೆಲ್ಲ ಕೇಳಿದ್ಮೇಲೆ ಅರ್ಜುನ ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನ ಅವರು ಸ್ವೀಕರಿಸ್ತಾ ಇದ್ದಾರೆ. ಕೊನೆಗೆ ಕೃಷ್ಣನನ್ನ ಕೇಳ್ತಾರೆ ಅವರು, ಅಂದ್ರೆ ನಿನ್ನ ವಿಭೂತಿಗಳನ್ನ ವಿವರಿಸು ಕೃಷ್ಣ, ನಿನ್ನ ಬಗ್ಗೆ ನೀನ್ ಹೇಳ್ತಾ ಇರೋದನ್ನ, ನಿನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ಗೆ ಇನ್ನ ಕೇಳ್ಬೇಕು ಅಂತಾನೆ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಮತ್ತೆ ನಮ್ಗೆ ಕೃಷ್ಣನನ್ನ ಸದಾ ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರು ಅಲ್ವಾ? ಮನ್ಮನಾಭಾವ ಮದ್ಭಕ್ತು. ಹೇಗೆ ನಾವು ಕೃಷ್ಣನನ್ನ ಸದಾ ಸ್ಮರಿಸೋದು ಅಲ್ವಾ? ನಾವು ಈ ಭೌತಿಕ ವಸ್ತುಗಳನ್ನ ನಾವು ಯಾವಾಗ್ಲೂ ನಾವು ನೋಡ್ತಾನೆ ಇರ್ತೀವಿ ಅಲ್ವಾ? ಅದಕ್ಕೆ ನಿನ್ನ ಸಿರಿಗಳನ್ನ ನನಗೆ ತಿಳಿಸಿಕೊಡು. ಸೊ ಅಂದ್ರೆ ಸಾಮಾನ್ಯ ಜನರು ಸಹ ಸೊ ನಿನ್ನನ್ನ ಅವರು ಈ ಭೌತಿಕ ವಸ್ತುಗಳಲ್ಲಿ ಅವರು ನಿನ್ನನ್ನ ಅರ್ಥ ಮಾಡ್ಕೋಬೇಕು. ನೋಡಿ ಅಂದ್ರೆ ಅವರು ನಿನ್ನ ಇರುವಿಕೆಯನ್ನ ಅರ್ಥ ಮಾಡ್ಕೋಬೇಕು. ನೀನು ಸರ್ವವ್ಯಾಪಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರಿಗೋಸ್ಕರ ಅವರು ಕೃಷ್ಣನ ವಿಭೂತಿಗಳನ್ನ ವಿವರಿಸ್ಲಿಕ್ಕೆ ಕೇಳ್ತಾರೆ. ಸೊ ಇವತ್ತಿನ ಅಧ್ಯಾಯ 11ನೇ ಅಧ್ಯಾಯ. ಸೊ
ಇಲ್ಲಿ ನಮ್ಗೆ ಕೃಷ್ಣ ವಿಶ್ವರೂಪ ದರ್ಶನವನ್ನ ಅವರು ತೋರಿಸ್ತಾ ಇದ್ದಾರೆ. ಸೊ ಅರ್ಜುನನ ಬೇಡಿಕೆಯ ಮೇಲೆ, ಕೋರಿಕೆಯ ಮೇಲೆ ನಮ್ಗೆ ಇವಾಗ ವಿಶ್ವರೂಪ ದರ್ಶನ ಸಿಗ್ತಾ ಇದೆ. ಸೊ ಈ ಒಂದು ಯೋಗದ ಮೂಲಕ ಹೇಗೆ ನಾವು ಭಗವಂತನನ್ನ ನಾವು ಸಂಪರ್ಕಿಸಬಹುದು ಅನ್ನೋದನ್ನ ನಾವು ಇವತ್ತಿನ ದಿವಸ ನಾವು ತಿಳ್ಕೊಳ್ಳಂತೆ. ಸೊ ಕೃಷ್ಣ ಈ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲೇನೆ ಮೊದಲ ಬಾರಿ ಅವರು ವಿಶ್ವರೂಪವನ್ನ ತೋರಿಸಿಲ್ಲ ಅಲ್ವಾ. ಸೊ ನಮಗ್ ಗೊತ್ತಿರೋ ಹಾಗೇನೆ ಅವರು ಕೃಷ್ಣ ಪುಟ್ಟ ಬಾಲಕ ಇದ್ದಾಗ್ಲೇನೆ ಅಮ್ಮನ ತೊಡೆ ಮೇಲೆ ಹಾಲು ಕುಡಿತಾ ಇರ್ಬೇಕಾದ್ರೆ ಅವ್ರ ಒಂದ್ಸತಿ ಆಕಳಿಸ್ತಾರೆ. ಅವಾಗ ಆ ಕೃಷ್ಣನ ಪುಟ್ಟ ಬಾಯಲ್ಲಿ ಯಶೋಧ ಮಾತೆ ಅವರು ಇಡೀ ವಿಶ್ವವನ್ನ ಅವರು ನೋಡ್ತಾರೆ. ಮತ್ತೆ ಇನ್ನೊಮ್ಮೆ ಕೃಷ್ಣ ಅವರು ಮಣ್ಣನ್ನ ತಿನ್ಬಿಟ್ಟಿರ್ತಾರೆ. ಆಗ ಬಲರಾಮ ಬಂದು ಕೃಷ್ಣನ ಮೇಲೆ ಅವರು ಕಂಪ್ಲೇಂಟ್ ಮಾಡ್ತಾರೆ. ಆಗ ಯಶೋಧ ಮಾತೆ ಏನ್ ಹೇಳ್ತಾರೆ, ನೀನು ಬಾಯನ್ನ ಅಗಲ ಮಾಡಿ ತೋರಿಸಿದ್ರೆ ಅಷ್ಟೇ ನನಗೆ ಗೊತ್ತಾಗುತ್ತೆ ನೀನು ಮಣ್ಣನ್ನ ತಿಂದಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕೃಷ್ಣ ಒಪ್ಕೊಳೋದಿಲ್ಲ ಅಲ್ವಾ, ಮಣ್ಣು ತಿಂದಿದ್ಯಾ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅವರು ಅಗಲ ಮಾಡಿ ತೋರ್ಸು ಬಾಯನ್ನ, ಅವಾಗ ನಂಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಆಗ ಅಗಲ ಮಾಡಿದಾಗ ಯಶೋಧ ಮತ್ತೆ ಏನ್ ನೋಡ್ತಾಳೆ, ಆ ಪುಟ್ಟ ಕಂದನ ಬಾಯಲ್ಲಿ ಇಡೀ ವಿಶ್ವವನ್ನೇ ಅವಳು ನೋಡಿ ದಿಗ್ಭ್ರಾಂತಳಾಗ್ತಾಳೆ. ಸೊ ಅದಾದ್ಮೇಲೆ ಅವರು ಕುರು ಸಭೆಗೆ ಯುದ್ಧ ನಡಿಬಾರ್ದು, ಈ ಕುರುಕ್ಷೇತ್ರ ಯುದ್ಧ ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಸಂಧಾನ ಮಾಡ್ಲಿಕ್ಕೆ ಹೋಗ್ತಾರೆ. ಆಗ ಅವ್ರಿಗೆ ಕೃಷ್ಣನ ಆ ಒಂದು ಅಂದ್ರೆ ಸ್ಥಾನ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಕುರು ಸಭೆಯಲ್ಲಿ ಅವ್ರಿಗೆ ಒಂದು ಅಲ್ಲಿರೋರ್ಗೆಲ್ಲರಿಗೂ ಸಹ ಒಂದು ವಿಶ್ವರೂಪವನ್ನ ತೋರಿಸ್ತಾರೆ. ಆದ್ರೆ ಅಲ್ಲಿರೋರು ಯಾರು ನಂಬದೇ ಇಲ್ಲ, ಕೌರವಾದಿಗಳು ಯಾರು ನಂಬದೇ ಇಲ್ಲ. ಅವ್ರು ಕೃಷ್ಣನನ್ನ ಮಾಯಾವಿ, ಅವನನ್ನ ಹಿಡೀರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಅಲ್ಲಿ ಒಂದು ಮಿನಿ ವಿಶ್ವರೂಪವನ್ನ ಕೃಷ್ಣ ತೋರಿಸ್ತಾನೆ ಕುರು ಸಭೆಯಲ್ಲಿ. ಸೊ ಅದಾದ್ಮೇಲೆ ಈಗ ಯುದ್ಧ ಭೂಮಿಯಲ್ಲಿ ಕೃಷ್ಣ ಅರ್ಜುನನಿಗೆ ಪರಿಪೂರ್ಣವಾದ ಅಂದ್ರೆ ಪೂರ್ಣ ಪ್ರಮಾಣದ ವಿಶ್ವರೂಪವನ್ನ ಅವರು ತೋರಿಸ್ತಾ ಇದ್ದಾರೆ. ಸೊ ಇವಾಗ ವಿಶ್ವರೂಪದಲ್ಲಿ ಏನೆಲ್ಲ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೊ ಇದರಲ್ಲಿ 55 ಶ್ಲೋಕಗಳಿದೆ. ಅರ್ಜುನ ವಿಶ್ವರೂಪವನ್ನ ತೋರಿಸ್ಬೇಕಂತ ಹೇಳ್ಬಿಟ್ಟು ಕೃಷ್ಣನಿಗೆ ವಿನಂತಿಯನ್ನ ಮಾಡ್ಕೊತಾ ಇದ್ದಾನೆ. ನೋಡಿ, ಫ್ರೆಂಡ್ ಅಲ್ವಾ, ನಾವು ಫ್ರೆಂಡ್ ಅಂದ್ರೆ ನಾವ್ ಏನ್ ಮಾಡ್ತೀವಿ, ತೋರ್ಸೋ ಪರವಾಗಿಲ್ವಾ ಅಂತ ಕೇಳ್ತೀವಿ ಅಲ್ವಾ. ಆದ್ರೆ ಇಲ್ಲಿ ಕೃಷ್ಣನ ಆ ಸರ್ವೋಚ್ಚ ಸ್ಥಾನ ಅರ್ಜುನನಿಗೆ ಅರ್ಥ ಆಗಿದೆ, ಅದಕ್ಕೆ ಇಲ್ಲಿ ವಿನಂತಿಯನ್ನ ಮಾಡ್ಕೊತಾ ಇದ್ದಾರೆ. ಸೊ ನಾವು ಮುಂದೆ ನೋಡ್ತೀವಿ, ಅಂದ್ರೆ ನಿನಗೆ ನಾನು ಈ ವಿಶ್ವರೂಪವನ್ನ ನೋಡ್ಬೋದು ಅಂತ ಅನ್ಸಿದ್ರೆ ಮಾತ್ರ ನನಗೆ ತೋರಿಸು ಕೃಷ್ಣ ಅಂತ ಹೇಳ್ಬಿಟ್ಟು ವಿನಂತಿಯನ್ನ ಮಾಡ್ಕೋತಾರೆ ಅರ್ಜುನ ಕೃಷ್ಣನಿಗೆ. ಅದಾದ್ಮೇಲೆ ಅರ್ಜುನನ ಕೋರಿಕೆ ಮೇಲೆ ಕೃಷ್ಣ ಈಗ ವಿಶ್ವರೂಪವನ್ನ ಅವರು ತೋರಿಸ್ತಾರೆ. ಸೊ ವಿಶ್ವರೂಪವನ್ನ ನೋಡ್ಲಿಕ್ಕೆ ಅಗತ್ಯವಾದ ಕಣ್ಣುಗಳನ್ನ ಕೊಡ್ತಾರೆ ಕೃಷ್ಣ ಅರ್ಜುನನಿಗೆ. ಅರ್ಜುನ ವಿಶ್ವರೂಪವನ್ನ ನೋಡ್ತಾರೆ. ಅದ್ ನೋಡಿದ್ಮೇಲೆ ಅವರ ಅನುಭವವನ್ನ ಅವ್ರು ಹೇಳ್ತಾರೆ. ಅದಾದ್ಮೇಲೆ ಅವ್ರಿಗೆ ಭಗವಂತನ ಕಾಲ ರೂಪವನ್ನ ನೋಡಿ ಅವ್ರಿಗೆ ಭಯ ಆಗೋಗ್ಬಿಡುತ್ತೆ. ಆಗ ಅವ್ರು ಕೇಳ್ತಾರೆ, ನೀನ್ ಯಾರು, ನೀನ್ ಯಾಕೆ ಬಂದಿದ್ಯಾ, ನಿನ್ನ ಉದ್ದೇಶ ಏನು ಅಂತ ಕೇಳ್ತಾರೆ. ಆಗ ಕೃಷ್ಣ ಉತ್ತರವನ್ನ ಕೊಡ್ತಾರೆ, ನಾನು ಕಾಲ, ನಾನು ಎಲ್ಲರನ್ನು ಸಹ ನಾನು ನಾಶ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅದಾದ್ಮೇಲೆ ಅರ್ಜುನ ಪ್ರಾರ್ಥನೆಯನ್ನ ಮಾಡ್ತಾರೆ, ಕೃಷ್ಣ ನನಗೆ ನಿನ್ನ ಮೊದಲ ಆ ಮಾನವ ಸದೃಶ ಸುಂದರ ರೂಪವನ್ನ ನನಗೆ ತೋರಿಸು, ಅದಕ್ಕಿಂತ ಮುಂಚೆ ನೀನು ನನಗೆ ಚತುರ್ಭುಜ ರೂಪವನ್ನ ತೋರಿಸು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊತಾರೆ. ಅದಾದ್ಮೇಲೆ ಕೃಷ್ಣ ಅವರ ಮೊದಲಿನ ರೂಪಕ್ಕೆ ಅವರು ಬರ್ತಾರೆ. ಅದಾದ್ಮೇಲೆ ಕೃಷ್ಣ ಹೇಳ್ತಾರೆ, ನೀನ್ ಏನೆಲ್ಲ ನೋಡ್ದೆ ಈಗ, ನನ್ನ ವಿಶ್ವರೂಪನೇ ಆಗ್ಲಿ, ನನ್ನ ಈ ಚತುರ್ಭುಜ ರೂಪನೇ ಆಗ್ಲಿ, ಈ 2 ಕೈಗಳ ರೂಪನೇ ಆಗ್ಲಿ, ಇದನ್ನ ನೋಡೋದು ತುಂಬಾ ಕಷ್ಟ. ಸುದುದರ್ಶನಂ ಅಂತ ಹೇಳ್ತಾರೆ. ಇದರ ದರ್ಶನ ಅಸಾಧ್ಯವಾದದ್ದು. ಸುದುದರ್ಶನ, ಯಜ್ಞ ದಾನ ತಪ ಏನೇ ಮಾಡಿದ್ರು ಸಹ ಈ ದೃಶ್ಯವನ್ನ ಅಂದ್ರೆ ಈ ನನ್ನ ರೂಪವನ್ನ ನೀನು ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನೋಡ್ಬೇಕು ಅಂತಂದ್ರೆ ಶುದ್ಧ ಭಕ್ತಿ ಮಾತ್ರ ಬೇಕು. ಏಕ ಚಿತ್ತದಿಂದ ನನ್ನ ಭಕ್ತಿನ ಮಾಡಿದ್ರೆ ಮಾತ್ರನೇ ಈ ನನ್ನ ದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದೇವತೆಗಳು ಸಹ ಕಾತರಿಸ್ತಾ ಇರ್ತಾರೆ ನನ್ನ ಈ ರೂಪವನ್ನ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾರೆ. ಸೊ ಇವ್ರನ್ನ ನೋಡೋಣಂತೆ. ಸೊ ಈ ಕೃಷ್ಣನ ಈ ವಿಶ್ವರೂಪ ಹೇಗಿದೆ ಅಂತ ಹೇಳ್ಬಿಟ್ಟು ಅರ್ಜುನ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಇಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಕೃಷ್ಣ ವಿಭೂತಿಗಳನ್ನ ಹೇಳ್ತಾ ಇದಾರೆ. ಅದು ನಾನೇ, ಇದು ನಾನೇ, ಇದ್ರಲ್ಲಿರೋದು ನಾನೇ, ಅದ್ರಲ್ಲಿರೋದೇ ನಾನೇ, ಎಲ್ಲ ನಾನೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಲ್ವಾ. ಇದು ಒಂದೇ ಒಂದು ಅಂಶ, ನಾನು ನಿಮ್ಗೆ ಒಂದೇ ಒಂದು ಸ್ವಲ್ಪ ಮಾತ್ರ ನಾನು ಹೇಳಿದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಅದಕ್ಕೆ ಇಲ್ಲಿ ಏನ್ ಅನ್ಸುತ್ತೆ ಅಂತಂತಂದ್ರೆ ನೋಡೋರ್ಗೆ, ಕೃಷ್ಣ ಹೇಳಿದ್ದೆಲ್ಲ ಅರ್ಜುನ ಒಪ್ಕೊಂಡ್ಬಿಟ್ಟ, ಅವನೇನೋ ಬಡಾಯಿ ಕೊಚ್ಕೊಂಡ, ಈ ಕೃಷ್ಣ ಅಂದ್ರೆ ಅರ್ಜುನನಿಗೆ ಇಷ್ಟ, ಸ್ನೇಹಿತ ಬೇರೆ, ತುಂಬಾ ಪ್ರೀತಿ ಬೇರೆ, ಅದಕ್ಕೆ ಒಪ್ಕೊಂಡ್ಬಿಟ್ಟ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ತಾರೆ. ಅದಕ್ಕೋಸ್ಕರ ಅರ್ಜುನ ಇವಾಗ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರೆ ಏನಾಗುತ್ತೆ, ಎಲ್ಲರೂ ಹೌದು ಕೃಷ್ಣ ಏನೆಲ್ಲ ಹೇಳಿದ್ರು ಇದೆಲ್ಲ ನಾನು 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 ಅಂತ ಹೇಳ್ಬಿಟ್ಟು ಸರ್ವವ್ಯಾಪಿ ಅಂತ ಹೇಳ್ಬಿಟ್ಟು ಏನ್ ಹೇಳ್ಕೊತಾ ಇದ್ದಾರೆ ಅವ್ರ ಬಗ್ಗೆ, ಅದೆಲ್ಲನೂ ಸಹ ಅದು ಪ್ರಾಕ್ಟಿಕಲ್ ಆಗಿ ಡೆಮಾನ್ಸ್ಟ್ರೇಷನ್ ಆದಾಗ ಎಲ್ಲರೂ ಒಪ್ಕೋತಾರೆ. ಮತ್ತೆ ಇವಾಗ ಮುಂದೆನೂ ಸಹ ಎಷ್ಟೊಂದ್ ಜನ ನಾನ್ ದೇವ್ರು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಅಂದ್ರೆ ತಪ್ಪು ಮಾರ್ಗ ಹಿಡಿಲಿಕ್ಕೆ ಅವರು ದೇವರಾಗಿ ಅಂದ್ರೆ ನಾನೇ ದೇವ್ರು ಅಂತ ಹೇಳ್ಬಿಟ್ಟು ಹೇಳ್ಕೊಂತಾರೆ. ಆಗ ಒಂದು ಮಾನದಂಡ ಬೇಕು ಅಲ್ವಾ. ಇವಾಗ ಯಾರೇ ಆಗ್ಲಿ ದೇವ್ರು ಅಂತಂದ್ರೆ ಅವರು ಆ ಮಿನಿಮಮ್ ವಿಶ್ವರೂಪವನ್ನ ತೋರಿಸ್ಬೇಕು. ವಿಶ್ವರೂಪವನ್ನ ತೋರಿಸಿದ್ರೆ ಅಷ್ಟೇನೆ ಅವ್ರನ್ನ ನಾವು ದೇವ್ರು ಅಂತ ಹೇಳ್ಬಿಟ್ಟು ನಾವು ನಂಬಬಹುದು. ಅದಕ್ಕೋಸ್ಕರ ಮುಂದೆ ಇಂತಹ ಜನಗಳು ಹೆಚ್ಚಾಗ್ತಾರೆ ಅಂತ ಗೊತ್ತು ಅರ್ಜುನನಿಗೆ ಕಲಿಯುಗದಲ್ಲಿ. ಅದಕ್ಕೋಸ್ಕರ ಒಂದು ಮಾನದಂಡವನ್ನ ಅವರು ಏರ್ಪಡಿಸ್ಲಿಕ್ಕೆ ಅವರು ಕೃಷ್ಣನಿಗೆ ವಿನಂತಿಯನ್ನ ಅವರು ಮಾಡ್ಕೋತಾ ಇದ್ದಾರೆ. ಅದೇ ಆ ಕೃಷ್ಣನ ಆ ಸರ್ವ ವ್ಯಾಪಕತ್ವವನ್ನ
ಇಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡ್ಲಿಕ್ಕೆ ಅವರು ಇಚ್ಛೆ ಪಡ್ತಾರೆ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಗೀತಂ ಯತ್ವಯೋಕ್ತಂ ವಚಸ್ತೇನ ಮೋಹೋ ಅಯಂ ವಿಗತೋ ಮಮ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನ ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹವು ನಾಶವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಏನು ಕೃಷ್ಣ ಅರ್ಜುನನ ಮೇಲೆ ಅನುಗ್ರಹ ಮಾಡಿದ್ದಾರೆ ಅಲ್ವಾ, ಯಾಕಂದ್ರೆ ತನ್ನ ಸ್ನೇಹಿತ, ಅವನಿಗೆ ಅಸೂಯೆ ಇಲ್ಲ, ಮತ್ತೆ ಅವನು ಭಕ್ತ ಅಂತ ಹೇಳ್ಬಿಟ್ಟು ಅವ್ರಿಗೆ ರಹಸ್ಯವನ್ನ ಹೇಳಿದ್ದಾರೆ ಅಲ್ವಾ. ಯಾರಿಗೂ ನಾವು ನಮ್ಮ ರಹಸ್ಯವನ್ನ ಹೇಳೋದಿಲ್ಲ ಅಲ್ವಾ, ಅವ್ರು ನಮ್ಗೆ ತುಂಬಾ ಪ್ರೀತಿ ಪಾತ್ರರಾದ್ರೆ ಮಾತ್ರ ನಾವು ಅವ್ರಿಗೆ ಹೇಳ್ತೀವಿ ರಹಸ್ಯವನ್ನ. ಅದಕ್ಕೋಸ್ಕರ ಇಲ್ಲಿ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನ ಉಪದೇಶ ಮಾಡಿದ್ಯಾ ನೀನು, ಇದರಿಂದ ನನ್ನ ಮೋಹವು ನಾಶವಾಗಿದೆ. ಅರ್ಜುನನಿಗೆ ಏನಿತ್ತು ಮೋಹ? ಅವರು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಅಂತ ಹೋದವರು ಅವ್ರಿಗೆ ತನ್ನ ಬಂಧು ಬಾಂಧವರನ್ನ ನೋಡ್ಬಿಟ್ಟು ಇವ್ರು ನನ್ನವರು, ತನ್ನವರು, ನಾನು ಇವ್ರನ್ನೆಲ್ಲ ಕೊಲ್ಬೇಕಾ, ಇವ್ರನ್ನೆಲ್ಲ ಕೊಂದು ನಾನು ರಾಜ್ಯವನ್ನ ಪಡಿಬೇಕಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ಬಂಧು ಅಂದ್ರೆ ಸ್ವಜನ ಮೋಹ ಅಂತ ಕರಿತೀವಿ, ಅಂದ್ರೆ ತನ್ನ ಬಂಧು ಬಾಂಧವರ ಮೇಲೆ ಅವ್ರಿಗೆ ಮೋಹ ಬಂದ್ಬಿಡ್ತು ಅಲ್ವಾ. ಅದಕ್ಕೆ ನಮ್ಗೆ ಆಚಾರ್ಯರು ಒಂದು ದೃಷ್ಟಾಂತದ ಮೂಲಕ ನಮ್ಗೆ ಅರ್ಥ ಮಾಡಿಸ್ತಾರೆ ಈ ಮೋಹ ಅನ್ನೋದು ಅದ್ ಹೇಗೆ ತೊಲಗುತ್ತೆ ಅಂತ ಹೇಳ್ಬಿಟ್ಟು. ಒಬ್ಬ ವ್ಯಕ್ತಿ ತುಂಬಾ ಕಷ್ಟಪಟ್ಬಿಟ್ಟು ಒಂದ್ ಮನೆಯನ್ನ ಕಟ್ಟಿರ್ತಾನೆ. ಆ ಮನೆ ಬೆಂಕಿ ಬಿದ್ಬಿಡುತ್ತೆ ಆ ಮನೆಗೆ. ಇವ್ರು ಬೇರೆ ಮನೇಲಿ ಇರ್ತಾರೆ, ಆದ್ರೆ ಅವನ್ ಕಟ್ಟಿರೋ ಮನೆಗೆ ಬೆಂಕಿ ಬಿದ್ಬಿಡುತ್ತೆ. ಆಗ ಅವನಿಗೆ ತುಂಬಾ ದುಃಖ ಅಲ್ವಾ. ಎಷ್ಟು ಕಷ್ಟಾರ್ಜಿತ ದುಡ್ಡಲ್ಲಿ ಆ ಮನೆಯನ್ನ ಕಟ್ಟಿದಾಗ ಅಂದ್ರೆ ಅವ್ನಿಗೆ ಅಷ್ಟು ಪ್ರೀತಿ ಇರುತ್ತೆ, ಆ ಮನೆಯ ಮೇಲೆ ಅಷ್ಟು ಮೋಹ ಇರುತ್ತೆ. ಅದು ಬೆಂಕಿಗೆ ಬಿದ್ದೋಗ್ಬಿಟ್ಟಿರುತ್ತೆ, ಈಗ ಬೆಂಕಿ ಬಿದ್ಬಿಟ್ಟಿರುತ್ತೆ ಆ ಮನೆಗೆ. ಸೊ ಅದಕ್ಕೆ ತುಂಬಾ ದುಃಖದಲ್ಲಿ ಇರ್ತಾನೆ. ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ಅವನಿಗೆ ಸಮಾಧಾನ ಆಗ್ತಿಲ್ಲ. ಅದಾದ್ಮೇಲೆ ಅವ್ರ ಮಗ ಬರ್ತಾನೆ. ಮಗ ಬಂದ್ಬಿಟ್ಟು ಹೇಳ್ತಾರೆ, ಅಪ್ಪ ನಾನ್ ನಿಮ್ಗೆ ಈ ವಿಷಯ ಹೇಳಿರ್ಲಿಲ್ಲ, ನಾವ್ ಆ ಮನೆನ ಮಾರ್ಬಿಟ್ಟಿದೀವಿ, ಈಗ ಆ ಮನೆ ನಮ್ದಲ್ಲ, ನಮ್ಗೆ ಹಣನೂ ಸಹ ಬ್ಯಾಂಕ್ ಅಲ್ಲಿ ಬಂದು ಸಂದಾಯ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆಗ ನೋಡಿ ಆ ವ್ಯಕ್ತಿಗೆ ತಕ್ಷಣನೇ ಅವನು ಸಮಾಧಾನ ಆಗ್ಬಿಡ್ತಾನೆ. ನೋಡಿ ಆ ಮನೆಯ ಮೇಲೆ ಇರುವಂತಹ ಮೋಹ ಹೊರಟೋಯ್ತು ಈಗ. ಅಲ್ಲ ನೋಡಿ, ಆ ಮನೆ ಅಲ್ಲೇ ಇದೆ, ಅಲ್ಲಿ ಬೆಂಕಿಯಲ್ಲಿ ಉರಿತಾ ಇದೆ, ಯಾವಾಗ ಅದು ತನ್ನದಲ್ಲ ಅಂತ ಗೊತ್ತಾಗಿದ ತಕ್ಷಣನೇ ಅವನಿಗೆ ಆ ಮೋಹ ಹೊರಟೋಗ್ಬಿಡುತ್ತೆ ಅಲ್ವಾ. ಸೊ ಅದನ್ನೇ ನಮ್ಗೆ ಇಲ್ಲಿ ಅರ್ಜುನನ ಮುಖಾಂತರ ಇಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ ಅಲ್ವಾ. ಅವನಿಗೆ ಇವಾಗ ಜ್ಞಾನ ಬಂದಿದ ತಕ್ಷಣನೇ ಅವನಿವಾಗ ಅವ್ರು ಮಾತ್ರನೇ ಬಂಧು ಬಾಂಧವರು, ಕಣ್ಮುಂದೆ ನಿಂತಿರೋರು ಅವ್ರು ಮಾತ್ರನೇ ಬಂಧು ಬಾಂಧವರು ಅಂತ ಅನ್ಕೊಂಡ್ರು ಅಲ್ವಾ. ಮತ್ತೆ ಅವ್ರೆಲ್ಲರನ್ನು ಸಹ ಅವನು ದೇಹದಿಂದ ಅವನು ಗುರುತಿಸ್ತಾ ಇದ್ದ. ಸೊ ಈಗ ಅವನಿಗೆ ಆತ್ಮ ಅಂತ ಗೊತ್ತಾಯ್ತು. ಮತ್ತೆ ನಾನು ಇವಾಗ ಯುದ್ಧವನ್ನ ಕೃಷ್ಣನಿಗೋಸ್ಕರ ಮಾಡ್ಬೇಕು ಅಂತ ಗೊತ್ತಾಯ್ತು. ನನಗೆ ಇಷ್ಟ ಇಲ್ಲ, ಆದ್ರೆ ನಾನು ಕೃಷ್ಣನಿಗೋಸ್ಕರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಾಯ್ತು. ಯಾವಾಗ ಈ ಭಗವದ್ಗೀತೆಯ ಜ್ಞಾನವನ್ನ ಅವನು ತಿಳ್ಕೊಂತಾನೋ ಆಗ ಅವನಿಗೆ ಮೋಹ ಹೊರಟೋಗುತ್ತೆ, ಆ ಸ್ವಜನ ಮೋಹ ಅನ್ನೋದು ಹೊರಟೋಗುತ್ತೆ. ಇವಾಗ ಅದಕ್ಕೆ ಅವನು ಇವಾಗ ಏನನ್ನ ಕೇಳ್ತಾ ಇದ್ದಾರೆ, ಅರ್ಜುನನಿಗೆ ಕೃಷ್ಣನ ಶ್ರೇಷ್ಠತೆ ಬಗ್ಗೆ ಈಗಾಗಲೇ ಮನವರಿಕೆ ಆಗಿದ್ದರೆ ಅವನು ಏಕೆ ವಿಶ್ವರೂಪವನ್ನು ನೋಡಲು ಬಯಸಿದನು. ಸೊ ಇವಾಗ ಇದಕ್ಕೆ ಮುಂಚೆ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಅದನ್ನ ಇಲ್ಲಿ ಪಾಯಿಂಟ್ಸ್ ಹೇಳ್ತಾ ಇದ್ದಾರೆ. ಕೃಷ್ಣ ಸಾಮಾನ್ಯ ವ್ಯಕ್ತಿ ಇಲ್ಲ ಎಂದು ಇತರರಿಗೆ ಮನವರಿಕೆ ಮಾಡಲು ಅರ್ಜುನ ವಿಶ್ವರೂಪವನ್ನು ನೋಡಲು ಬಯಸುತ್ತಾನೆ. ದೇವರ ಅವತಾರಗಳೆಂದು ಹೇಳಿಕೊಳ್ಳುವ ಮೋಸಗಾರರಿಗೆ ಒಂದು ಪ್ರಮಾಣವನ್ನ ಸ್ಥಾಪಿಸಲು ಎಚ್ಚರಿಕೆ ನೀಡಲು ಬಯಸುತ್ತಾರೆ. ತಾನು ಕೃಷ್ಣ ಎಂದು ಹೇಳಿಕೊಳ್ಳುವವನು ಜನರಿಗೆ ಮನದಟ್ಟು ಮಾಡಿಕೊಡಲು ತನ್ನ ವಿಶ್ವರೂಪವನ್ನ ತೋರಿಸಲು ಸಿದ್ಧನಾಗಿರಬೇಕು. ಭಗವಂತನು ಬ್ರಹ್ಮಾಂಡದ ಭಾಗವಾಗಿದ್ದರೂ ಅದರೊಳಗೆ ಹೇಗೆ ವರ್ತಿಸುತ್ತಾನೆ ಎಂಬುದನ್ನ ನೋಡಲು ಅವನು ಬಯಸುತ್ತಾನೆ. ಅರ್ಜುನನೊಳಗೆ ನೆಲೆಸಿರುವ ಭಗವಂತನು ವಿಶ್ವರೂಪವನ್ನು ಸ್ವಹಿತಾಸಕ್ತಿಯಿಂದ ನೋಡಲು ಬಯಸುವುದಿಲ್ಲ ಮತ್ತು ಅವನು ಭಗವಂತನನ್ನು 2 ಕೈಗಳ ರೂಪದಲ್ಲಿ ನೋಡಿ ಸಂತೋಷ ಪಡುತ್ತಾನೆ. ಸೊ ಇಲ್ಲಿ ನಮ್ಗೆ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಯಾರೇ ಆಗ್ಲಿ ಕೃಷ್ಣನ ಭಕ್ತರಿದ್ದವ್ರಿಗೆ ಕೃಷ್ಣನನ್ನ ಅವ್ರಿಗೆ ಈ ವಿಶ್ವರೂಪವನ್ನ ಪವರ್ ಡಿಸ್ಪ್ಲೇ ಅಂತ ಹೇಳ್ತಾರೆ. ಆ ಭಗವಂತನ ಶಕ್ತಿ ಪ್ರದರ್ಶನ, ಈ ಶಕ್ತಿ ಪ್ರದರ್ಶನವನ್ನ ನೋಡ್ಲಿಕ್ಕೆ ಆ ಭಕ್ತರಿಗೆ ಇಷ್ಟ ಆಗೋದಿಲ್ಲ. ಅವ್ರಿಗೆ ಯಾವಾಗ್ಲೂ ಸಹ ಆ ಶ್ಯಾಮ ಸುಂದರ ರೂಪ ಏನಿದೆ ಅದನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಇಚ್ಛೆ ಪಡ್ತಾ ಇರ್ತಾರೆ. ಆ 2 ಕೈಗಳ ರೂಪ, ಮಾನವ ಸದೃಶ ರೂಪ ಅಂತ ನಾವ್ ಏನ್ ಹೇಳ್ತೀವಿ, ಆ ರೂಪವನ್ನ ನೋಡ್ಲಿಕ್ಕೆ ಅವ್ರು ಇಷ್ಟ ಪಡ್ತಾ ಇರ್ತಾರೆ. ಸೊ ಇವಾಗ ನಾವ್ ಹೇಗೆ ಅರ್ಥ ಮಾಡ್ಕೋಬಹುದಂದ್ರೆ, ಇವಾಗ ನಮ್ಮ ತಂದೆ ಏನಾದ್ರು ಪೊಲೀಸ್ ಆಫೀಸರ್ ಏನಾದ್ರು ಆಗಿದ್ರೆ, ಸೊ ನಮ್ಗೆ ಆ ಪೊಲೀಸ್ ಆಫೀಸರು ಅವ್ರು ಯಾರನ್ನಾದ್ರೂ ಇವಾಗ ಶಿಕ್ಷೆ ದಂಡಿಸ್ಬೇಕಾದ್ರೆ ಅವ್ರು ಉಗ್ರ ರೂಪದಲ್ಲಿ ಇರ್ತಾರೆ ಅಲ್ವಾ. ಅವರು ಏನು ಚಾಟಿ ತಗೊಂಡು ಅಥವಾ ಬೆಲ್ಟ್ ತಗೊಂಡು ಅವರು ತಪ್ಪು ಮಾಡಿರೋರ್ಗೆ ಆನ್ಸರ್ ಅಂದ್ರೆ ಬಾಯಿಂದ ಅವ್ರಿಗೆ ನಿಜ ಬಿಡಿಸ್ಲಿಕ್ಕೆ ಹೊಡಿತಾ ಇರ್ತಾರೆ ಅಲ್ವಾ. ನಮ್ಗೆ ಆ ಒಂದು ರೂಪವನ್ನ ನಮ್ಗೆ ನೋಡ್ಲಿಕ್ಕೆ ಇಷ್ಟ ಆಗೋದಿಲ್ಲ. ನಮ್ಮ ತಂದೆ ಆ ತರ ಅವರು ಕೆಲಸದ ಮೇಲೆ ಇದ್ದಾಗ ನಮ್ಗೆ ಆ ರೂಪವನ್ನ ನೋಡ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಅವ್ರ ಮನೆಯಲ್ಲಿ ನಮ್ಮ ಜೊತೆ ಪ್ರೀತಿಯಿಂದ ಇರ್ತಾರಲ್ಲ, ಆ ರೂಪವನ್ನ ನೋಡ್ಲಿಕ್ಕೆ ನಮ್ಗೆ ಇಷ್ಟ ಆಗತ್ತೆ ಅಲ್ವಾ. ಸೊ ಅದೇ ತರದಲ್ಲಿ ಶುದ್ಧ ಭಕ್ತರಿಗೆ ಆ ಭಗವಂತನ ಶಕ್ತಿ ಪ್ರದರ್ಶನ ಇಷ್ಟ ಆಗೋದಿಲ್ಲ. ಆದ್ರೆ ಇವಾಗ ಯಾರು ಆ ಭಗವಂತನ ಆ ಸರ್ವೋಚ್ಚ ಸ್ಥಾನವನ್ನ, ಆ ಭಗವಾನ್ ರೂಪವನ್ನ ಯಾರು ಒಪ್ಪೋದಿಲ್ಲ, ಯಾರು ಈ ನಿರಾಕಾರವಾದಿಗಳು ಅಂತ ಹೇಳ್ತೀವಲ್ಲ, ಆ ಭಗವಂತನಿಗೆ ಆಕಾರನೇ ಇಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ಇದು ಪವರ್ ಡಿಸ್ಪ್ಲೇ ತುಂಬಾ ಅವ್ರಿಗೆ ಇಷ್ಟ ಆಗುತ್ತೆ ಅಲ್ವಾ. ಅವ್ರಿಗೆ ಯಾಕಂದ್ರೆ ಅವ್ರಿಗೆ ನಮ್ ತರನೇ ಒಬ್ಬ ಇರೋನು ಭಗವಂತ ಅಂತ ಅವ್ರಿಗೆ ಒಪ್ಕೊಳ್ಲಿಕ್ಕೆ ತಯಾರಿಲ್ಲ ಅಲ್ವಾ. ಅವ್ರು ಏನಾದ್ರೂ ಒಂದು ಸ್ಪೆಷಲ್ ಇರ್ಬೇಕು, ಅಲ್ಲಿ ಒಂದು ಶಕ್ತಿ ಕಾಣಿಸ್ಬೇಕು ಅವ್ರಿಗೆ, ಆ ಪ್ರೀತಿಗಿನ ಆ ಶಕ್ತಿ ಇರ್ಬೇಕು. ಆಗ ಅವರು ಇವ್ರು ತುಂಬಾ
ಏನು ದೊಡ್ಡ ವ್ಯಕ್ತಿ ಅಂತ ಹೇಳ್ಬಿಟ್ಟು ಆಗ ಅವ್ರಿಗೆ ಶರಣಾಗ್ತಾರೆ ಅಲ್ವಾ. ಸೊ ಈ ಪವರ್ ಡಿಸ್ಪ್ಲೇ ಏನಿದೆ, ಈ ಭಗವಂತನ ಶಕ್ತಿ ಪ್ರದರ್ಶನ, ಅದು ನಿರಾಕಾರವಾದಿಗಳಿಗೆ ಮತ್ತೆ ಯಾರು ಭಕ್ತರಿಲ್ವೋ ಅವ್ರಿಗೆ ಇದು ತುಂಬಾನೇ ಇದು ಏನು ಹೆಚ್ಚು ಅವ್ರಿಗೆ ಏನು ಭಗವಂತನ ಇರುವಿಕೆಯನ್ನ ಅರ್ಥ ಮಾಡಿಸುತ್ತೆ. ಆದ್ರೆ ಭಕ್ತರಿಗೆ ಅವ್ರಿಗೆ ನೋಡಿ, ನಾವು ಮುಂದೆನೂ ನೋಡ್ತೀವಿ, ಕೃಷ್ಣನ ಈ ಒಂದು ವಿಶ್ವರೂಪವನ್ನ ನೋಡಿ ಅರ್ಜುನ ಭಯಭೀತನ ಆಗ್ತಾನೆ. ಅವನು ಕೃಷ್ಣ ನನಗೆ ನಿನ್ನ ಮೊದಲಿನ ರೂಪವನ್ನ ತೋರಿಸು ಅಂತ ಹೇಳ್ಬಿಟ್ಟು ಅವನು ಕೇಳ್ತಾನೆ. ಭವಾಪ್ಯಯೋ ಹಿ ಭೂತಾನಾಂ ಶ್ರುತೋ ವಿಸ್ತರಶೋ ಮಯ ತತ್ವತಃ ಕಮಲ ಪತ್ರಾಕ್ಷ ಮಹಾತ್ಮ್ಯಂ ಅಪಿ ಚಾವ್ಯಯಂ. ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದನು, ಎಂದೂ ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ನಿನ್ನಿಂದ ಈಗ ನಾನು ಆತ್ಮಜ್ಞಾನವನ್ನ ನಾನು ತಿಳ್ಕೊಂಡಿದ್ದೀನಿ ಅಲ್ವಾ. ಈ ದೇಹಕ್ಕೆ ಮಾತ್ರನೇ ಹುಟ್ಟು ಸಾವಿರೋದು, ಯಾವ್ದು ಹುಟ್ಟುತ್ತೋ ಅದಕ್ಕೆ ಮಾತ್ರನೇ ಸಾವಿರೋದು. ನಮ್ಮ ಆತ್ಮಕ್ಕೆ ಹುಟ್ಟನ್ನೋದಿಲ್ಲ, ಅದಕ್ಕೆ ಸಾವನ್ನೋದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಶಾಶ್ವತವಾದದ್ದು ಅಲ್ವಾ, ನಿತ್ಯವಾದದ್ದು, ಅದು ಬದಲಾವಣೆಗೆ ಒಳಗಾಗೋದಿಲ್ಲ. ಸೊ ನಿನ್ನಿಂದ ವಿವರವಾಗಿ ನಾನು ತಿಳ್ಕೊಂಡಿದ್ದೀನಿ, ಮತ್ತೆ ನಿನ್ನ ಎಂದೂ ಕೊನೆಯಾಗದ ನಿನ್ನ ವೈಭವಗಳನ್ನ ಅರ್ಥ ಮಾಡ್ಕೊಂಡಿದ್ದೇನೆ ಅಲ್ವಾ. 10ನೇ ಅಧ್ಯಾಯದಲ್ಲಿ ನಮ್ಗೆ ವಿಭೂತಿ ಯೋಗವನ್ನ ತಿಳಿಸಿಕೊಟ್ರು ಕೃಷ್ಣ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏವಂ ಯತ್ತಾತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಂ ಇಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಪರಮ ಪ್ರಭುವೆ, ಪುರುಷೋತ್ತಮನೇ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ, ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ. ಇವಾಗ ಕೃಷ್ಣ ಏನ್ ಹೇಳಿದ್ರು, ಅಂದ್ರೆ ನಾನೇ ಸೂರ್ಯ, ನಾನೇ ಚಂದ್ರ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ವಾ. ಸೊ ಇವಾಗ ಅದನ್ನೆಲ್ಲ ನಾವ್ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅಲ್ವಾ. ಅದಕ್ಕೆ ಅದನ್ನ ನಾನು ನೋಡ್ಲಿಕ್ಕೆ, ನಿನ್ನನ್ನ ವರ್ಣಿಸ್ಕೊಂಡಿಯಲ್ಲ, ಅದನ್ನ ನಾನು ನೋಡ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನ ಕೃಷ್ಣನನ್ನ ಕೇಳ್ತಾ ಇದ್ದಾರೆ. ಸೊ ಇವಾಗ ವಿಶ್ವರೂಪವನ್ನ ತೋರಿಸಲು ನಾವು ಕೃಷ್ಣನನ್ನ ಒತ್ತಾಯಿಸಬಹುದೇ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಒತ್ತಾಯಿಸಬಹುದಾ ಕೃಷ್ಣನನ್ನ ತೋರಿಸು ಕೃಷ್ಣ ಅಂತ ಹೇಳ್ಬಿಟ್ಟು? ಹರೇ ಕೃಷ್ಣ, ನಾವ್ ಒತ್ತಾಯಿಸಬಹುದಾ? ಇಲ್ಲ ಮಾತಾಜಿ, ಕೃಷ್ಣ ನಮ್ ತಂದೆ ಅಲ್ವಾ. ಹೌದು ಮಾತಾಜಿ, ನೋಡ್ಲಿಕ್ಕೆ ಪಡುದಿಲ್ಲ. ನಾವ್ ಒತ್ತಾಯಿಸ್ಲಿಕ್ಕೆ ಆಗೋದಿಲ್ಲ, ವಿನಂತಿಯನ್ನ ಮಾಡ್ಕೋಬೋದಲ್ವಾ. ಸೊ ನನ್ಗೆ ಅಂತ ಅರ್ಹತೆ ಇದ್ರೆ ನೀನ್ ನನಗೆ ತೋರಿಸು ಅಂತ ಹೇಳ್ಬಿಟ್ಟು ಇವಾಗ ಅರ್ಜುನ ಅದನ್ನೇ ಮಾಡ್ತಾ ಇದ್ದಾರೆ ನೋಡಿ. ಮನಸ್ಸೇ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಂ ಇತಿ ಪ್ರಭೋ ಯೋಗೇಶ್ವರಂ ತಥೋ ಮೇ ತ್ವಂ ದರ್ಶಯಾತ್ಮನಂ ಅವ್ಯಯಂ. ಓ ಪ್ರಭುವೇ, ಯೋಗೇಶ್ವರನೇ, ನಿನ್ನ ವಿಶ್ವರೂಪವನ್ನ ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೆ ನಿನ್ನ ಅಪರಿಮಿತ ವಿಶ್ವರೂಪವನ್ನ ತೋರಿಸು ಅಂತ ಕೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ವಿನಂತಿಯನ್ನ ಮಾಡ್ಕೊತಿದ್ದಾರೆ ಅಲ್ವಾ. ಅವ್ರ ಫ್ರೆಂಡ್ ಅಲ್ವಾ, ಪರವಾಗಿಲ್ಲ ಸದ್ರ ಅಂತ ಹೇಳ್ಬಿಟ್ಟು ಅವರು ನೋಡಿ ಆತರ ಮಾತಾಡ್ತಾ ಇಲ್ಲ, ಸದ್ರವಾಗಿ ಮಾತಾಡ್ತಿಲ್ಲ, ತೋರ್ಸು ಕೃಷ್ಣ ಅಂತ ಹೇಳ್ಬಿಟ್ಟು ಕೇಳ್ತಾ ಇಲ್ಲ ಅಲ್ವಾ. ನಿನಗೆ ನಾನು ನಿನ್ನ ವಿಶ್ವರೂಪವನ್ನ ತೋರಿಸಬಹುದು, ನೋಡಬಹುದು ಅಂತ ಅನ್ಸಿದ್ರೆ ಮಾತ್ರ ನೀನ್ ನನಗೆ ತೋರಿಸು ಅಂತ ಹೇಳ್ಬಿಟ್ಟು ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನ ಕೃಷ್ಣನನ್ನ ವಿನಂತಿಯನ್ನ ಮಾಡ್ಕೋತಾ ಇದ್ದಾರೆ. ಈಗ ಕೃಷ್ಣ ಏನ್ ಮಾಡ್ತಾ ಇದಾರೆ, ಅರ್ಜುನನ ವಿನಂತಿಗೆ ಅವರು ಒಪ್ಕೋತಾ ಇದಾರ ಇಲ್ವಾ ನೋಡೋಣಂತೆ. ಪಶ್ಯಮೇ ಪಾರ್ಥ ಶ್ರೀ ಭಗವಾನುವಾಚ ಪಶ್ಯಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ದೇವೋತ್ತಮ ಪರಮಪುರುಷನು ಹೇಳಿದನು, ಹೃದಯ ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳನ್ನು, ನಾನಾ ವಿಧವಾದ ದಿವ್ಯ ವರ್ಣಗಳನ್ನ, ನನ್ನ ಕೋಟ್ಯಾಂತರ ರೂಪಗಳನ್ನ ನೋಡು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಕೃಷ್ಣ ಅದನ್ನ ಆ ವಿಶ್ವರೂಪವನ್ನ ತೋರಿಸೋದಕ್ಕಿಂತ ಮುಂಚೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ, ನನ್ನ ವಿಶ್ವರೂಪ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ಅವ್ರು ಸಡನ್ ಆಗಿ ನೀನ್ ಕೇಳ್ದೆ ನಾನು ನೋಡು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇಲ್ಲ, ಅಂದ್ರೆ ವಿಶ್ವರೂಪವನ್ನ ಪ್ರದರ್ಶನ ಮಾಡ್ತಾ ಇಲ್ಲ, ಮೊದ್ಲು ವಿವರಿಸ್ತಾ ಇದಾರೆ. ಅಂದ್ರೆ ಅರ್ಜುನ, ನೀನು ನನ್ನ ವಿಶ್ವರೂಪದಲ್ಲಿ ಇದೆಲ್ಲ ನೋಡ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ನಾನು ಏನೆಲ್ಲ ಸಿರಿಗಳನ್ನ ನಾನು ಹೇಳ್ದೆ ಅದನ್ನೆಲ್ಲನೂ ಸಹ ನೀನು ನನ್ನ ವಿಶ್ವರೂಪದಲ್ಲಿ ನೀನು ನೋಡ್ಬೋದು, ಕೋಟ್ಯಾಂತರ ರೂಪಗಳನ್ನ ನೀನು ನೋಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನ್ ಮರುತಸ್ತತಾ ಬಹೂನಿ ಅದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಭರತ ವಂಶದವರಲ್ಲಿ ಶ್ರೇಷ್ಠನೇ ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ನೋಡು. ಈವರೆಗೆ ಯಾರೂ ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನ ನೋಡು ಅಲ್ವಾ. ಇವಾಗ ನಮ್ಗೆ ಏನು ಗೊತ್ತಿಲ್ಲ ಅಂದ್ರೆ, ಇವಾಗ ಕೃಷ್ಣನ ಒಂದು ವಿಶ್ವರೂಪ ದರ್ಶನ ನಮ್ಮ ಮುಂದೆ ಬಂದ್ರು ಸಹ ನಮ್ಗೆ ಏನಿದೆ ಅಂತಾನೆ ಗೊತ್ತಾಗೋದಿಲ್ಲ. ಅಂದ್ರೆ ನಮ್ಗೆ ಮೊದ್ಲು ಗೊತ್ತಾಗ್ಬೇಕು ಅಲ್ಲಿ ಏನೆಲ್ಲ ನಮ್ಗೆ ಕಾಣ್ಬೋದು ಅಂತ, ಅವಾಗ ನಮ್ಗೆ ನೋಡಿದಾಗ ಗೊತ್ತಾಗುತ್ತೆ ಅಲ್ವಾ. ನಮ್ಗೆ ಏನ್ ಹೇಳ್ತಾರೆ, ನಮ್ಮ ಮೈಂಡ್ಗೆ ಗೊತ್ತಿಲ್ಲದೆ ಇರೋದು ನಮ್ಮ ಕಣ್ಣುಗಳು ಕಂಡಿಯೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಸೊ ಅದೇ ತರನೇ ಈಗ ಅದಕ್ಕೋಸ್ಕರನೇ ಇಲ್ಲಿ ಕೃಷ್ಣ ವಿವರಿಸ್ತಾ ಇದ್ದಾರೆ ಅವರ ವಿಶ್ವರೂಪ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀನ್ ಅದ್ರಲ್ಲಿ ಏನೆಲ್ಲ ನೋಡ್ಬೋದು, ನೀನು ಆದಿತ್ಯರನ್ನ ನೋಡ್ಬೋದು, ವಸುಗಳನ್ನ, ರುದ್ರರನ್ನ, ಅಶ್ವಿನಿ ಕುಮಾರರನ್ನ, ಎಲ್ಲ ದೇವತೆಗಳನ್ನ ನೀನ್ ನೋಡ್ಬೋದು.
ಮತ್ತೆ ವಿವಿಧ ಅಭಿವ್ಯಕ್ತಿಗಳನ್ನ ಇನ್ನ ಈ ವಿಶ್ವದಲ್ಲಿ ಏನೆಲ್ಲ ಇದೆಯೋ ಎಲ್ಲವನ್ನ ನೀನು ನೋಡಬಹುದು. ನೋಡಿ ಇಲ್ಲಿ ಏನ್ ಹೇಳ್ತಾರೆ, ಈವರೆಗೆ ಯಾರು ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನ ನೋಡು ಅಂತ ಹೇಳ್ತಾರೆ. ಅಂದ್ರೆ ಈ ವಿಶ್ವರೂಪವನ್ನ ಅವ್ರು ಯಾವತ್ತೂ ತೋರಿಸಿಲ್ಲ. ಇಲ್ಲಿ ಅರ್ಜುನನಿಗೆ ತೋರಿಸ್ತಾ ಇರೋದು. ಇದಕ್ಕಿಂತ ಮುಂಚೆ ಅವ್ರು ತೋರಿಸಿರ್ಬೋದು ವಿಶ್ವರೂಪವನ್ನ, ಇವಾಗ ತಾಯಿಗೆ ತೋರಿಸಿರ್ಬೋದು ಅಥವಾ ಕುರು ಸಭೆಯಲ್ಲಿ ಪ್ರದರ್ಶನ ಮಾಡಿರ್ಬೋದು. ಆದ್ರೆ ಈಗ ಈ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಏನ್ ತೋರಿಸ್ತಾ ಇದ್ದಾರೆ ವಿಶ್ವರೂಪವನ್ನ, ಅದನ್ನ ಅವರು ಯಾರಿಗೂ ತೋರಿಸಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅರ್ಜುನನಿಗೆ ಮಾತ್ರ ವಿಶ್ವರೂಪ ಏಕೆ ಕಾಣಿಸ್ತು ಅಂತ ಕೇಳ್ತಾ ಇದ್ದಾರೆ. ಯಾಕೆ ಕಾಣಿಸ್ತು ಅರ್ಜುನನಿಗೆ ಮಾತ್ರ ವಿಶ್ವರೂಪ? ಅಲ್ಲಿ ಎಷ್ಟು ಜನ, ಅಲ್ಲಿ 18 ಅಕ್ಷೋಹಿಣಿ ಸೈನ್ಯ ಇತ್ತು, ಆದ್ರೆ ಯಾರಿಗೂ ಕಾಣಿಸಿಲ್ಲ. ಅಲ್ಲಿ ಅರಮನೆಯಲ್ಲಿ ಅಲ್ಲಿ ಸಂಜಯನಿಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸಂಜಯನಿಗೆ ಇವಾಗ ದಿವ್ಯ ದೃಷ್ಟಿಯನ್ನ ಕೊಟ್ಟಿದ್ದಾರೆ ವ್ಯಾಸರು ಅಲ್ವಾ. ಇವಾಗ ಸಂಜಯನ ಮೂಲಕ ಅಲ್ಲಿ ಏನ್ ನೋಡ್ತಾ ಇದ್ದಾರೆ ಅದನ್ನ ಈಗ ಧೃತರಾಷ್ಟ್ರನಿಗೆ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಮತ್ತೆ ಅಲ್ಲಿ ಬೇರೆ ಲೋಕದವರಿಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಮುಂದೆ ತಿಳ್ಕೊತೀವಿ. ಆದ್ರೆ ಅಲ್ಲಿ 18 ಅಕ್ಷೋಹಿಣಿ ಸೈನ್ಯದವರಿಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ಈಗ ಅರ್ಜುನನಿಗೆ ಮಾತ್ರ ಕಾಣಿಸ್ತಾ ಇದೆ. ಸೊ ಯಾಕೆ ಇದು? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಯಾಕೆ ಕಾಣಿಸ್ತು ಅಂತ ಬಿಟ್ಟು ನೋಡೋಣಂತೆ. ಈಗ ಕೃಷ್ಣನೇ ಹೇಳ್ತಾರೆ. ಇಹೈಕಸ್ತಂ ಜಗತ್ಕೃಷ್ಣಂ ಪಶ್ಯಾದ್ಯಾಸ ಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ರಷ್ಟುಂ ಇಚ್ಛಸಿ. ಅರ್ಜುನ, ನೀನು ಏನೇನನ್ನ ನೋಡಲು ಬಯಸುತ್ತೀಯೋ ಅದೆಲ್ಲವನ್ನ ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನೇನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನೇನನ್ನು ನೋಡಲು ಬಯಸಬಹುದೋ ಅದೆಲ್ಲವನ್ನ ಈ ವಿಶ್ವರೂಪದಲ್ಲಿ ನಿನಗೆ ತೋರಿಸುವುದು. ಈ ವಿಶ್ವರೂಪವು ನಿನಗೆ ತೋರಿಸುವುದು. ಚರಾಚರವಾದದ್ದೆಲ್ಲವೂ ಸಂಪೂರ್ಣವಾಗಿ ಒಂದೇ ಸ್ಥಳದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ನೋಡಿ ಇನ್ನ ಏನ್ ಹೇಳ್ತಾ ಇದಾರೆ ಕೃಷ್ಣ ಅರ್ಜುನನಿಗೆ, ನೀನ್ ಏನನ್ನ ನೋಡ್ಬೇಕು ಅಂತ ಇಷ್ಟ ಪಡ್ತಾ ಇದೀಯ ಅದನ್ನೆಲ್ಲನೂ ಸಹ ಒಮ್ಮೆಗೆ ನೀನ್ ನೋಡು ಅಂತ ಹೇಳ್ತಾರೆ ಅಲ್ವಾ. ಸೊ ಇವಾಗ ನಾವ್ ಯಾರದೇ ಆಗ್ಲಿ ಒಂದು ಸಿರಿ ಸಂಪತ್ತನ್ನ ನಾವು ಒಂದೇ ಒಂದು ಫ್ರೇಮ್ ಅಲ್ಲಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನಾವ್ ಅದನ್ನ ಬಿಟ್ಸ್ ಅಂಡ್ ಪೀಸಸ್ ಅಲ್ಲೇ ನಾವು ನೋಡ್ಲಿಕ್ಕೆ ಸಾಧ್ಯ. ಇವಾಗ ನಾನು ಇಲ್ಲೇ ಕುತ್ಕೊಂಡು ಇವಾಗ ನಮ್ಮೂರಲ್ಲಿ ಏನಾಗ್ತಾ ಇದೆ ಅಥವಾ ಇನ್ನೊಂದು ಊರಲ್ಲಿ ಏನಾಗ್ತಿದೆ, ಈ ಭಾರತದಲ್ಲೆಲ್ಲ ಏನಾಗ್ತಿದೆ ಅನ್ನೋದನ್ನ ನಾನು ಏಕಕಾಲದಲ್ಲಿ ನಾನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ನಾವ್ ಇವಾಗ ಟಿವಿ ಚಾನಲ್ ಅಲ್ಲಿ ಎಷ್ಟು ನಾವು ಚಾನಲ್ ಚೇಂಜ್ ಮಾಡ್ತಾನೆ ಇರ್ತೀವಿ, ಅಲ್ಲೇನಾಗ್ತಿದೆ ಇಲ್ಲೇನಾಗ್ತಿದೆ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಅರ್ಜುನ ಯಾವ್ದೇ ಚಾನೆಲ್ ಚೇಂಜ್ ಮಾಡ್ತಾ ಇಲ್ಲ. ಒಂದೇ ದೃಶ್ಯದಲ್ಲಿ ಪ್ರತಿಯೊಂದನ್ನು ಸಹ ಅವನು ಒಂದೇ ಫ್ರೇಮ್ ಅಲ್ಲಿ ಅವನು ನೋಡ್ತಾ ಇದ್ದಾನೆ. ಮತ್ತೆ ಇಲ್ಲಿ ಏನೇನ ಹೇಳ್ತಾ ಇದ್ರೆ, ಬರೇ ಇವಾಗ ಏನ್ ನಡೀತಿದೆ ಅದೊಂದನ್ನೇ ನೋಡ್ತಾ ಇಲ್ಲ. ಇಲ್ಲಿ ಭೂತ ಭವಿಷ್ಯತ್ತು ವರ್ತಮಾನ ಎಲ್ಲವನ್ನು ಸಹ ಇಲ್ಲಿ ಕೃಷ್ಣನ ಆ ವಿಶ್ವರೂಪದಲ್ಲಿ ಅರ್ಜುನ ನೋಡ್ತಾ ಇದ್ದಾನೆ. ನೋಡಿ ಒಂದೇ ಸ್ಥಳದಲ್ಲಿ ಇವೆಲ್ಲ ಇದೆ, ಚರಾಚರವಾದದ್ದೆಲ್ಲನೂ ಸಹ ಸಂಪೂರ್ಣವಾಗಿ ಒಂದೇ ಸ್ಥಳದಲ್ಲಿ ಇಲ್ಲಿವೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಅರ್ಜುನನಿಗೆ ಒಂದು ದಿವ್ಯ ದೃಷ್ಟಿಯನ್ನ ಕೊಡ್ತಾ ಇದ್ದಾರೆ. ಆ ದಿವ್ಯ ದೃಷ್ಟಿ ಯಾವ ದಿವ್ಯ ದೃಷ್ಟಿ ಅಂತಂದ್ರೆ ಆ ವಿಶ್ವರೂಪವನ್ನ ನೋಡ್ಲಿಕ್ಕೆ ಅಗತ್ಯವಾದಂತಹ ದೃಷ್ಟಿಯನ್ನ ಕೊಡ್ತಾರೆ. ನಾವು ಮುಂದೆ 2ನೇ ಲೆವೆಲ್ ಅಲ್ಲಿ ನಾವು ತಿಳ್ಕೊತೀವಿ. ನಾವೇನ್ ಅನ್ಕೋತೀವಿ ದಿವ್ಯ ದೃಷ್ಟಿ ಅಂತಂದ್ರೆ ತುಂಬಾ ಉನ್ನತ ಶ್ರೇಷ್ಠ ಮಟ್ಟದ ದೃಷ್ಟಿಯನ್ನ ಕೊಟ್ಟಿದ್ದಾರೆ ಕೃಷ್ಣ ಅರ್ಜುನನಿಗೆ ಅಂತ ನಾವ್ ಅನ್ಕೋತೀವಿ. ಇಲ್ಲ, ಅರ್ಜುನ ಆಲ್ರೆಡಿ ಅವನು ಕೃಷ್ಣನ ಆ ಪರಮ ಸತ್ಯ ಅಂದ್ರೆ ಆ ಭಗವಾನ್ ರೂಪವನ್ನ ನೋಡ್ಬಿಟ್ಟಾಗಿದೆ ಅವನಿಗೆ ಅಲ್ವಾ. ಅವನಿಗೆ ಇವಾಗ ಕೆಳಮಟ್ಟದ ಒಂದು ರೂಪವನ್ನ ನೋಡ್ಲಿಕ್ಕೆ ಅವನು ಈ ದೃಷ್ಟಿಯನ್ನ ಕೊಡ್ತಾ ಇದ್ದಾರೆ. ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ, ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನ ಕೊಡುತ್ತೇನೆ, ನನ್ನ ಐಶ್ವರ್ಯ ಯೋಗವನ್ನ ನೋಡು. ನೋಡಿ ಭಗವಂತನ ಆ ಐಶ್ವರ್ಯವನ್ನ ನೋಡ್ಲಿಕ್ಕೆ, ಐಶ್ವರ್ಯ ಯೋಗವನ್ನ ನೋಡ್ಲಿಕ್ಕೆ ಈಗ ಕೃಷ್ಣ ಅರ್ಜುನನಿಗೆ ದಿವ್ಯವಾದ ಕಣ್ಣುಗಳನ್ನ ಅವರು ಕೊಡ್ತಾ ಇದ್ದಾರೆ. ಸೊ ಈ ದಿವ್ಯವಾದ ಕಣ್ಣುಗಳನ್ನ ಎಲ್ಲರಿಗೂ ಅವ್ರು ಕೊಡ್ಲಿಲ್ಲ. ಆ 18 ಅಕ್ಷೋಹಿಣಿ ಸೈನ್ಯ ಯಾರೆಲ್ಲ ಇತ್ತೋ ಅಲ್ಲಿ ಅವ್ರಿಗೆಲ್ಲ ಕೃಷ್ಣ ಅವರು ಈ ದಿವ್ಯವಾದ ಕಣ್ಣುಗಳನ್ನ ಪ್ರಸಾದಿಸ್ಲಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ನೋಡ್ಲಿಕ್ಕೆ ಆಗ್ಲಿಲ್ಲ. ಅರ್ಜುನನಿಗೆ ಮಾತ್ರನೇ ಈ ಒಂದು ವಿಶ್ವರೂಪವನ್ನ ನೋಡ್ಲಿಕ್ಕೆ ಸಾಧ್ಯ ಆಯ್ತು. ಇವಾಗ ಸಂಜಯ ಹೇಳ್ತಾ ಇದ್ದಾರೆ, ಏವ ಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಹಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯ ಹೇಳಿದನು, ರಾಜನೇ, ಮಹಾಯೋಗೇಶ್ವರನು, ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನ ತೋರಿಸಿದನು. ನೋಡಿ ಫಸ್ಟ್ ವಿವರಣೆಯನ್ನ ಕೊಡ್ತಾರೆ, ಆಮೇಲೆ ಈಗ ಅವರು ವಿಶ್ವರೂಪವನ್ನ ತೋರಿಸ್ತಾ ಇದ್ದಾರೆ. ಸಂಜಯ ಇದನ್ನ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ. ಇವಾಗ ಏನೆಲ್ಲ ನೋಡ್ತಾ ಇದ್ದಾರೆ ಆ ಕೃಷ್ಣನ ವಿಶ್ವರೂಪದಲ್ಲಿ ಅಂತ ನಾವು ನೋಡೋಣಂತೆ. ಅನೇಕ ವಕ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯ ಮಾಲ್ಯಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ತಿತ ಯದಿ ಬಾಹಾ ಸದೃಶೀ ಸಾ ಸ್ಯಾದ್ವಾ ಸಸ್ಯ ಮಹಾತ್ಮನಃ. ನೋಡಿ ಏನೆಲ್ಲ ನೋಡ್ತಾ ಇದ್ದಾರೆ ಈಗ
ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನ, ಅಸಂಖ್ಯಾತವಾದ ಕಣ್ಣುಗಳನ್ನ, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನ ಕಂಡನು. ಆತನು ದಿವ್ಯ ಮಾಲೆಗಳನ್ನ, ವಸ್ತ್ರಗಳನ್ನ ಧರಿಸಿದ್ದನು, ಹಲವು ದಿವ್ಯ ಗಂಧಗಳನ್ನ ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿದ್ದಿತು, ಉಜ್ವಲವಾಗಿದ್ದಿತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು ಅಲ್ವಾ. ನಮ್ಗೆ ನಿನ್ನೆಯ ಅಧ್ಯಾಯದಲ್ಲಿ ನಾವು ನೋಡಿದ್ರೆ ನಮ್ಗೆ ಕೃಷ್ಣ ಏನ್ ಹೇಳಿದ್ರು? ಸೊ ನಾನು ಏನು ದೇವತೆಗಳಲ್ಲಿ ನಾನು ಇಂದ್ರ ಅಂತ ಹೇಳಿದ್ರು, ಮತ್ತೆ ಮುನಿಗಳಲ್ಲಿ ನಾನು ವ್ಯಾಸ ಅಂತ ಹೇಳಿದ್ರು, ರಾಕ್ಷಸರಲ್ಲಿ ನಾನು ಪ್ರಹ್ಲಾದ ಅಂತ ಹೇಳಿದ್ರು, ಪಾಂಡವರಲ್ಲಿ ಅರ್ಜುನ ಅಂತ ಹೇಳಿದ್ರು. ಈ ತರ ಎಲ್ಲಾನು ನಾನು 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 ನನ್ನನ್ನ ಪ್ರತಿನಿಧಿಸ್ತಾರೆ ಇವರು ಅಂತ ಹೇಳ್ಕೊಂಡು ಹೋದ್ರು ಅಲ್ವಾ. ಇವರು ನೋಡಿ ಏಕಕಾಲದಲ್ಲಿ ಎಲ್ಲವನ್ನ ಏನೆಲ್ಲ ಹೇಳಿದ್ರು ಕೃಷ್ಣ ಅದೆಲ್ಲವನ್ನು ಸಹ ಅರ್ಜುನ ನೋಡ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಅನೇಕ ಬಾಯಿಗಳನ್ನ ನೋಡ್ತಾ ಇದ್ದಾರೆ, ಅನೇಕ ಕಣ್ಣುಗಳನ್ನ, ಅನೇಕ ಅದ್ಭುತ ದರ್ಶನಗಳನ್ನ ಅವ್ರು ನೋಡ್ತಾ ಇದ್ದಾರೆ. ನೋಡಿ ಭಗವಂತ ಅಲ್ಲೂ ಸಹ ದಿವ್ಯ ಮಾಲೆಯನ್ನ ಹಾಕೊಂಡಿದ್ದಾರೆ, ಅಲ್ಲಿ ಗಂಧವನ್ನ ಲೇಪಿಸ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಇದನ್ನ ಹೇಗೆ ಅರ್ಥ ಮಾಡಿಸ್ತಾರೆ ನಮ್ಗೆ ಆಚಾರ್ಯರು ಅಂದ್ರೆ, ಇವಾಗ ಗಂಧ ಹಚ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಹೌದು ಕಣ್ಣಿಂದ ನೋಡಿದ್ರೆ ಗೊತ್ತಾಗುತ್ತೆ, ಮತ್ತೆ ಅದ್ರ ವಾಸನೆನೂ ಗೊತ್ತಾಗುತ್ತೆ ಅಲ್ವಾ. ಸೊ ಇಲ್ಲಿ ಬರೇ ಅರ್ಜುನ ಏನೋ ಒಂದು ಇಮ್ಯಾಜಿನ್ ಮಾಡ್ಕೋತಾ ಇಲ್ಲ, ಅವನು ಕಲ್ಪನೆ ಮಾಡ್ಕೋತಾ ಇಲ್ಲ, ಆ ವಿಶ್ವರೂಪವನ್ನ ತನ್ನ ಕಣ್ಣ ಮುಂದೆ ನೋಡ್ತಾ ಇದ್ದಾರೆ ಅಲ್ಲಿ ವಿಶ್ವರೂಪವನ್ನ ಅಲ್ವಾ. ಮತ್ತೆ ನೋಡಿ ಅದರಿಂದ ಈ ಅವರು ಹಚ್ಕೊಂಡಿರುವಂತಹ ಗಂಧದ ಲೇಪನದ ಆ ಒಂದು ಪರಿಮಳವೂ ಸಹ ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಇದರಿಂದ ನಮ್ಗೆ ಗೊತ್ತಾಗ್ತಾ ಇದೆ ಅದು ಬರೇ ಕಲ್ಪನೆ ಅಲ್ಲ, ಅರ್ಜುನ ಅಲ್ಲೇ ನಿಂತ್ಕೊಂಡು ಕಲ್ಪನೆ ಮಾಡ್ಕೋತಾ ಇಲ್ಲ ವಿಶ್ವರೂಪವನ್ನ, ಅದು ನಿಜವಾಗಿ ಅವ್ರ ಕಣ್ಣ ಮುಂದೆ ಅವರು ನೋಡ್ತಾ ಇದ್ದಾರೆ. ಸೊ ಇದು ಎಷ್ಟು ಆಶ್ಚರ್ಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಪ್ರಭೆ ಇತ್ತು ಆ ಭಗವಂತನ ವಿಶ್ವರೂಪದಲ್ಲಿ ಅಂತಂದ್ರೆ, ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದಾರೆ, ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು ಅಂತ ಹೇಳ್ತಾರೆ. ನೋಡಿ ನಮಗೆ ಒಂದೇ ಒಂದು ಸೂರ್ಯನ ಆ ತೇಜಸ್ಸೇ ನಮ್ಗೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನಮ್ಗೆ 12 ಗಂಟೆ ಹೊತ್ತಲ್ಲಿ ತಲೆಯನ್ನ ಮೇಲೆತ್ತಿ ನಾವು ಏನು ಸೂರ್ಯನನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಈಗ ಒಂದಲ್ಲ ಎರಡಲ್ಲ ಲಕ್ಷಾಂತರ ಸೂರ್ಯರು ಅಂತ ಹೇಳ್ತಾರೆ ಏಕಕಾಲದಲ್ಲಿ ಎಲ್ಲರೂ ಸಹ ಅಲ್ಲಿ ಉದಿಸಿದ್ರೆ ಹೇಗಿರುತ್ತೆ ಅದರ ಪ್ರಭೆ, ಅಷ್ಟು ಇತ್ತು ಆ ವಿಶ್ವರೂಪದಲ್ಲಿ, ಅಷ್ಟು ಪ್ರಭೆ ಇತ್ತು ಆ ವಿಶ್ವರೂಪದಲ್ಲಿ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ತತ್ರೈಕಸ್ತಂ ಜಗತ್ಕೃಷ್ಣಂ ಪ್ರವಿಭಕ್ತ ಅನೇಕದಾ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದಾ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣೆಗಳು ಒಂದೇ ಸ್ಥಳದಲ್ಲಿರುವುದನ್ನ ಅರ್ಜುನನು ನೋಡಿದನು ಅಲ್ವಾ. ನಾವಿವಾಗ ನಿಂತ್ಕೊಂಡ್ಬಿಟ್ಟು ನಮ್ಗೆ ಈ 14 ಲೋಕಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ನಮ್ಗೆ ಬರೇ ಈ ಒಂದು ಇಂಡಿಯಾನೇ ಕಾಣಿಸೋದಿಲ್ಲ ಅಲ್ವಾ. ನಾವ್ ಇಲ್ಲಿ ಮುಂದೆ ನಿಂತ್ಕೊಂಡಾಗ ನಮ್ ಮುಂದೆ ಇಂಡಿಯಾ ಪೂರ್ತಿನೇ ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಇಡೀ ವಿಶ್ವವನ್ನೇ ನೋಡ್ಲಿಕ್ಕೆ ಆಗೋದಿಲ್ಲ. ಇನ್ನು 14 ಲೋಕಗಳನ್ನ ನಮ್ಗೆ ನೋಡ್ಲಿಕ್ಕೆ ಸಾಧ್ಯನಾ? ಆದ್ರೆ ನೋಡಿ ಇಲ್ಲಿ ಪ್ರಭುವಿನ ವಿಶ್ವರೂಪದಲ್ಲಿ ಇಷ್ಟೆಲ್ಲಾ ಭಾಗಗಳಿದ್ರೂ ಸಹ ಒಂದೇ ಸ್ಥಳದಲ್ಲಿ ಅರ್ಜುನ ನೋಡ್ತಾರೆ. ಈ 14 ಲೋಕಗಳನ್ನು ಸಹ ಅವರು ನೋಡ್ತಾರೆ. ನಮ್ಗೆ ಭಾಗವತಮಲ್ಲಿ ನಮ್ಗೆ ಆ ಭಗವಂತನ ಆ ಪ್ರತಿಯೊಂದು ಭಾಗಗಳು ಏನೆಲ್ಲ ಅದು ಪ್ರತಿನಿಧಿಸುತ್ತೆ ಅಂತ ನಮ್ಗೆ ತಿಳಿಸ್ತಾರೆ. ಆ ಕೆಳಗಿನ ಪಾದದಿಂದ ಇಟ್ಕೊಂಡು ಅದೆಲ್ಲನೂ ಸಹ ಅದೋ ಲೋಕಗಳು, ಏನು ಅತಲ ವಿತಲ ಸುತಲ ಪಾತಾಲ, ಅತಲ ವಿತಲ ಸುತಲ ತಲಾತಲ ರಸತಲ ಮಹಾತಲ ಪಾತಾಲ ಅಂತ ಏನಿದೆಯೋ ಅದೆಲ್ಲನೂ ಸಹ ಭಗವಂತನ ಕೆಳಭಾಗ, ಮತ್ತೆ ಮೇಲ್ಭಾಗ ಎಲ್ಲಾನು ಸಹ ಏನು ನಮ್ಮ ಭೂಮಿಯ ಮೇಲೆ ಎಲ್ಲ ಏನಿದೆಯೋ ಅದೆಲ್ಲನೂ ಸಹ ಆ ಮೇಲಿನ ಭಾಗಕ್ಕೆ ಅವರು ಹೋಲಿಸ್ತಾರೆ. ಸೊ ಮಧ್ಯ ಭಾಗ ಕಟಿ ಭಾಗ ನಮ್ಮ ಭೂಮಿಗೆ ಅವರು ಹೋಲಿಸ್ತಾರೆ. ಇದನ್ನ ನಮ್ಗೆ ಆ 2ನೇ ಕ್ಯಾಂಟೋ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಇದ್ರ ಬಗ್ಗೆ ನಾವು ತಿಳ್ಕೊತೀವಿ, ವಿಶ್ವರೂಪ ದರ್ಶನ ಹೇಗಿದೆ ಅಂತ ಹೇಳ್ಬಿಟ್ಟು ಭಗವಂತಂದು. ತತಸ್ಸ ವಿಸ್ಮಯಾವಿಷ್ಟೋ ರುಷ್ಟಾರೋಮಾ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರ್ ಅಭಾಷತ. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆವಾಗಿ ಪ್ರಣಾಮ ಮಾಡಿ ಕೈಗಳನ್ನ ಮುಗಿದುಕೊಂಡು ಪರಮ ಪ್ರಭುವಿಗೆ ಪ್ರಾರ್ಥನೆಯನ್ನ ಮಾಡಲು ಪ್ರಾರಂಭಿಸಿದನು ಅಲ್ವಾ. ಇವಾಗ ಅರ್ಜುನನಿಗೆ ಕೃಷ್ಣ ತನ್ನ ಸ್ನೇಹಿತ ಅಂತ ಗೊತ್ತು ಅಲ್ವಾ. ಅವನಿಗೆ ಬರೀ ಆ ಒಂದು ಸುಂದರ ರೂಪ ಮಾತ್ರನೇ ಅವನಿಗೆ ಗೊತ್ತಿತ್ತು. ಅವನಿಗೆ ಈ ವಿಶ್ವರೂಪವನ್ನ ನೋಡಿದಾಗ ಅವನಿಗೆ ದಿಗ್ಭ್ರಾಂತನಾಗ್ತಾನೆ, ಆಶ್ಚರ್ಯ ಆಗುತ್ತೆ. ಅಯ್ಯೋ ನನ್ನ ಸ್ನೇಹಿತನಿಗೆ ಇಷ್ಟು ಶಕ್ತಿ ಇದೆಯಾ ಅಂತ ಹೇಳ್ಬಿಟ್ಟು ಅವ್ನು ದಿಗ್ಭ್ರಾಂತನಾಗ್ತಾನೆ, ರೋಮಾಂಚಗೊಳ್ಳುತ್ತೆ ಅವನಿಗೆ. ಅವನಿವಾಗ ನೋಡಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ದಾನೆ. ಅಂದ್ರೆ ಅವನಿಗೆ ಅಷ್ಟು ಭಗವಂತನ ಆ ಒಂದು ಶಕ್ತಿಯನ್ನ ನೋಡ್ಬಿಟ್ಟು ಅವನಿವಾಗ ನಮಸ್ಕಾರ ಮಾಡ್ತಾ ಇದ್ದಾನೆ ದಿಗ್ಭ್ರಾಂತನಾಗಿ. ಮತ್ತೆ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಇವಾಗ ಪ್ರಾರಂಭ ಮಾಡ್ತಾನೆ. ಏನ್ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಅರ್ಜುನ ವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಗಾನ್ ಬ್ರಹ್ಮಾಣಂ ಈಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ಅರ್ಜುನನೇ ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಕೃಷ್ಣನೇ, ಶ್ರೀಕೃಷ್ಣನೇ, ಎಲ್ಲ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನ ಕಾಣುತ್ತಿದ್ದೇನೆ. ಬ್ರಹ್ಮನು ಬ್ರಹ್ಮ ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನ ಕಾಣುತ್ತಿದ್ದೇನೆ ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ಇವಾಗ ಏನೆಲ್ಲ ನೋಡ್ತಾ ಇದ್ರೆ ಅವರು ಎಲ್ಲಾ ದೇವತೆಗಳನ್ನ, ಮುಕ್ಕೋಟಿ ದೇವತೆಗಳನ್ನ, ನಾವೇನ್ ಹೇಳ್ತೀವೋ ಎಲ್ಲ ದೇವತೆಗಳನ್ನ ನೋಡ್ತಾ ಇದ್ರೆ, ಜೀವರಾಶಿಗಳನ್ನ ನೋಡ್ತಾ ಇದ್ರೆ ಭಗವಂತನಲ್ಲಿ. ಮತ್ತೆ ಬ್ರಹ್ಮ ಅವರು ಕಮಲದ ಮೇಲೆ ಕುತ್ಕೊಂಡಿದ್ದಾರೆ, ಶಿವ ಮತ್ತೆ ಎಲ್ಲ ಋಷಿಗಳು, ದಿವ್ಯ ಸರ್ಪಗಳು ಎಲ್ಲವೂ ಸಹ ಭಗವಂತನ ದೇಹದಲ್ಲಿ ಇರೋದನ್ನ ಅರ್ಜುನ ನೋಡ್ತಾ ಇದ್ದಾರೆ. ಅದನ್ನ ಅವರು ಇವಾಗ ವರ್ಣನೆ ಮಾಡ್ತಾ ಇದ್ದಾರೆ. ನಿನ್ನ ದೇಹದಲ್ಲಿ ನೀನು ಹೇಳ್ದೆ ಇದೆಲ್ಲನೂ ಸಹ, ಆದ್ರೆ ಇದೆಲ್ಲವನ್ನು ನಾನು ನಿನ್ನ ಈ ವಿಶ್ವರೂಪದಲ್ಲಿ ನೋಡ್ತಾ ಇದ್ದೀನಿ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕ ತೋಳುಗಳನ್ನ, ಉದರಗಳನ್ನ, ಬಾಯಿಗಳನ್ನ ಮತ್ತು ಕಣ್ಣುಗಳನ್ನ ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ, ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರನು. ಅಲ್ವಾ? ಇವಾಗ ಇಲ್ಲಿ ಏನ್ ಹೇಳ್ತಾರೆ ನೋಡಿ, ಇದಕ್ಕಿಂತ ಮುಂಚೆನೆ ಹೇಳಿದ್ರು ಇದನ್ನೆಲ್ಲ ಅಲ್ವಾ. ನಿನ್ನಲ್ಲಿ ಎಲ್ಲ ನಾನು ಎಷ್ಟೋ ಅಸಂಖ್ಯಾತ ಬಾಯಿಗಳನ್ನ, ಕಣ್ಣುಗಳನ್ನ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ಇಲ್ಲಿ ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದ್ದಾರೆ, ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತರಣೆಗೊಂಡ ಅನೇಕ ತೋಳುಗಳನ್ನ, ಉದರಗಳನ್ನ, ಬಾಯಿಗಳನ್ನ, ಕಣ್ಣುಗಳನ್ನ ಕಾಣ್ತಾ ಇದ್ದೀನಿ. ನನಗೆ ಇಲ್ಲಿ ಯಾವ್ದು ಮೊದಲು, ಯಾವ್ದು ಕೊನೆ, ಯಾವ್ದು ಮಧ್ಯ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇಲ್ಲಿ ನಮ್ಗೆ ಆಚಾರ್ಯ ಏನನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ಇವಾಗ ಯಾಕೆ ಇಲ್ಲಿ ಅರ್ಜುನಂದ್ ಏನಾದ್ರು ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದ್ಯಾ, ಹೇಳಿದ್ದೇ ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಯಾವುದೇ ಆಗ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇರೋದನ್ನ ನಾವು ಮೂರ್ ಸತಿ ಹೇಳ್ತೀವಿ ಅಲ್ವಾ. ಸೊ ನಮ್ಗೆ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲವು ನಾಸ್ತೈವ 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 ಗತಿರನ್ಯತ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ ಅಲ್ವಾ. ಯಾವ್ದು ತುಂಬಾ ಮುಖ್ಯವಾದದ್ದು ಅದನ್ನ ಪದೇ ಪದೇ ಹೇಳ್ತಾರೆ. ಅದರಿಂದ ನಮ್ಗೆ ಗೊತ್ತಾಗುತ್ತೆ ಇದು ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನ ಒಂದ್ಸತಿ ನಾವು ಪದೇ ಪದೇ ಯಾವಾಗ ಹೇಳ್ತೀವಿ, ನಾವು ದಿಗ್ಭ್ರಾಂತರಾಗಿ ಅಥವಾ ಭಯಭೀತರಾದಾಗಲೂ ನಾವು ಪದೇ ಪದೇ ಹೇಳ್ತೀವಿ. ಇವಾಗ ಏನಾದ್ರು ಹಾವೇನಾದ್ರು ಕಾಣಿಸಿದ್ರೆ ಹಾವು 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 ಬನ್ನಿ ಬನ್ನಿ ಅಂತ ಹೇಳಿ ಕರಿತೀವಿ ಅಲ್ವಾ. ಇವಾಗ ಅದೇ ತರ ಇವಾಗ ಅರ್ಜುನ ಅಲ್ಲಿ ಅವನು ದಿಗ್ಭ್ರಾಂತನಾಗಿದ್ದಾನೆ, ಆಶ್ಚರ್ಯಚಕಿತನಾಗಿದ್ದಾನೆ. ಅದಕ್ಕೋಸ್ಕರ ಈಗ ಅವನು ಹೇಳಿದ್ದಾನೆ ಮತ್ತೆ ಮತ್ತೆ, ಯಾಕಂದ್ರೆ ಅಲ್ಲಿ ಅಷ್ಟು ಕಾಣಿಸ್ತಾ ಇದೆ ಅವನಿಗೆ. ಎಲ್ಲಿ ನೋಡಿದ್ರು ಸಹ ಕಣ್ಣುಗಳು ಕಾಣಿಸ್ತಾ ಇದೆ, ಅನೇಕ ಕಣ್ಣುಗಳು. ಎಲ್ಲಿ ನೋಡಿದ್ರು ಅನೇಕ ಬಾಯಿಗಳು ಕಾಣಿಸ್ತಾ ಇದೆ. ಆ ಬಾಯಿ ಬೇರೆ, ಅಲ್ಲಿ ಬಾಯಿಂದ ಬೇರೆ ಅಗ್ನಿ ಬರ್ತಾ ಇದೆ ಅಲ್ವಾ. ಮತ್ತೆ ಎಲ್ಲಾ ಕಡೆಯಲ್ಲಿ ತೋಳುಗಳು, ಉದರಗಳು ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಈಗ ಅವನು ಮತ್ತೆ ಮತ್ತೆ ಅದನ್ನ ಹೇಳ್ತಾ ಇದ್ದಾನೆ. ಕಿರೀಟಿನಂ ಗತಿನಂ ಚಕ್ರಿನಂಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲಾರ್ಕಾದ್ಯುತಿಂ ಅಪ್ರಮೇಯಂ. ನಿನ್ನ ರೂಪವನ್ನ ನೋಡುವುದು ಕಷ್ಟ, ಏಕೆಂದ್ರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನ ಎಲ್ಲೆಲ್ಲೂ ಕಾಣುತ್ತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಮಗೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರೆ ಹಾಗೇನೆ ಏನ್ ಹೇಳಿದ್ರು, ಎಷ್ಟು ಪ್ರಭೆ ಇದೆ, ಲಕ್ಷಾಂತರ ಸೂರ್ಯರು ಒಮ್ಮೆಲೆ ಉದಿಸಿದ್ರೆ ಎಷ್ಟು ಪ್ರಭೆ ಇರುತ್ತೋ ಅಷ್ಟು ಪ್ರಭೆ ಇಲ್ಲಿ ವಿಶ್ವರೂಪದಲ್ಲಿ ಇದೆ ಅಂತ ಹೇಳಿದ್ರು ಅಲ್ವಾ. ಇವಾಗ ಅದಕ್ಕೆ ಎಲ್ಲಿ ಕಾಣುತ್ತೆ, ಇವಾಗ ಅಷ್ಟೊಂದು ಬೆಳಕಿದ್ರೆ, ಇವಾಗ ನಮ್ಗೊಂದು ಟಾರ್ಚ್ ಲೈಟ್ ಬಿಟ್ರೇನೆ ನಮ್ಗೆ ಇವಾಗ ಮುಂದೆಯಿಂದ ಯಾವ್ದಾದ್ರು ಒಂದು ವೆಹಿಕಲ್ ಬರ್ತಿದ್ರೆ ನಮ್ಗೆ ಅಲ್ಲಿ ಏನಿದೆ ಅಂತಾನೆ ಗೊತ್ತಾಗೋದಿಲ್ಲ ಮುಂದೆ ಅಲ್ವಾ. ಇಲ್ಲಿ ಒಂದಲ್ಲ ಎರಡಲ್ಲ ಲಕ್ಷಾಂತರ ಸೂರ್ಯರು ಒಮ್ಮೆ ಉದಿಸಿದ್ರೆ ಎಷ್ಟು ಪ್ರಭೆ ಇದೆಯೋ ಅಷ್ಟು ಪ್ರಭೆ ಇದೆ. ಅಷ್ಟು ಪ್ರಭೆ ಇದ್ದಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಆ ವಿಶ್ವರೂಪದಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಆದ್ರೂ ಸಹ ಇಲ್ಲಿ ದಿವ್ಯ ದೃಷ್ಟಿಯಿಂದ ಇಲ್ಲಿ ಕಾಣಿಸ್ತಾ ಇದೆ ಎಲ್ಲನೂ ಸಹ. ಅರ್ಜುನನಿಗೆ ಏನೆಲ್ಲ ಕಾಣಿಸ್ತಾ ಇದೆ ಅವನಿಗೆ, ಆ ಭಗವಂತನ ವಿಶ್ವರೂಪ ವಿವಿಧ ಕಿರೀಟಗಳಿಂದ, ಗದೆಗಳಿಂದ, ಚಕ್ರಗಳಿಂದ ಅಲಂಕೃತವಾಗಿರೋದನ್ನ ಅವನು ಕಾಣ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಂ ಅವ್ಯಯ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ನೀನು ಪರಮವಾದ ಆದಿಲಕ್ಷ್ಯವು, ನೀನು ಎಲ್ಲ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು, ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪುರುಷನು. ಇದು ನನ್ನ ಅಭಿಪ್ರಾಯ ಅಲ್ವಾ. ಇವಾಗ ನಮ್ಗೆ ನಮ್ ಫ್ರೆಂಡ್ ಏನಾದ್ರು ಇವಾಗ ಅವ್ರೇನೇನೋ ಬಡಾಯಿ ಕೊಚ್ಕೊಂತಾರೆ ಅನ್ಕೊಳ್ಳಿ, ಅಂದ್ರೆ ನಾನು ನಮ್ಮ ಮನೆ ಅಷ್ಟು ಸುಂದರವಾಗಿದೆ, ನನ್ನ ಹತ್ರ ಈ ಕಾರ್ ಇದೆ, ನಾನು ಏನು ಇದಕ್ಕೆ ನಾನು ಅಧ್ಯಕ್ಷನಾಗಿದೆ ಅಥವಾ ಏನೆಲ್ಲ ಅವ್ರು ಹೇಳ್ಕೊಂಡಾಗ ನಮ್ಗೆ ಓ ಅಂತ ಹೇಳ್ಬಿಟ್ಟು ಕೇಳಿಸ್ಕೊಂಡಿರ್ತೀವಿ. ಈಗ ನಾವು ಕಣ್ಣಿಂದ ನೋಡಿದಾಗ ನಾವ್ ಇವಾಗ ಏನ್ ಮಾಡ್ತೀವಿ, ಅವ್ನು ಹೇಳಿದ್ದೆಲ್ಲ ಸರಿ, ಹೌದು, ಅಂದ್ರೆ ನೀನ್ ಎಷ್ಟು ಐಶ್ವರ್ಯವಂತ, ಮತ್ತೆ ನಿಮ್ ಮನೇಲಿ ಇದೆಲ್ಲ ಇದೆ, ನಿನ್ ಹತ್ರ ಅದಿದೆ ಇದಿದೆ ಅಂತ ನಾವು ಅವ್ನಿಗೆ ಹೇಳ್ತೀವಿ ಅಲ್ವಾ. ಅದೇ ತರ ಈಗ ಕೃಷ್ಣ ಅವ್ರ ಬಗ್ಗೆ ವರ್ಣಿಸ್ಕೋತಾರೆ. ಇವಾಗ ಅದನ್ನೆಲ್ಲವನ್ನ ಇವರು ಕಣ್ಣಿಂದ ನೋಡ್ತಾ ಇದ್ದಾರೆ ಅರ್ಜುನ. ಅದಕ್ಕೆ ಇವರು ಮತ್ತೆ ಎಲ್ಲವನ್ನ ಇವಾಗ ರಿಪೀಟ್ ಮಾಡ್ತಾ ಇದ್ದಾರೆ ನೋಡಿ. ಕೃಷ್ಣ ಏನೆಲ್ಲ ಹೇಳಿದ್ರು 9ನೇ ಅಧ್ಯಾಯದಲ್ಲಿ ಅಲ್ವಾ, ಅದೆಲ್ಲವನ್ನು ಸಹ ಇವಾಗ ಹೇಳ್ತಾ ಇದ್ದಾರೆ. ನನ್ನ ಧಾಮವೇ ಏನು ಪರಂಧಾಮ, ಕಟ್ಟಕಡೆ ವಿಶ್ರಾಂತಿ ತಾಣ, ಅದೆಲ್ಲ ಹೇಳಿದ್ರು 9ನೇ ಅಧ್ಯಾಯದಲ್ಲಿ. ಈಗ ಅವನಿಗೆ ಅನ್ನಿಸ್ತಾ ಇದೆ ಅರ್ಜುನನಿಗೆ, ಹೌದು ಕೃಷ್ಣ ಏನೆಲ್ಲ ಹೇಳಿದರೆ ಎಲ್ಲವೂ ಸಹ ಸರಿ ಅಂತ ಹೇಳ್ಬಿಟ್ಟು. ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ
ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ, ನಿನ್ನ ಮಹಿಮೆಗೆ ಮಿತಿ ಇಲ್ಲ, ನಿನಗೆ ಅಸಂಖ್ಯಾತ ಬಾಹುಗಳಿವೆ, ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು, ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನ ಕಾಣುತ್ತಿದ್ದೇನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಭಗವಂತನ ಆ ಮಹಿಮೆಗೆ ಮಿತಿನೇ ಇಲ್ಲ. ಈಗ ಆ ವಿಶ್ವರೂಪವನ್ನು ನೋಡಿದಾಗ ಅದಿವಾಗ ಏನು ಅರ್ಜುನನಿಗೆ ಸರಿ ಅಂತ ಅನ್ನಿಸ್ಬಿಡುತ್ತೆ ಅಲ್ವಾ. ಸೂರ್ಯ ಚಂದ್ರರನ್ನ ಇಲ್ಲಿ ಏನಕ್ಕೆ ವರ್ಣನೆ ಮಾಡ್ತಾ ಇದಾರೆ, ನಿನ್ನ ಕಣ್ಣುಗಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಇವಾಗ ಭಗವಂತನ ಬಾಯಿಂದ ಈಗ ಅಗ್ನಿ ಬರ್ತಾ ಇದೆ. ನಾವು ಮುಂದೆ 2ನೇ ಪಾಯಿಂಟ್ ಅಲ್ಲಿ ನಾವು ಅರ್ಥ ಮಾಡ್ಕೋತೀವಿ, ನಮ್ಮ ಬಾಯಿಯ ಅಧಿದೈವ ಯಾರು ಅಂತಂದ್ರೆ ಅಗ್ನಿ. ಸೊ ಅದನ್ನ ನಮ್ಗೆ ಇಲ್ಲಿ ನಮ್ಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದಾರೆ. ಅವರು ಬಾಯಿಂದ ಈಗ ಏನು ಜ್ವಾಲೆ ಬರ್ತಾ ಇದೆ, ಅಗ್ನಿ ಬರ್ತಾ ಇದೆ. ಮತ್ತೆ ಆ ಎಷ್ಟು ಎಲ್ಲ ಅಲ್ಲಿ ನೋಡಿದ್ರೆ ಅನೇಕ ಬಾಯಿಗಳಿದೆ ಅಲ್ವಾ. ಆ ಎಲ್ಲಾ ಬಾಯಿಗಳಿಂದ ಬರ್ತಿರುವಂತಹ ಆ ಒಂದು ಅಗ್ನಿ ಇಡೀ ವಿಶ್ವವನ್ನ ಅದು ಸುಡ್ತಾ ಇರೋದನ್ನ ಅರ್ಜುನ ಇಲ್ಲಿ ನೋಡ್ತಾ ಇದ್ದಾನೆ. ಪೃಥ್ವಿಯೋರ್ ಇದಂ ಅಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವತಿತಂ ಮಹಾತ್ಮನ್. ನೀನು ಒಬ್ಬನೇ, ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕಗಳನ್ನು, ಅವುಗಳ ನಡುವಣ ಎಲ್ಲ ಸ್ಥಳವನ್ನು ವ್ಯಾಪಿಸಿದ್ದೀಯೇ ಮಹಾತ್ಮನೇ. ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿವೆ. ಸೊ ಇವಾಗ ಮೊದ್ಲು ಅವನು ಇವಾಗ ಪ್ರಾರ್ಥನೆಯನ್ನ ಮಾಡ್ತಾನೆ ಅಲ್ವಾ. ಹೌದು, ನೀನ್ ಏನ್ ಹೇಳಿದ್ರೆ ಅದೆಲ್ಲನೂ ಸಹ ನಾನು ಇವಾಗ ಒಪ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ಪ್ರಾರ್ಥನೆಯನ್ನ ಮಾಡಿದ್ರು. ಇವಾಗ ಬೇರೆ ಲೋಕಗಳು ಅವರೆಲ್ಲ ಏನನ್ನ ನಿನ್ನ ವಿಶ್ವರೂಪವನ್ನ ನೋಡಿ ಅವ್ರಿಗೆ ಏನು ಪರಿಣಾಮ ಆಗ್ತಿದೆ ಅಂತ ಹೇಳ್ಬಿಟ್ಟು ಈಗ ಅರ್ಜುನ ವಿವರಿಸ್ತಾ ಇದ್ದಾರೆ. ಇವಾಗ ನಿನ್ನ ಈ ಅದ್ಭುತವಾದ ಉಗ್ರವಾದ ರೂಪ ಅಂತಾನು ಹೇಳ್ತಿದ್ದಾರೆ ನೋಡಿ. ಇದನ್ನು ನೋಡ್ಬಿಟ್ಟು 3 ಲೋಕಗಳು ಸಹ ಭಯಗೊಂಡಿವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಭೂಮಿ ಮತ್ತೆ ಮೇಲ್ಗಡೆ ಉನ್ನತ ಲೋಕ ಮತ್ತೆ ಅಧೋಲೋಕ 3 ಲೋಕಗಳನ್ನು ಸಹ ಭಯಗೊಂಡಿವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೀನು ಒಬ್ನೇ ಆದ್ರೂ ಸಹ ನೀನು ಎಲ್ಲವನ್ನ 14 ಲೋಕವನ್ನು ಸಹ ನೀನು ವ್ಯಾಪಿಸಿದೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಮೀಹಿ ತ್ವಾಂ ಸುರಾ ಸಂಗ ವಿಶಂತಿ ಕೇಚಿದ್ ಭೀತಾಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತಿ ಉಕ್ತ್ವಾ ಮಹರ್ಷಿ ಸಿದ್ಧ ಸಂಗಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹರ್ಷಿಗಳ ಮತ್ತು ಪರಿಪೂರ್ಣರ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವರು ಅಂತ ಹೇಳ್ತಾರೆ. ಇವಾಗ 3 ಲೋಕದಲ್ಲಿರೋರು ಹೇಗೆ ಈ ವಿಶ್ವರೂಪವನ್ನ ನೋಡಿ ಅವರು ಅದಕ್ಕೆ ಹೇಗೆ ಅವರು ಪ್ರತಿಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅರ್ಜುನ. ಸೊ ಈ ದೇವತೆಗಳೆಲ್ಲರೂ ಸಹ ಈಗ ಭಯಭೀತರಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತೆ ಮಹರ್ಷಿಗಳು ಸಿದ್ಧರು ಅವ್ರೇನ್ ಮಾಡ್ತಾ ಇದಾರೆ, ಅವರು ಸ್ವಸ್ತಿ ಸ್ವಸ್ತಿ ಅಂತಂದ್ರೆ ಒಳಿತಾಗಲಿ ಒಳಿತಾಗಲಿ ಅಂತ ಹೇಳ್ಬಿಟ್ಟು ಅವ್ರು ಯಾವಾಗ್ಲೂ ನಮಗ್ ಗೊತ್ತಿರೋ ಹಾಗೇನೆ ಋಷಿ ಮುನಿಗಳೆಲ್ಲ ಏನು ಅವರು ಇಡೀ ಲೋಕ ಕಲ್ಯಾಣವನ್ನ ಬಯಸ್ತಾ ಇರ್ತಾರೆ ಅಲ್ವಾ. ಅವ್ರಿಗೆ ಎಷ್ಟು ಶಾಖ ಅಲ್ವಾ, ಆ ಶಾಖದಿಂದ ಇಡೀ ಪ್ರಪಂಚವೇ ಸುಡ್ತಾ ಇದೆ. ಅದಕ್ಕೋಸ್ಕರ ಅವ್ರು ಇವಾಗ ಒಳಿತಾಗಲಿ ಒಳಿತಾಗಲಿ ಅಂತ ಹೇಳ್ಬಿಟ್ಟು ಅವರು ವೇದದ ಸ್ತುತಿಗಳನ್ನ ಹಾಡ್ತಾ ಇದ್ದಾರೆ. ಅವರು ಭಗವಂತನಿಗೆ ಪ್ರಾರ್ಥನೆಯನ್ನ ಅವರು ಸಲ್ಲಿಸ್ತಾ ಇದ್ದಾರೆ. ರುದ್ರಾದಿತ್ಯವಸವೋ ಯೇ ಚ ಸಾಧ್ಯ ವಿಶ್ವೇ ಅಶ್ವಿನೌ ಮರುತಶ್ಚೋಷ್ಮಪಾಶ್ಚ ಗಂಧರ್ವ ಯಕ್ಷ ಸುರಸಿದ್ಧ ಸಂಗ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವದೇವತೆಗಳು, ಇಬ್ಬರು ಅಶ್ವಿನಿ ದೇವತೆಗಳು, ಮರುತರು, ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು ಮತ್ತು ಸಿದ್ಧ ದೇವತೆಗಳು ಬೆರಗಾಗಿ ನಿನ್ನನ್ನು ನೋಡುತ್ತಿದ್ದಾರೆ ಅಂತ ಹೇಳ್ತಾರೆ. ಇವಾಗ ಉನ್ನತ ಲೋಕದಲ್ಲಿರೋರು ಏನ್ ಮಾಡ್ತಾ ಇದಾರೆ, ಇವ್ರು ಯಾರೆಲ್ಲ ಉನ್ನತ ಲೋಕದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವದೇವತೆಗಳು, ಅಶ್ವಿನಿ ದೇವತೆಗಳು, ಮರುತರು, ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು, ಇವರೆಲ್ಲರನ್ನು ಸಹ ಭಗವಂತನನ್ನು ನೋಡಿ ಬೆರಗಾಗಿ ಹೋಗ್ತಾ ಇದ್ದಾರೆ. ಅವರು ಬೆರಗಾಗಿ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರುಪಾದಂ ಬಹೂದರಂ ಬಹುದಂಶ್ರಾಕರಾಲಂ ದೃಷ್ಟ್ವಾ ಲೋಕಾಹ ಪ್ರವತೀತಾಸ್ತತಾಹಂ. ಎಲೆ ಮಹಾಬಾಹುವೆ, ಹಲವು ಮುಖಗಳನ್ನ, ಕಣ್ಣುಗಳನ್ನ, ಬಾಹುಗಳನ್ನ, ತೊಡೆಗಳನ್ನ, ಪಾದಗಳನ್ನ, ಉದರಗಳನ್ನ ಮತ್ತು ಕೋರೆ ದಾಡೆಗಳನ್ನು ಹೊಂದಿರುವ ನಿನ್ನ ಈ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನ ಒಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ. ಅವರಂತೆ ನಾನೂ ಭಯಗೊಂಡಿದ್ದೇನೆ ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಅರ್ಜುನ ಯಾರನ್ನೆಲ್ಲ ನೋಡ್ತಾ ಇದ್ದಾನೆ, ಉನ್ನತ ಲೋಕದಲ್ಲಿರೋರನ್ನ ನೋಡ್ತಾ ಇದ್ದಾನೆ. ಮತ್ತು ಅವ್ರಿಗೆ ನೋಡಿ ಈ ಅವರು ಸಹ ಭಗವಂತನ ಈ ವಿಶ್ವರೂಪವನ್ನ ನೋಡಿ ಅವರು ಭಯಭೀತರಾಗಿರೋದನ್ನ ಸಹ ಈಗ ಅರ್ಜುನ ನೋಡ್ತಾ ಇದ್ದಾನೆ. ಮತ್ತೆ ಅವ್ರು ಹೇಳ್ತಾ ಇದಾರೆ ಕೃಷ್ಣನಿಗೆ, ಅವರೆಲ್ಲ ಭಯಭೀತರಾಗಿದ್ದಾರೆ ನಿನ್ನ ಈ ಉಗ್ರವಾದ ರೂಪವನ್ನ ನೋಡಿ, ಅವ್ರ ತರನೇ ನಾನು ಸಹ ಭಯಭೀತನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅರ್ಜುನ ಯಾಕೆ ವಿಚಲಿತನಾದ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನೋಡೋಣಂತೆ ಇಲ್ಲಿ ಯಾಕೆ ವಿಚಲಿತನಾಗ್ತಾರೆ ಅಂತ ಹೇಳ್ಬಿಟ್ಟು. ನಭಸ್ಪೃಶಂ ದೀಪ್ತಂ ಅನೇಕ ವರ್ಣಂ ವ್ಯಾತಾನನಂ ದೀಪ್ತ ವಿಶಾಲ ನೇತ್ರಂ
ದೃಷ್ಟ್ವಾ ಹಿತ್ವಾ ಪ್ರವರ್ತಿತಾಂತರ್ ಆತ್ಮ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಸರ್ವಾಂತರ್ಯಾಮಿಯಾದ ವಿಷ್ಣುವೆ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನ ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಕೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ ಅಂತ ಹೇಳಿದರೆ, ಯಾಕೆ ಈಗ ಅರ್ಜುನಿಗೆ ಭಯಭೀತನಾಗ್ತಾನೆ? ಅವನಿಗೆ ಈ ಭಗವಂತನ ರೂಪ ಅವನಿಗೆ ಮೊದಲು ಅದ್ಭುತ ಅನ್ಸುತ್ತೆ, ಆಶ್ಚರ್ಯ ಅಂತ ಅನ್ಸುತ್ತೆ. ಅವನು ಭಗವಂತನ ಆ ಶಕ್ತಿನ ನೋಡಿ ಅವನು ಮಾರು ಹೋಗ್ತಾನೆ, ಪ್ರಾರ್ಥನೆನ ಮಾಡ್ತಾನೆ. ಆದ್ರೆ ಈಗ ಮತ್ತೆ ಅವನಿಗೆ ಇದನ್ನ ಎಲ್ಲ ನೋಡಿದ್ರು ಸಹ ಅನೇಕ ಕಣ್ಣುಗಳು, ಬಾಯಿಗಳು, ಉದರಗಳು ಅದನ್ನೆಲ್ಲ ನೋಡಿದಾಗ ಅವನಿವಾಗ ಭಯಭೀತನಾಗ್ತಾನೆ. ದೇವತೆಗಳು ಸಹ ಭಯಭೀತರಾಗೋದನ್ನ ಅವನು ನೋಡ್ತಾನೆ. ಸೊ ಅದಕ್ಕೋಸ್ಕರ ಇವಾಗ ಹೇಳ್ತಾ ಇದ್ದಾನೆ, ನನಗೆ ಮನಸ್ಸು ಈಗ ಭಯದಿಂದ ತಲ್ಲಣಗೊಂಡಿದೆ, ನನಗೆ ಇವಾಗ ಸಮಚಿತ್ತವನ್ನ ನನಗೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ಇನ್ನ ಏನನ್ನ ನೋಡ್ತಿದ್ದಾರೆ ಅಂತಂದ್ರೆ ಭಗವಂತನ ಕಾಲ ರೂಪವನ್ನ ನೋಡ್ತಿದ್ದಾರೆ, ಅಂದ್ರೆ ಭವಿಷ್ಯತ್ತನ್ನ ನೋಡ್ತಾ ಇದ್ದಾರೆ. ಮುಂದೆ ಏನ್ ಆಗ್ಬಹುದು ಅನ್ನೋದನ್ನ ಈಗ ನೋಡ್ತಾ ಇದ್ದಾರೆ. ಅದು ಭಗವಂತನ ಕಾಲ ರೂಪ. ಅದನ್ನ ನೋಡಿ ಈಗ ಅರ್ಜುನ ಅವನು ತುಂಬಾ ಭಯಭೀತನಾಗ್ತಾ ಇದ್ದಾನೆ. ಏನ್ ನೋಡ್ತಾ ಇದ್ದಾನೆ ಈಗ? ಅಮೀ ಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಹ ಸರ್ವೇ ಸಹೈವಾವನಿಪಾಲ ಸಂಗೈಃ ಭೀಷ್ಮೋ ದ್ರೋಣ ಸೂತ ಪುತ್ರಸ್ತಥಾಸೌ ಸಹಸ್ಮದೀಯೈರಪಿ ಯೋಧ ಮುಖೈಃ ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರ್ ಉತ್ತಮಾಂಗೈಃ. ಅಲ್ವಾ, ಇವಾಗ ಇನ್ನ ಇದು ಕುರುಕ್ಷೇತ್ರ ಯುದ್ಧ ಇನ್ನ ಶುರುವಾಗಿಲ್ಲ ಅಲ್ವಾ? ಈಗಿನ್ನ ಎಲ್ಲಿದ್ದಾರೆ ಈಗ ಅರ್ಜುನ ಮತ್ತೆ ಕೃಷ್ಣ ಅವರಿಬ್ರು ಸಹ ಎರಡು ಸೇನೆಗಳ ಮಧ್ಯೆ ಆ ರಥದಲ್ಲಿ ಇದ್ದಾರೆ ಅಲ್ವಾ? ರಥದಲ್ಲಿ ಇದ್ದಾಗ ಯಾವಾಗ ಅವರು ಎರಡು ಸೇನೆಯನ್ನ ನೋಡಿದಾಗ ಅವನು ಯುದ್ಧ ಮಾಡಲ್ಲ ಅಂದಾಗ ಇಲ್ಲಿ ಕೃಷ್ಣ ಭಗವದ್ಗೀತೆಯನ್ನ ಬೋಧಿಸ್ತಾ ಇರೋದು ಅಲ್ವಾ? ಈಗ ಬೋಧಿಸ್ತಾ ಇರ್ಬೇಕಾದ್ರೆ ಅವರು ವಿಶ್ವರೂಪವನ್ನ ತೋರಿಸ್ತಾ ಇದ್ದಾರೆ ಅಲ್ವಾ? ಇವಾಗ ಅವರು ಮುಂದೆ ಈ ಯುದ್ಧದಲ್ಲಿ ಏನಾಗ್ಬೋದು ಅನ್ನೋದನ್ನ ಆ ಭವಿಷ್ಯತ್ತನ್ನ ತೋರಿಸ್ತಾ ಇದ್ದಾರೆ. ಆ ಭವಿಷ್ಯದಲ್ಲಿ ಏನಾಗ್ತಾ ಇದೆ ಈಗ? ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ ಮತ್ತು ಕರ್ಣರು ನೋಡಿ, ಎಲ್ಲ ಯಾರು ಶೂರಾದಿಶೂರರು ಅಂತ ನಾವೇನು ಕರಿತೀವಿ, ಆ ಎಲ್ಲ ಮುಖ್ಯವಾದಂತಹ ಆ ಸೇನಾ ನಾಯಕರೆಲ್ಲರನ್ನೂ ಸಹ ಈಗ ಭಗವಂತನ ಬಾಯಿಯೊಳಗಡೆ ವೇಗವಾಗಿ ಪ್ರವೇಶಿಸ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ, ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನ ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ಇದನ್ನ ನೋಡ್ತಾ ಇದ್ದಾನೆ ಕೃಷ್ಣನ ಬಾಯಿ, ಅಂದ್ರೆ ಆ ವಿಶ್ವರೂಪದ ಒಳಗಡೆ ಇವರೆಲ್ಲ ಪ್ರವೇಶ ಮಾಡ್ತಿರೋದನ್ನ ಅರ್ಜುನ ನೋಡ್ತಾ ಇದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿಯಾದ ಕೆಲವರ ತಲೆಗಳನ್ನ ಕಾಣುತ್ತಿದ್ದೇನೆ. ನೋಡಿ ಅರ್ಜುನ ಏನೆಲ್ಲ ನೋಡ್ತಾ ಇದ್ದಾನೆ ಅಲ್ವಾ? ಆ ಹಲ್ಲುಗಳ ಮಧ್ಯದಲ್ಲಿ ಯಾರೆಲ್ಲ ವೇಗವಾಗಿ ಈಗ ಬಾಯಿಯೊಳಗಡೆ ಪ್ರವೇಶ ಮಾಡ್ತಿದ್ದಾರೆ ಅವರ ತಲೆ ಅಲ್ಲಿ ಸಿಕ್ಕಾಕೊಂಡು ಪುಡಿ ಪುಡಿ ಆಗ್ತಾ ಇದೆ. ಅದನ್ನ ನೋಡ್ತಾ ಇದ್ದಾನೆ ಅರ್ಜುನ. ಅದಕ್ಕೆ ಅವನಿಗೆ ಭಯಭೀತನಾಗ್ತಿದ್ದಾನೆ. ಆ ಭಗವಂತನ ಕಾಲ ರೂಪವನ್ನ ನೋಡಿ, ಆ ಭವಿಷ್ಯತ್ತನ್ನ ನೋಡಿ ಅವನು ಭಯಭೀತನಾಗ್ತಾನೆ. ಅವ್ರು ಬೇರೆಯವ್ರು ಯಾರು ಅಲ್ಲ ಅಲ್ವಾ? ಅವನ ಬಂಧು ಬಾಂಧವರೇ. ಅವ್ರ ಮುಂದೆ ಇರುವಂತಹ ಆ 18 ಅಕ್ಷೋಣಿ ಸೈನ್ಯದ ಆ ಭವಿಷ್ಯತ್ ಏನು ಅಂತ ಹೇಳ್ಬಿಟ್ಟು ಅವನು ನೋಡ್ತಾ ಇದ್ದಾನೆ. ಅವರೆಲ್ಲ ಎಷ್ಟು ವೇಗವಾಗಿ ಭಗವಂತನ ಬಾಯಿ ಒಳಗಡೆ ಹೋಗ್ತಾ ಇದಾರೆ, ಆ ವಿಶ್ವರೂಪದ ಬಾಯಿ ಒಳಗಡೆ ಹೋಗ್ತಿದ್ದಾರೆ ಅಂತಂದ್ರೆ, ಯಥಾ ನದೀನಾ ಬಹವೋಂಬು ವೇಗಾಹ ಸಮುದ್ರಂ ಏವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರ ವಿಶಂತಿ ವಕ್ತ್ರಾಣಿ ವಿಜ್ವಲಂತಿ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಹರಿಯುವಂತೆ ಈ ಎಲ್ಲ ಮಹಾಯೋಧರು ಪ್ರಜ್ವಲಿಸುತ್ತ ನಿನ್ನ ಬಾವಿಗಳನ್ನ ಪ್ರವೇಶಿಸುತ್ತಿರುವರು. ನೋಡಿ ಆ ನದಿಗಳೆಲ್ಲನೂ ಸಹ ಹೇಗೆ ಆ ಸಮುದ್ರಕ್ಕೆ ಪ್ರವೇಶ ಮಾಡುತ್ತೆ, ಎಷ್ಟು ವೇಗವಾಗಿ ಪ್ರವೇಶ ಮಾಡುತ್ತೆ. ಅದೇ ತರನೇ ಎಲ್ಲ ಯೋಧರನ್ನು ಸಹ ನಿನ್ನ ಬಾಯೊಳಗಡೆ ವೇಗವಾಗಿ ಅವರು ಪ್ರವೇಶ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಉಪಮೇಯವನ್ನ ಕೊಡ್ತಾ ಇದ್ದಾರೆ. ಮತ್ತೆ ಇನ್ನ ಒಂದು ಏನ್ ಹೋಲಿಕೆಯನ್ನ ಕೊಡ್ತಾ ಇದ್ದಾರೆ? ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗಾಹ ತಥೈವ ನಾಶಾಯ ವಿಶಂತಿ ಲೋಕಾಸ್ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಹ. ಇಲ್ಲಿ ಇನ್ನ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಪತಂಗಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನು ವೇಗವಾಗಿ ಪ್ರವೇಶಿಸುವಂತೆ ಎಲ್ಲ ಜನರು ನಿನ್ನ ಬಾಯಿಯೊಳಕ್ಕೆ ವೇಗವಾಗಿ ಧಾವಿಸುತ್ತಿರುವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಎಷ್ಟು ಅವರು ವೇಗವಾಗಿ ಧಾವಿಸ್ತಾ ಇದಾರೆ ಅಂತಂದ್ರೆ, ಹೇಗೆ ಆ ಪತಂಗಗಳು ಆ ಅಗ್ನಿನ ನೋಡಿದಾಗ ಅಗ್ನಿಗೆ ಹೇಗೆ ಅವರು ಏನು ಪ್ರವೇಶಿಸುತ್ತವೆ ಅಂದ್ರೆ ಮುತ್ತಿಗೆ ಹಾಕುತ್ತೋ, ಅದೇ ತರನೇ ಈಗ ಎಲ್ಲ ಸೈನಿಕರನ್ನು ಸಹ ನಿನ್ನ ಬಾಯಿಯೊಳಗಡೆ ಅವರು ವೇಗವಾಗಿ ಪ್ರವೇಶಿಸ್ತಾ ಇದ್ದಾರೆ. ಏನಕ್ಕೋಸ್ಕರ? ಅವರು ತಮ್ಮ ಸಾವನ್ನ ಅಲ್ಲಿ ಅನುಭವಿಸ್ತಾ ಇದ್ದಾರೆ. ಸಾವನ್ನ ಪಡಿಲಿಕ್ಕೆ ಅವರು ಅಷ್ಟು ವೇಗವಾಗಿ ಭಗವಂತನ ಅಂದ್ರೆ ಆ ವಿಶ್ವರೂಪನ ಬಾಯಿಯೊಳಗಡೆ ಅವರು ಪ್ರವೇಶಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಖ್ಯಾಹಿ ಮೇಕೋ ಭವಾನ್ ಉಗ್ರ ರೂಪೋ
ನಮೋಸ್ತು ತೇ ದೇವ ವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತ್ಯಂ ಆದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಪ್ರಭುಗಳ ಪ್ರಭುವೆ, ಉಗ್ರರೂಪನೇ, ದಯವಿಟ್ಟು ನೀನು ಯಾರು ಎಂದು ಹೇಳು. ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ. ದಯವಿಟ್ಟು ನನ್ನಲ್ಲಿ ಕೃಪೆ ಮಾಡು. ನೀನು ಆದಿಪುರುಷನು. ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆನು. ಆದುದರಿಂದ ನಿನ್ನನ್ನು ತಿಳಿಯಬೇಕೆಂದು ಬಯಸುತ್ತಿದ್ದೇನೆ. ನೋಡಿ, ಇವಾಗ ಅರ್ಜುನ ಸಮಚಿತ್ತವನ್ನ ಕಳ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಿದೆ ಅಲ್ವಾ. ನೋಡಿ, ಇವಾಗ ಏನ್ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅರ್ಜುನ. ಕೃಷ್ಣ ಅಂತ ಗೊತ್ತು ಅವ್ರಿಗೆ, ಆದ್ರೂ ಸಹ ಇಲ್ಲಿ ಆ ಕಾಲರೂಪವನ್ನು ನೋಡಿ ಭಯಭೀತನಾಗಿ ಕೇಳ್ತಾ ಇದ್ದಾರೆ, ನೀನ್ ಯಾರು, ನಿನ್ನ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಹೇಳು. ನನ್ನ ಮೇಲೆ ಕೃಪೆ ಮಾಡಿ ನನಗೆ ಹೇಳು, ನಿನ್ನ ಉದ್ದೇಶವನ್ನ ನಾನು ತಿಳಿಲಿಕ್ಕೆ ನಾನು ಬಯಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಿನಗೆ ಪ್ರಣಾಮ ಮಾಡ್ತೀನಿ, ಹೇಳು, ನೀನು ನನ್ನ ಮೇಲೆ ಕೃಪೆ ತೋರಿಸು ಅಂತ ಕೇಳ್ಕೊತಾ ಇದ್ದಾರೆ. ಈಗ ಆ ಕೃಷ್ಣ ಮಾತಾಡ್ತಾ ಇದ್ದಾರೆ. ಶ್ರೀ ಭಗವಾನು ವಾಚ. ಈಗ 2 ಪ್ರಶ್ನೆ ಎಲ್ಲ ಕೇಳಿದ್ರಲ್ಲ, ನೀನ್ ಯಾರು ಮತ್ತೆ ನಿನ್ನ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಕೃಷ್ಣ. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತಃ ಋತೆ ಪಿತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತಾಃ ಪ್ರತಿ ಅನಿಕೇಶು ಯೋಧಾಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು, ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲ ಯೋಧರು ಕೊಲ್ಲಲ್ಪಡುವರು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. 3 ಜನ ಮಾತ್ರ ಉಳ್ಕೋತಾರೆ ಕೌರವರ ಕಡೆ. ಸೊ ಯಾರ್ಯಾರು ಅಂತಂದ್ರೆ ಅಶ್ವತ್ಥಾಮ, ಕೃತವರ್ಮ ಮತ್ತೆ ಕೃಪಾಚಾರ್ಯರು 3 ಜನ ಮಾತ್ರ ಉಳ್ಕೋತಾರೆ. ಅದ್ಬಿಟ್ರೆ ಇಲ್ಲಿ ಪಾಂಡವರು ಉಳ್ಕೋತಾರೆ. ಸೊ ಅದ್ಬಿಟ್ರೆ ಎಲ್ಲರನ್ನು ಸಹ ಈಗ ಕೃಷ್ಣ ನಾಶ ಮಾಡ್ತಾರೆ, ನಮ್ಗೆ ಗೊತ್ತಿರೋ ಹಾಗೆ ಮುಂದೆ. ಇವಾಗ ಅದನ್ನಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ನಾನು ಕಾಲ ಅಲ್ವಾ. ನೋಡಿ, ಕಾಲನ ಕೈಯಲ್ಲಿ ಯಾರು ಸಹ ಸಿಕ್ಕಾಕೊಳ್ಲಿಕ್ಕೆ ಆಗೋದಿಲ್ಲ. ಈ ಭೌತಿಕ ಪ್ರಪಂಚದ ನಿಯಮವೇ ಅದು ಅಲ್ವಾ. ನಾನಿಲ್ಲಿ ಶಾಶ್ವತವಾಗಿ ಇರ್ತೀನಿ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಎಷ್ಟೇ ಶಕ್ತಿಶಾಲಿ ಇರ್ಬೋದು, ಎಷ್ಟೇ ಅಧಿಕಾರ ಇರ್ಬೋದು, ಅವ್ರಿಗೆ ಎಷ್ಟೇ ಇನ್ಫ್ಲೂಯೆನ್ಸ್ ಇರ್ಬೋದು, ಒಂದು ಕ್ಷಣನೂ ಸಹ ಅವ್ರ ಆಯಸ್ಸನ್ನ ಮುಂದೆ ಹಾಕ್ಲಿಕ್ಕೆ ಆಗೋದಿಲ್ಲ. ನಾವ್ ಹಿರಣ್ಯಕಶಿಪುವನ್ನ ನೋಡಿದ್ವಿ ಅಲ್ವಾ. ಅವನು ಎಷ್ಟೆಲ್ಲ ಅವನು ಬುದ್ಧಿ ವಂತಿಕೆಯನ್ನು ಉಪಯೋಗಿಸಿ ಅವನು ಅಮರನಾಗ್ಬೇಕು ಅಂತ ಹೇಳ್ಬಿಟ್ಟು ಬ್ರಹ್ಮನಲ್ಲಿ ಅವನು ವರವನ್ನ ಕೇಳ್ತಾನೆ ಅಲ್ವಾ. ಆದ್ರೆ ಭಗವಂತ ಅಲ್ವಾ, ಅವನು ಎಷ್ಟು ಚಾಣಾಕ್ಷ್ಯ ಅಲ್ವಾ. ಅವ್ರು ಏನು ವರವನ್ನ ಕೊಟ್ಟಿದ್ರು ಬ್ರಹ್ಮ, ಯಾಕಂದ್ರೆ ತನ್ನ ಭಕ್ತನೇ ವರವನ್ನ ಕೊಟ್ಟಿರೋದು. ಅದಕ್ಕೆ ಭಕ್ತನ ಮಾತನ್ನ ಯಾವತ್ತೂ ಅವ್ರು ಮುರಿಯೋದಿಲ್ಲ ಭಗವಂತ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಆ ನರಸಿಂಹನ ರೂಪದಲ್ಲಿ ಬಂದ್ರು ಅಲ್ವಾ. ನರಸಿಂಹ ಒಂದು ಮಾನವನೂ ಅಲ್ಲ, ಪ್ರಾಣಿನೂ ಅಲ್ಲ. ಮತ್ತೆ ನನ್ನನ್ನ ಯಾವುದೇ ಒಂದು ಆಯುಧದಿಂದ ನಾನು ಸಾವನ್ನ ಅಪ್ಪಬಾರದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಭಗವಂತ ಏನ್ ಮಾಡಿದ್ರು, ತಮ್ಮ ಉಗುರುಗಳನ್ನ ಅವರು ಆಯುಧವನ್ನಾಗಿ ಅವರು ಉಪಯೋಗಿಸ್ತಾರೆ. ಮತ್ತೆ ನನಗೆ ಎಲ್ಲಿ ಆಕಾಶದಲ್ಲೇ ಆಗ್ಲಿ ಭೂಮಿಯಲ್ಲೇ ಆಗ್ಲಿ ನಾನು ಎಲ್ಲೂ ಸಾವನ್ನ ಅಪ್ಪಬಾರದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವರು ತೊಡೆ ಮೇಲೆ ಮಲಗಿಸ್ಕೊತಾರೆ. ಆ ಹಿರಣ್ಯಕಶಿಪುವನ್ನ ಸಂಹಾರ ಮಾಡ್ಲಿಕ್ಕೆ ಹಗಲಲ್ಲೇ ಆಗ್ಲಿ ರಾತ್ರಿಯಲ್ಲೇ ಆಗ್ಲಿ ನಾನು ಸಂಹಾರ ಅಂದ್ರೆ ನಾನು ಸಾವಾಗಬಾರ್ದು ಅಂತ ಹೇಳಿ, ನಾನು ಸಾವನ್ನ ಅಪ್ಪಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಆ ಸಂಜೆ ಸಮಯದಲ್ಲಿ ಆ ಹಿರಣ್ಯಕಶಿಪುವನ್ನ ಭಗವಂತ ಸಂಹಾರ ಮಾಡ್ತಾರೆ. ಮನೆ ಒಳಗಡೆ ಎಲ್ಲೂ ನನಗೆ ಸಾವಾಗಬಾರ್ದು ಅಂತ ಕೇಳ್ಕೊತಾರೆ. ಅದಕ್ಕೆ ಅವರು ಆ ಹೊಸಿಲಲ್ಲಿ ಅವರು ಹೊಸ್ತಿಲ ಮೇಲೆ ಅವರು ಕುತ್ಕೊಂಡು ಅವರು ಹಿರಣ್ಯಕಶಿಪುವನ್ನ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಅವರು ಅವರ ಹೊಟ್ಟೆಯನ್ನ ಅವರು ಬಗ್ಗಿತಾರೆ ಅಲ್ವಾ. ಭಗವಂತನ ಮುಂದೆ ಯಾರ ಆಟನೂ ನಡೆಯೋದಿಲ್ಲ ಅಲ್ವಾ. ಈ ಪ್ರಕೃತಿಗೆ ತಲೆ ಬಾಗ್ಲೇಬೇಕು. ಭಗವಂತನೇ ಕಾಲನಾಗಿ ಅವರು ಬಂದಿದ್ದಾರೆ ಅಲ್ವಾ. ಸೊ ಇವಾಗ ಭಗವಂತನೇ ಕಾಲ ಅಂದ್ರೆ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕು, ನಾವ್ ಇದರಿಂದ ಏನನ್ನ ಪಾಠ ಕಲ್ತ್ಕೋಬೇಕು. ಸೊ ಭಗವಂತನೇ ಕಾಲ ಆಗಿರೋದ್ರಿಂದ ನಮ್ಮ ಕಾಲವನ್ನ ಭಗವಂತನಿಗೆ ಕೊಡ್ಬೇಕು. ನಾವೇನ್ ಹೇಳ್ತೀವಿ, ಭಗವದ್ಗೀತೆಗೆ ಬನ್ನಿ ಅಂತಂದ್ರೆ ನಾವೇನ್ ಹೇಳ್ತೀವಿ, ನಮಗ್ ಟೈಮ್ ಇಲ್ಲ, ನಾವು ಬಿಸಿ, ಬೆಳಗ್ಗೆಯಿಂದ ರಾತ್ರಿ ತನಕ ಬಿಸಿ, ಯಾವಾಗ ನಾನು ಭಗವದ್ಗೀತೆ ಕ್ಲಾಸ್ಗೆ ಬರ್ಲಿಕ್ಕೆ ಆಗೋದು, ಬರೋದಿಲ್ಲ ಅಂತ ಹೇಳ್ತೀವಿ. ಮತ್ತೆ ನಾವೇನ್ ಹೇಳ್ತೀವಿ, ಯಾರಾದ್ರೂ ನಮ್ಮ ಮಕ್ಕಳೇನಾದ್ರು ತುಂಬಾ ಇಂಟ್ರೆಸ್ಟ್ ತೋರಿಸಿದ್ರೆ ಏನ್ ಮಾಡ್ತಾ ಇದೀಯ ನೀನು, ಈ ವಯಸ್ಸಲ್ಲ ನೀನು ಭಗವದ್ಗೀತೆ ಕಲ್ತ್ಕೊಳೋದು, ಈಗ ಚೆನ್ನಾಗಿ ಓದ್ಕೊ, ನೀನು ಮುಂದೆ ಒಳ್ಳೆ ಕೆಲಸ ನೀನ್ ಪಡಿಬೇಕು, ಸಂಬಳ ತಗೋಬೇಕು ಅಂತ ಹೇಳ್ತೀವಿ ಅಲ್ವಾ. ವಯಸ್ಸಾದ್ಮೇಲೆ ತಿಳ್ಕೊ ಅಂತ ಹೇಳ್ತೀವಿ ಅಲ್ಲ. ವಯಸ್ಸಾದ್ಮೇಲೆ ಏನ್ ತಿಳ್ಕೊಳಕ್ಕಾಗತ್ತೆ, ಒಂದ್ ಗಂಟೆ ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನೋಡೋಣ ಅಂತಂದ್ರೆ ಕಣ್ಗಳು ಕಾಣಿಸೋದಿಲ್ಲ, ಕೇಳಿಸ್ಕೊಳ್ಳೋಣ ಅಂದ್ರೆ ಕಿವಿಗಳು ಕೇಳಿಸೋದಿಲ್ಲ ಅಲ್ವಾ. ಸೊ ಅಂತ ಸ್ಥಿತಿಲಿ ನಾವೇನು ಭಗವಂತನ ಬಗ್ಗೆ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಏನು ನಮ್ಮ ಆಯಸ್ಸು ಯಾವಾಗ ಹೋಗುತ್ತೆ ಅಂತಾನೆ ನಮ್ಗೆ ಗೊತ್ತಿಲ್ಲ, ಯಾವಾಗ ಮುಗಿಯುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ನಾವ್ ಅನ್ಕೊಂತೀವಿ ನಾನು 70-80 ವರ್ಷ ಬದುಕ್ತೀನಿ ಅಂತ. ಗೊತ್ತಿಲ್ಲ, ಈ ಕ್ಷಣ ಅಲ್ಲ ನೆಕ್ಸ್ಟ್ ಕ್ಷಣನೇ ನಾವು ಹೋಗ್ಬೋದು ಅಲ್ವಾ. ಈ ಮನುಷ್ಯ ಜನ್ಮವನ್ನ ಏನನ್ನ ಉಪಯೋಗಿಸ್ಕೋಬೇಕಂತಾನೆ ನಮ್ಗೆ ಗೊತ್ತಿಲ್ಲ, ನಾವ್ ಮಾಡ್ತಾ ಇಲ್ಲ ನಾವು. ಸೊ ಈ ಕಾಲವನ್ನ ನಾವು ವ್ಯರ್ಥ ಮಾಡ್ತಾ ಇದೀವಿ. ಅದಕ್ಕೆ ನಮ್ಗೆ ಏನ್ ಹೇಳ್ತಾ ಇದಾರೆ, ಒಂದು ಕ್ಷಣನೂ ವ್ಯರ್ಥ ಮಾಡ್ಬೇಡಿ, ಪ್ರತಿ ಕ್ಷಣನೂ ಕೃಷ್ಣನ ನಾಮಸ್ಮರಣೆಯನ್ನ ಮಾಡ್ಕೊಳ್ಳಿ, ಒಂದು ಕ್ಷಣನೂ ಮರಿಬೇಡಿ ಅಂತ ಹೇಳ್ತಾರೆ. ನೋಡಿ, ಹೇಳಿದ್ದನ್ನೇ ಅವರು 2 ರೀತಿಯಲ್ಲಿ ಹೇಳ್ತಾರೆ, ಪಾಸಿಟಿವ್ ಆಗಿ ಮತ್ತೆ ನೆಗೆಟಿವ್ ಆಗಿ ಹೇಳ್ತಾರೆ ಅಲ್ವಾ. ಒಂದು ಕ್ಷಣನೂ ಕೃಷ್ಣನನ್ನ ಮರಿಬೇಡಿ, ಪ್ರತಿ ಕ್ಷಣನೂ ಕೃಷ್ಣನ ಸ್ಮರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಅದೆಷ್ಟು ಮುಖ್ಯ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಇವಾಗ ಇಡೀ ಭಗವದ್ಗೀತೆ ನಿಂತಿರೋದೇ ಇದ್ರ ಮೇಲೆ. ನಾವು ಒಂದು ಕ್ಷಣನೂ ಕೃಷ್ಣನನ್ನ ಮರಿಬಾರ್ದು, ಪ್ರತಿ ಕ್ಷಣನೂ ಕೃಷ್ಣನ ನಾವು ಜ್ಞಾಪಿಸ್ಕೋಬೇಕು ಅಲ್ವಾ. ಸೊ ಇಲ್ಲಾಂದ್ರೆ ಗೊತ್ತಿಲ್ಲ ನಮ್ಗೆ ಯಾವಾಗ ಬಂದು ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ. ಈ ಅಮೂಲ್ಯವಾದ ಒಂದು ಜೀವನವನ್ನ ನಾವು ವ್ಯರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಆ 84 ಲಕ್ಷ ಜೀವರಾಶಿಗಳನ್ನ ದಾಟಿ ನಾವು ಬರ್ಬೇಕು. ಗೊತ್ತಿಲ್ಲ
ನಮ್ಮ ಕರ್ಮಾನುಸಾರ ನಮಗೆ ಎಂತಹ ಒಂದು ದೇಹ ಸಿಗುತ್ತೋ ಗೊತ್ತಿಲ್ಲ ಅಲ್ವಾ. ಈಗ್ಲೇನೆ ನೋಡಿ ಎಷ್ಟೊಂದ್ ಜನಕ್ಕೆ ಮನುಷ್ಯ ಜನ್ಮ ಸಿಕ್ಕಿರ್ಬೋದು, ಆದ್ರೆ ಅವ್ರು ಎಂತಹ ಒಂದು ದೇಶಗಳಲ್ಲಿ ಅವರು ವಾಸ ಮಾಡ್ತಿದ್ದಾರೆ ಅಂತಂದ್ರೆ ಭಗವಂತನ ನಾಮನೂ ಸಹ ಅವರ ಕಿವಿಗೆ ಬೀಳಕ್ಕೆ ಆಗೋದಿಲ್ಲ, ಅಂತಹ ಒಂದು ದೇಶಗಳಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಅಲ್ವಾ. ನಾವಾದ್ರೂ ಈಗ ಎಷ್ಟು ಪುಣ್ಯ ಮಾಡಿದೀವಿ, ಅದಕ್ಕೆ ಈ ಭರತ ಭೂಮಿಯಲ್ಲಿ ಹುಟ್ಟಿರೋರ್ನ ತುಂಬಾ ಪುಣ್ಯವಂತರು ಅಂತ ಅದಕ್ಕೆ ಹೇಳುದು. ಪುಣ್ಯ ಮಾಡಿದ್ರೆ ಮಾತ್ರನೇ ಈ ಭರತ ಭೂಮಿಯಲ್ಲಿ ಹುಟ್ಲಿಕ್ಕೆ ಸಾಧ್ಯ. ನೋಡಿ ನಮ್ಗೆ ಬೇಡ ಬೇಡ ಅಂದ್ರೂ ಸಹ ನಮ್ಗೆ ಆ ರಾಮಕೃಷ್ಣನ ಹೆಸರು ಕಿವಿ ಮೇಲೆ ಬೀಳುತ್ತೆ ಅಲ್ವಾ. ನಮ್ ಫ್ರೆಂಡ್ಸ್ ಯಾರೋ ಒಬ್ರು ಅದ್ ಹೆಸರನ್ನ ಇಟ್ಕೊಂಡಿರ್ತಾರೆ, ನಮ್ಗೆ ಬೇಡ ಬೇಡ ಅಂದ್ರೂ ಸಹ ನಾವ್ ಅದನ್ನ ಉಚ್ಚಾರಣೆ ಮಾಡ್ತೀವಿ ಅಲ್ವಾ. ನೋಡಿ ನಮ್ಮ ಇಲ್ಲಿರೋ ಪ್ರದೇಶಗಳಲ್ಲಿ ಇರೋ ಹೆಸರುಗಳು ಸಹ ಎಷ್ಟೊಂದು ಇದೆ ಅಲ್ವಾ. ಇವಾಗ ಹರಿಯಾಣ ಅಂದ್ರೆ ಹರಿ ಹೆಸರನ್ನ ಹೇಳ್ತೀವಿ ಅಲ್ವಾ. ಸೊ ಇವಾಗ ಏನು ಭಗವಂತ ಎಷ್ಟು ಅವರು ಕೃಪಾಮಯಿ ಅಂತಂತಂದ್ರೆ ಇವಾಗ ಯಾರು ಮುಸ್ಲ್ಮಾನ್ರು ಅವರು ಕೆಟ್ಟ ಮಾತನ್ನ ಹೇಳ್ತಾರೆ, ಏನೋ ಹರಾಮ್ ಅಂತ ಏನೋ ಹೇಳ್ತಾರೆ ಅಲ್ವಾ. ಆಗ ಭಗವಂತ ಆ ಒಂದು ಕೆಟ್ಟ ಮಾತಲ್ಲೂ ಸಹ ಅಯ್ಯೋ ನನ್ನ ಮಗು ನನ್ನ ರಾಮ ಅಂತ ಹೇಳ್ಬಿಟ್ಟು ಹೆಸರನ್ನ ಹೇಳ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅನ್ಕೋತಾರಂತೆ. ಮತ್ತೆ ಇವಾಗ ಆ ರಾಜ್ಮಾ ಅಂತ ಒಂದು ಹೆಸರು ಬರುತ್ತೆ ಅಲ್ವಾ, ಅದೊಂದು ಕಾಳಿನ ಹೆಸರು. ಸೊ ಅವಾಗ್ಲೂ ಸಹ ಅಲ್ಲಿ ರಾಜ್ಮಾದಲ್ಲಿ ಭಗವಂತನ ಹೆಸರೇ ಇಲ್ಲ ಅಲ್ವಾ, ಆದ್ರೂ ಸಹ ಭಗವಂತ ಆ ರಾಜ್ಮಾದಲ್ಲಿ ಜಾನ ಬಿಟ್ಬಿಟ್ಟು ಓ ನನ್ನ ಮಗು ರಾಮ ಅಂತ ಹೇಳ್ಬಿಟ್ಟು ಹೆಸರನ್ನ ಹೇಳಿದೆ ಅಂತ ಹೇಳ್ಬಿಟ್ಟು ಭಗವಂತ ಕಾಯ್ತಾ ಇರ್ತಾರಂತೆ. ನೋಡಿ ಭಗವಂತನಿಗೆ ಇರುವಂತಹ ಕಾತುರತೆ ನಮ್ಗೆ ಯಾರಿಗೂ ಇಲ್ಲ. ಅವರು ಕಾಯ್ತಾ ಇದಾರೆ, ನಾವ್ ಏನಾದ್ರೂ ನನ್ನ ಮಗು ಏನಾದ್ರೂ ನನ್ನ ನಾಮಸ್ಮರಣೆ ಮಾಡುತ್ತಾ ಅಂತ ಹೇಳ್ಬಿಟ್ಟು ಕಾಯ್ತಾ ಇದಾರೆ. ಅದಕ್ಕೇನೆ ಈಗ ಜಗನ್ನಾಥ ಅಲ್ವಾ, ಅವರು ಈ ಕಲಿಯುಗದ ದೇವ, ಅವರು ತಮ್ಮ ಕಣ್ಣಿಗೆ ರೆಪ್ಪೆನೆ ಇಟ್ಕೊಂಡಿಲ್ಲ. ಅವರು ಕಾಯ್ತಾ ಇದ್ದಾರೆ, ಅವರು ನಮ್ಮ ತಪ್ಪುಗಳನ್ನ ಹುಡುಕ್ಲಿಕ್ಕೆ ಕಾಯ್ತಾ ಇಲ್ಲ. ನನ್ನ ಮಗು ಏನಾದ್ರೂ ಒಂದು ಅಂದ್ರೆ ನನ್ನ ಬಗ್ಗೆ ಏನಾದ್ರೂ ಒಂದು ನಾಮಸ್ಮರಣೆ ಮಾಡುತ್ತಾ ಅಂತ ಹೇಳ್ಬಿಟ್ಟು ಅದೇ ಒಂದು ಕಾರಣ ಸಾಕು ಭಗವಂತನಿಗೆ ಅವನ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ಅಂತಹ ಕರುಣಾಮಯಿ. ಮತ್ತೆ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಅವರು ಎಷ್ಟು ಕರುಣಾಮಯಿ ಅಂತಂತಂದ್ರೆ ಈ ನಾವೆಲ್ಲರನ್ನು ಸಹ ಪತಿತರಾದವರು, ಅಂದ್ರೆ ನಮ್ಗೆ ಯಾರಿಗೂ ಯೋಗ್ಯತೆನೇ ಇಲ್ಲ ಆಕ್ಚುಲಿ ಭಗವಂತನ ನಾಮವನ್ನ ಹೇಳ್ಕೊಳ್ಲಿಕ್ಕೆ, ಆದ್ರೂ ಸಹ ಅವರು ಕೃಷ್ಣ ಪ್ರೇಮವನ್ನ ಎಲ್ಲರಿಗೂ ಕೊಡ್ಲಿಕ್ಕೂ ತಯಾರಾಗಿದ್ದಾರೆ. ಸೊ ಅದಕ್ಕೋಸ್ಕರನೇ ಅವ್ರದನ್ನ ಈ ಅವತಾರ ಏನಿದೆ, ಆ ಭಗವಂತನ ಅವತಾರ ಎಲ್ಲರಿಗಿನ್ನ ತುಂಬಾ ಕೃಪಾವತಾರ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳುದು. ತುಂಬಾ ಕೃಪೆಯನ್ನ ಅವರು ತೋರಿಸ್ತಾ ಇದ್ದಾರೆ. ಯಾವುದೇ ಸಮಯದಲ್ಲಿ ನೀವು ನನ್ನ ನಾಮಸ್ಮರಣೆನ ನೀವು ಹೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಹರಿನಾಮನ್ನ ಹಂಚಲಿಕ್ಕೆನೆ ಅವರು ಚೈತನ್ಯ ಮಹಾಪ್ರಭುಗಳವರು ಬಂದಿದ್ದಾರೆ. ಸೊ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕಂದ್ರೆ ಈ ಭಗವಂತನ ಕಾಲವನ್ನ ನಾವು ಭಗವಂತನಿಗೆ ನಾವು ಕೊಡ್ಬೇಕಾಗತ್ತೆ. ನಾವು ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ನಾವು ಅದನ್ನ ಉಪಯೋಗಿಸ್ಕೋಕೂಡುದು, ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಈಗ ಅರ್ಜುನ ಈಗ ಭಗವಂತನ ಈ ಉದ್ದೇಶವನ್ನ ಅರ್ಥ ಮಾಡ್ಕೊಂಡು ಈಗ ಅವರ ಮಾರ್ಗದರ್ಶನದಲ್ಲಿ ಅವ್ರು ನಡೀತಾರೆ. ಅದೇ ತರ ನಮ್ಗೆ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಏನ್ ಹೇಳಿದಾರೆ, ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಳ್ಳಿ, ಯಾಕಂದ್ರೆ ಅದು ಕಲಿಯುಗದ ಯುಗ ಧರ್ಮ. ಅದನ್ನ ಹೇಳ್ಕೊಂಡ್ರೆ ಸಾಕು, ನೀವು ಈ ಮನುಷ್ಯ ಜನ್ಮವನ್ನ ಸಾರ್ಥಕ ಮಾಡ್ಕೋಬಹುದು, ನೀವು ಭಗವಂತನ ಬಳಿಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವ್ ಇವಾಗ ಈ ಕಾಲವನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಹತ್ರ ಸಮಯ ಇಲ್ಲ. ನಮ್ಗೆ ನೋಡಿ ಎಷ್ಟು ಲೇಟ್ ಆಗಿ ನಮ್ಗೆ ತಿಳ್ಕೊಂಡಿದೀವಿ. ಇವಾಗ ಬೇರೆಯವರೆಲ್ಲರೂ ಸಹ ಪುಣ್ಯ ಪಡೆದಿರೋರೆಲ್ಲರೂ ಸಹ ಮಕ್ಳೆಲ್ಲರೂ ಸಹ ಈಗ ಭಗವದ್ಗೀತೆ ಕ್ಲಾಸ್ಗೆ ಬರ್ತಾರೆ. ಅವ್ರು ಇಷ್ಟು ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಈ ಜ್ಞಾನ ಗೊತ್ತಾಗೋಗಿದೆ. ನಮ್ಗೆಲ್ಲ ಎಷ್ಟು ಲೇಟ್ ಆಗಿ ಗೊತ್ತಾಗಿದೆ. ಸೊ ಅದಕ್ಕೋಸ್ಕರ ಇನ್ನ ಮುಂದೆನಾದ್ರೂ ನಾವು ವ್ಯರ್ಥ ಮಾಡಬಾರ್ದು ಕಾಲವನ್ನ. ಪ್ರತಿ ಕ್ಷಣವನ್ನ ನಾವು ಕೃಷ್ಣನ ನಾಮಸ್ಮರಣೆಗೆ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಸೊ ಅದಕ್ಕೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ತುಂಬಾ ಮುಖ್ಯವಾದಂತಹ ಒಂದು ವಿಷಯವನ್ನ ತಿಳಿಸಿಕೊಡ್ತಾ ಇದಾರೆ. ಇದೇನು ಅಂತಂತ ನೋಡೋಣಂತೆ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ಯ ರಾಜ್ಯಂ ಸಮೃದ್ಧಂ ಮಯ್ಯೇವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ತುಂಬಾ ಮುಖ್ಯವಾದಂತಹ ಲೈನ್ ಇದು. ಏನಂತ ಹೇಳ್ತೀರ ಅಂತ ಬಿಟ್ಟು ನೋಡೋಣಂತೆ. ಆದುದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನ ಪಡೆ, ನಿನ್ನ ಶತ್ರುಗಳನ್ನ ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನ ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇವಾಗ ನಾವು ಆ ವಿಶ್ವರೂಪವನ್ನ ನೋಡಿದಾಗ ನಮ್ಗೆ ಭವಿಷ್ಯತ್ತನ್ನ ನೋಡಿದ್ವಿ. ಇವಾಗ ಅರ್ಜುನ ಇನ್ನ ಯುದ್ಧನೇ ಮಾಡಿಲ್ಲ ಅಲ್ವಾ. ಈಗ ಕೃಷ್ಣನ ಯೋಜನೆಯ ಪ್ರಕಾರ ಅವರೆಲ್ಲರೂ ಸಹ ನಾಶವಾಗ್ತಾರೆ. ಈಗ ಅರ್ಜುನ ಯುದ್ಧ ಮಾಡ್ಲಿ ಬಿಡ್ಲಿ, ಇವಾಗ ಯೋಜನೆ ಮಾಡಾಗಿದೆ ಕೃಷ್ಣ, ಇವಾಗ ಅವ್ರನ್ನೆಲ್ಲ ನಾಶ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದಾರೆ ಕೃಷ್ಣ, ಎದ್ದೇಳು, ನೀನ್ ಯುದ್ಧ ಮಾಡು, ಕೀರ್ತಿಯನ್ನ ಪಡೆ, ಯಾಕಂದ್ರೆ ನನ್ನ ಯೋಜನೆ ಆಗೋಗಿದೆ. ನಾನ್ ನಿನಗೆ ಕೀರ್ತಿಯನ್ನ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಭಗವಂತ ಯಾವಾಗ್ಲೂ ತನ್ನ ಭಕ್ತರಿಗೆ ಕೀರ್ತಿಯನ್ನ ಕೊಡ್ಲಿಕ್ಕೆ ಅವ್ರು ನೋಡ್ತಾರೆ. ಇವಾಗ ನಾವು ನೋಡಿದ್ವಿ ಅಲ್ವಾ, ರಾಮ ಅಲ್ವಾ, ಶ್ರೀರಾಮಚಂದ್ರನಿಗೆ ಏನಾದ್ರೂ ಸೀತಾಮಾತೆಯನ್ನ ಕರ್ಕೊಂಡ್ ಬರ್ಲಿಕ್ಕೆ ಕಷ್ಟ ಆಗ್ತಿತ್ತ, ಆ ಕೋತಿಗಳ ಸಹಾಯವನ್ನ ಪಡ್ಕೋಬೇಕಾಗಿತ್ತ, ಆ ಒಂದು ಸಮುದ್ರವನ್ನ ದಾಟ್ಲಿಕ್ಕೆ ಅವರು ಆ ಸೇತುವೆಯನ್ನ ಕಟ್ಟಿಸ್ಬೇಕಾಗಿತ್ತಾ? ಇಲ್ಲ ಅಲ್ವಾ. ಆದ್ರೆ ಅವರು ತಮ್ಮ ಭಕ್ತರಿಗೆ ಅವರು ಒಂದು ಅವಕಾಶವನ್ನ ಕೊಡ್ತಾರೆ, ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ನೋಡಿ ಇವಾಗ ಹನುಮಂತನನ್ನ ನಾವು ಎಷ್ಟು ಸ್ತುತಿ ಮಾಡ್ತೀವಿ ಅಲ್ವಾ. ಹನುಮಂತ ರಾಮನಿಗೋಸ್ಕರ ಅವನು
ಸಮುದ್ರವನ್ನ ಹಾರಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅಲ್ವಾ. ಕೋತಿಗಳೆಲ್ಲನೂ ಸಹ ಆ ಏನು ಆ ಬಂಡೆಗಳ ಸಹಾಯದಿಂದ ಆ ಒಂದು ಸಮುದ್ರವನ್ನ ಕಟ್ಟಿದ್ದಾರೆ ಅಂತ ನಾವು ಹೇಳ್ತೀವಿ ಅಲ್ವಾ. ಅವ್ರನ್ನೆಲ್ಲ ನಾವು ಹೊಗಳ್ತೀವಿ, ಅವ್ರಿಗೆಲ್ಲ ಅವ್ರ ಇವಾಗ ಕೀರ್ತಿವಂತರಾಗಿದ್ದಾರೆ. ಅದು ಬಿಡಿ, ಒಂದು ಅಳಿಲು ಸೇವೆ ಮಾಡೋದನ್ನ ನಾವ್ ಈಗಲೂ ಜ್ಞಾಪಿಸ್ಕೊತೀವಿ ಅಲ್ವಾ. ಅಳಿಲು ಏನ್ ಮಾಡ್ಲಿಕ್ಕೆ ಸಾಧ್ಯ? ಸಮುದ್ರಕ್ಕೆ ಒಂದು ಸೇತುವೆಯನ್ನ ಕಟ್ಲಿಕ್ಕೆ ಸಾಧ್ಯನಾ? ಆದ್ರೆ ಅದು ನಾನ್ ಸೇವೆಯನ್ನ ಮಾಡ್ಬೇಕು ಅನ್ನೋ ಒಂದು ಆ ಚಿಕ್ಕ ಇಚ್ಛೆಯಿಂದ ಅದು ಏನ್ ಪ್ರಯತ್ನ ಪಡ್ತು, ಅದು ತನ್ನ ದೇಹವನ್ನ ಒದ್ದೆ ಮಾಡ್ಕೊಂಡು ಆ ಮರಳಲ್ಲಿ ಹೊರಳಾಡಿ ಮತ್ತೆ ಅದು ಹೋಗಿ ಆ ಸಮುದ್ರದಲ್ಲಿ ಮುಳುಗ್ತಾ ಇತ್ತು ಅಲ್ವಾ. ಸೊ ಇದನ್ನ ನೋಡ್ಬಿಟ್ಟು ಹನುಮಂತನೇ ಹೇಳ್ತಾನೆ, ಏನ್ ಮಾಡ್ತಾ ಇದೀಯ ನೀನು, ಈ ಕಡೆ ಬಾ ನೀನು ಅಂತ. ಆಗ ರಾಮ ಏನ್ ಹೇಳ್ತಾರೆ ಅಲ್ವಾ, ಆ ಅಳಿಲಿನ ಮೈಯನ್ನ ದಡುತ್ತಾರೆ ಅಲ್ವಾ, ನೀವ್ಬಿಟ್ಟು ಅಂದ್ರೆ ಅವರವರ ಕೈಗೆ ಏನಾಗುತ್ತೋ ಅಷ್ಟು ಅವ್ರ ಸಾಧ್ಯವಾದಷ್ಟು ಅವರು ಸೇವೆಯನ್ನ ಮಾಡ್ತಾರೆ. ಅದು ತುಂಬಾ ಮುಖ್ಯ ಅಲ್ವಾ. ಇವಾಗ ಅಳಿಲಿಗೆ ಇಷ್ಟೇ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ, ಅದು ಇವಾಗ ತನ್ನ 100% ಪ್ರಯತ್ನವನ್ನ ಅದು ಮಾಡ್ತಾ ಇದೆ ಸೇವೆ ಮಾಡ್ಲಿಕ್ಕೆ, ಅದು ಮುಖ್ಯ ಅಲ್ವಾ. ಅದನ್ನ ಅವರು ಹನುಮಂತನಿಗೆ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕು, ಭಗವಂತನಿಗೆ ಎಲ್ಲವೂ ಸಾಧ್ಯ, ಅವರು ಅವಕಾಶ ಕೊಡ್ತಾ ಇದ್ದಾರೆ. ಇವಾಗ ಕೃಷ್ಣನಿಗೆ ಆದ್ರೂ ಕಷ್ಟನ, ಒಂದು ಕ್ಷಣ ಸಾಕು ಅವರು ಎಲ್ಲ ಆ 18 ಅಕ್ಷೋಣಿ ಸೈನ್ಯವನ್ನ ನಾಶ ಮಾಡ್ಲಿಕ್ಕೆ. ಆದ್ರೆ ಅವ್ರು ಯಾಕೆ ಇಲ್ಲಿ ಅರ್ಜುನನನ್ನ ಅವರು ಇಲ್ಲಿ ಒಂದು ನಿಮಿತ್ತ ಮಾತ್ರ, ಒಂದು ಆಯುಧವನ್ನಾಗಿ ಅವರು ಮಾಡ್ಕೋತಾ ಇದ್ದಾರೆ. ಯಾಕಂದ್ರೆ ಅರ್ಜುನನಿಗೆ ಕೀರ್ತಿನ ಕೊಡ್ಬೇಕು ಅಂತ ಹೇಳ್ಬಿಟ್ಟು, ಅವನಿಗೆ ಒಂದು ಯಶಸ್ಸು ಸಿಗ್ಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ನೀನ್ ಎದ್ದೇಳು, ಯುದ್ಧ ಮಾಡು, ಕೀರ್ತಿಯನ್ನ ಪಡೆ. ನೀನ್ ನೋಡಿದ್ಯಲ್ಲ ಅವರೆಲ್ಲ ನಾಶ ಆಗ್ತಾರೆ, ನೀನು ಯುದ್ಧ ಮಾಡ್ಲಿಲ್ಲ ಅಂದ್ರೂ ನಾಶ ಆಗ್ತಾರೆ. ನಾನ್ ನಿನಗೆ ಅವಕಾಶ ಕೊಡ್ತಾ ಇದ್ದೀನಿ, ನಿನಗೆ ಕೀರ್ತಿ ಬರ್ಲಿ ಅಂತ ಹೇಳ್ಬಿಟ್ಟು. ನಿನ್ನ ಶತ್ರುಗಳನ್ನ ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನ ಅನುಭವಿಸು, ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ ಅಂತ ಹೇಳ್ತಾ ಇದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ನೋಡಿ, ಇಲ್ಲಿ ಅರ್ಜುನನೇ ಒಂದು ನಿಮಿತ್ತ. ಇಲ್ಲಿ ನಾವ್ ಏನನ್ನ ನೋಡ್ತಾ ಇದೀವಿ, ಇಲ್ಲಿ ಸರ್ಜನ್ ಕೈಯನ್ನ ನೋಡ್ತಾ ಇದೀವಿ. ಇವಾಗ ಸರ್ಜನ್ ಏನ್ ಮಾಡ್ತಾರೆ, ಒಬ್ಬ ವ್ಯಕ್ತಿಯ ಮೇಲೆ ಆಪರೇಷನ್ ಅನ್ನ ಮಾಡ್ತಾರೆ. ಅಂದ್ರೆ ಏನನ್ನ ತೆಗ್ದಾಕ್ತಾರೆ ಅವರು, ಆ ವ್ಯಕ್ತಿಗೆ ಬೇಡದ ಒಂದು ಭಾಗವನ್ನ ತೆಗ್ದಾಕ್ತಾರೆ, ಒಂದು ಗಡ್ಡೆಯನ್ನು ಏನೋ ಒಂದು ತೆಗ್ದಾಕ್ತಾರೆ ಅಲ್ವಾ. ಅದೇ ತರನೇ ಈಗ ಕೃಷ್ಣನ ಯೋಜನೆ ಏನಿದೆ, ಈಗ ಬೇಡದ ವ್ಯಕ್ತಿಗಳು ಇದ್ದಾರೆ, ಅಧರ್ಮಯುತವಾಗಿರುವಂತಹ ವ್ಯಕ್ತಿಗಳಿದ್ದಾರೆ, ಅವ್ರನ್ನೆಲ್ಲಾನು ಸಹ ಅವರು ನಿರ್ಮೂಲನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೃಷ್ಣನ ಯೋಜನೆ ಆಗಿದೆ ಅಲ್ವಾ. ಇವಾಗ ಇಲ್ಲಿ ನಾವ್ ನೋಡ್ತಾ ಇದ್ರೆ, ಇವಾಗ ಯಾರಾದ್ರೂ ಬುದ್ಧಿ ಇಲ್ದಲೇ ಇರೋ ಏನ್ ಅನ್ಕೋತಾರೆ, ಈ ಸ್ಕ್ಯಾಲ್ಪೆಲ್ಲೇ ಎಲ್ಲ ತೆಗ್ದಾಕ್ತಾ ಇದೆ, ಬೇಡದಲ್ಲೇ ಇರುವಂತಹ ಭಾಗವನ್ನ ಆ ಪೇಷಂಟ್ ಇಂದ ತೆಗ್ದಾಕ್ತಿದೆ ಅಂತ ಯಾರಾದ್ರೂ ಯೋಚನೆ ಮಾಡಿದ್ರೆ ಅವ್ರು ಎಷ್ಟು ಮೂರ್ಖರು ಅಲ್ವಾ. ಆ ಸ್ಕ್ಯಾಲ್ಪೆಲ್ ಏನಾದ್ರೂ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಆ ಸರ್ಜನ್ನು ಆ ಸ್ಕ್ಯಾಲ್ಪೆಲ್ ಅನ್ನ ಉಪಯೋಗಿಸ್ಕೊಂಡು ಆ ರೋಗಿಯ ಬೇಡದ ಭಾಗವನ್ನ ತೆಗ್ದಾಕ್ತಾ ಇದ್ದಾನೆ. ಅದೇ ತರನೇ ಈಗ ಕೃಷ್ಣ ಅರ್ಜುನನನ್ನ ಉಪಯೋಗಿಸ್ಕೊಂಡು ಆ ಅಧರ್ಮಯುತವಾದ ಜನರನ್ನ ಅವರು ನಾಶ ಮಾಡ್ತಾ ಇದ್ದಾರೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವೆಲ್ಲನೂ ಸಹ ಭಗವಂತನ ಕೈಯಲ್ಲಿ ಒಂದು ನಿಮಿತ್ತ ಮಾತ್ರವಾಗ್ಬೇಕು. ಈಗ ಚೈತನ್ಯ ಮಹಾಪ್ರಭುಗಳ ಒಂದು ಇಚ್ಛೆ ಏನಿದೆ, ಭಾರತ ಭೂಮಿಲೆ ಹೈಲ ಮನುಷ್ಯ ಜನ್ಮ ಯಾರ ಏನು ಜನ್ಮ ಸಾರ್ಥಕ ಕರೋ ಪರ ಉಪಕಾರ ಅಲ್ವಾ. ನಾವಿಲ್ಲಿ ಈ ಭಗವದ್ಗೀತೆನ ನಾವು ಕಲ್ತ್ಕೊಂಡು ನಾವು ಬೇರೆಯವರಿಗೆ ಈ ಭಗವದ್ಗೀತೆನ ನಾವು ಪ್ರಚಾರ ಮಾಡ್ಬೇಕು, ಅವಾಗ ನಮ್ಮ ಜನ್ಮ ಸಾರ್ಥಕ ಆಗತ್ತೆ ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಸೊ ಇವಾಗ ನೀವು ಯಾವುದೇ ಒಂದು ಏನು ವರ್ಣದಲ್ಲಿ ಇರ್ಲಿ, ನೀವು ಹರಿನಾಮವನ್ನ ನೀವು ತಿಳ್ಕೊಂಡಿದ್ದೀರಾ, ಅದರ ಮಹತ್ವನ ತಿಳ್ಕೊಂಡಿದ್ದೀರಾ ಅಂತಂದ್ರೆ ನೀವು ಗುರು ಆಗ್ತೀರಾ, ಗುರುವಿನ ಸ್ಥಾನವನ್ನ ನೀವು ಪಡ್ಕೋತೀರಾ. ನೋಡಿ ಎಷ್ಟು ಕರುಣಾಮಯಿ, ಬರೇ ಹರಿನಾಮ ನಿಮ್ಗೆ ಗೊತ್ತಿದೆ ಅಂದ್ರೆ ಸಾಕು, ನೀನು ಗುರು ಆಗ್ತೀಯ, ಅದನ್ನ ನೀನು ಎಲ್ಲರಿಗೂ ಪ್ರಚಾರ ಮಾಡು ಅಂತ ಹೇಳ್ತಾರೆ. ಇವಾಗ ಅದೇ ತರನೇ ನಾವುನು ಸಹ ಈಗ ಅರ್ಜುನನ ತರನೇ ಯಶಸ್ಸನ್ನ ಪಡಿಬೇಕು ಅಂತಂದ್ರೆ ನಾವ್ ಇವಾಗ ಚೈತನ್ಯ ಮಹಾಪ್ರಭುಗಳ ಕೈಯಲ್ಲಿ ನಾವುನು ಸಹ ನಿಮಿತ್ತವಾಗ್ಬೇಕು. ಇವಾಗ ನಮ್ಮ ಮೂಲಕ ಇವಾಗ ಚೈತನ್ಯ ಮಹಾಪ್ರಭುಗಳು ಈ ಒಂದು ಹರಿನಾಮವನ್ನ ಪ್ರತಿಯೊಬ್ಬರಿಗೂ ಸಹ ಹಂಚ್ಲಿಕ್ಕೆ ಅವ್ರು ಹೇಳ್ತಾ ಇದಾರೆ. ನಾವಿವಾಗ ಅವರ ಕೈಯಲ್ಲಿ ಆಯುಧವಾಗಿ ನಾವು ಅವ್ರು ಹೇಳಿರುವಂತಹ ಒಂದು ಈ ಕೆಲಸವನ್ನ ನಾವು ಮಾಡ್ಬೇಕಾಗುತ್ತೆ. ಆಗ ನಮ್ಮ ಜೀವನ ಯಶಸ್ಸನ್ನ ಪಡೆಯುತ್ತೆ. ಇವಾಗ ಚೈತನ್ಯ ಮಹಾಪ್ರಭುಗಳಿಗೆ ಏನ್ ಕಷ್ಟ ಇತ್ತಾ? ಅವ್ರು ಎಲ್ಲರಿಗೂ ಸಹ ಪ್ರತಿಯೊಂದು ಈ ಪ್ರಪಂಚದ ಮೂಲೆಗೂ ಹೋಗಿ ಅವ್ರಿಗೆ ಭಗವಂತನ ನಾಮವನ್ನ ಹೇಳ್ಬೋದಾಗಿತ್ತು ಅಲ್ವಾ. ಅವರು ತಮ್ಮ ಭಕ್ತರಿಗೆ ಯಶಸ್ಸನ್ನ ಕೊಡ್ಲಿಕ್ಕೆ ಅವರು ಇಚ್ಛೆ ಪಡ್ತಾರೆ. ಅದಕ್ಕೆ ನೋಡಿ, ಯಾರು ಪ್ರಭುಪಾದರಿಗೆ ಆ ಒಂದು ಯಶಸ್ಸು ಸಿಗ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಚ್ಛೆ ಇತ್ತು. ಅದಕ್ಕೆ ಪ್ರಭುಪಾದರು ಇವಾಗ ಈ ಹರಿನಾಮವನ್ನ ದೇಶದ ಮೂಲೆಗಳಿಗೂ ಸಹ ಅವರು ಹಂಚಿದ್ದಾರೆ ಅಲ್ವಾ. ಅವ್ರ ಯಶಸ್ಸನ್ನ ಅವರು ಪಡೆದಿದ್ದಾರೆ. ನಾನು ಕೃಷ್ಣನ ಕೈಯಲ್ಲಿ ಸಾಧನವಾಗುವುದು ಹೇಗೆ ಅಲ್ವಾ. ನಾವು ಬೇರೆಯವ್ರು ಏನು ಹೇಳ್ತಾ ಇಲ್ಲ, ಹರಿನಾಮವನ್ನ ನೀವ್ ಹೇಳ್ಕೊಳ್ಳಿ, ನೀವ್ ಕಲ್ತ್ಕೊಳ್ಳಿ, ಎಲ್ಲರಿಗೂ ಪ್ರಚಾರ ಮಾಡಿ, ಅಷ್ಟೇ ಅವ್ರು ಹೇಳ್ತಾ ಇರೋದು ಅಲ್ವಾ. ಯಾಕಂದ್ರೆ ಇದು ಎಷ್ಟು ಸುಲಭವಾದ ಮಾರ್ಗ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಕಲಿಯುಗದಲ್ಲಿ ಕೊಟ್ಟಿರೋದು ಅಲ್ವಾ. ನಾವೊಬ್ಬರೇ ಇದನ್ನ ತಿಳ್ಕೊಂಡ್ಬಿಟ್ಟು ನಾವೊಬ್ಬರೇ ಯಶಸ್ಸನ್ನ ಪಡೆದ್ರೆ ಅಲ್ವಾ, ಸೊ ನಾವ್ ಎಷ್ಟು ಸ್ವಾರ್ಥಿಗಳಾಗ್ತೀವಿ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ, ಇವಾಗ ಭಕ್ತಿ ಮಾರ್ಗದಲ್ಲಿ ಬಿಟ್ರೆ ಬೇರೆಯವರೆಲ್ಲರೂ ಸಹ ಹಿಮಾಲಯಕ್ಕೆ ಹೋಗ್ತಾರೆ, ಅಥವಾ ಇನ್ಯಾವುದೋ ಕಾಡಿಗೆ ಹೋಗಿ ತಪಸ್ಸನ್ನ ಮಾಡಿ ಅವರ ಆತ್ಮ ಸಾಕ್ಷಾತ್ಕಾರವನ್ನ ಮಾತ್ರ ಅವ್ರು ಪಡ್ಕೊತಾರೆ ಅಲ್ವಾ. ಆದ್ರೆ ಭಕ್ತರು ಆತರ ಅಲ್ಲ, ಅವರು ಪರ ದುಃಖಿ ಅಲ್ವಾ. ಅಯ್ಯೋ, ಮನುಷ್ಯ ಜನ್ಮವನ್ನ ಎಷ್ಟು ವ್ಯರ್ಥ ಮಾಡ್ಕೋತಾ ಇದಾರೆ ಇವರೆಲ್ಲಾ ಅಂತ ಅವ್ರಿಗೆ ದುಃಖ ಪಡ್ತಾರೆ. ಅದಕ್ಕೆ ನೋಡಿ ಅವ್ರು ಎಷ್ಟು ಪ್ರಯತ್ನ ಪಡ್ತಾರೆ. ಇವಾಗ ನೋಡಿ, ಇವಾಗ ಗೀತಾ
ಏನು ಗೀತಾ ಮಂತ್ ಅಲ್ವಾ, ಈಗ ಗೀತಾ ಮ್ಯಾರಥಾನ್ ಮಂತ್. ಈಗ ನೀವು ನೋಡಿದ್ರೆ ಇಸ್ಕಾನ್ ಅಲ್ಲಿರುವಂತಹ ಆ ಬ್ರಹ್ಮಚಾರಿಗಳು, ಆ ಟೆಂಪಲ್ ಡಿವೋಟೀಸ್ ಎಲ್ಲನೂ ಸಹ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಹೋಗಿ ಕೈಯಲ್ಲಿ 5-6 ಭಗವದ್ಗೀತೆಗಳನ್ನ ಇಟ್ಕೊಂಡು ಎಲ್ಲರನ್ನೂ ಅವರು ಎಲ್ಲರಿಗೂ ಸಹ ಅವರು ಪ್ರಚಾರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಆ ಬಿಸ್ಲಲ್ಲಿ ನಿಂತ್ಕೊಂಡು ಅಲ್ವಾ. ಅದ್ ನೋಡಿದ್ರೆ ಎಷ್ಟು ಮೈ ಜುಮ್ ಅನ್ಸುತ್ತೆ ನಿಜವಾಗ್ಲೂ. ಅವರು ಆ ಪ್ರಭುಪಾದರ ಆ ಒಂದು ಮಾತನ್ನ ಆದೇಶವನ್ನ ನಡೆಸ್ತಾ ಇರೋದು ಅಂತಂದ್ರೆ ಅವರು ಅಂತ ನಮ್ಗೆ ಅನ್ಸುತ್ತೆ ನೋಡಿ. ಇಲ್ಲಿ ಕುತ್ಕೊಂಡು ನಮ್ಗೆ ಭಗವದ್ಗೀತೆ ಪ್ರವಚನ ಮಾಡೋದೇ ಆಗ್ಲಿ, ಕೇಳಿಸ್ಕೊಳೋದೇ ಆಗ್ಲಿ ನಮ್ಗೆ ಎಷ್ಟು ಕಷ್ಟ ಅಲ್ವಾ, ಕಷ್ಟ ಆಗ್ತಿದೆ. ಆದ್ರೆ ನೋಡಿ ಅವರೆಲ್ಲರನ್ನು ಸಹ ಎಷ್ಟು ಆ ಮಾತನ್ನ ಅವರು ಪ್ರಭುಪಾದರು ಹೇಳಿರೋ ಮಾತನ್ನ ಅವರು ಪಾಲಿಸ್ತಾ ಇದ್ದಾರೆ. ಇವಾಗ ಇನ್ನ ಏನನ್ನ ಹೇಳ್ತಾರೆ ಅಂತ ಬಿಟ್ಟು ನೋಡೋಣಂತೆ. ಕೃಷ್ಣ ಸಾರಿ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನ್ ಅಪಿ ಯೋಧ ವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯತಿಷ್ಠ ಯುದ್ಧಸ್ವ ಚೇತಾಸಿ ರಣೇ ಸಪತ್ನಾತ್. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ಹತರಾಗಿದ್ದಾರೆ, ನಾಶವಾಗಿದ್ದಾರೆ. ಆದುದರಿಂದ ಅವರನ್ನ ಕೊಲ್ಲು, ವ್ಯಥೆ ಪಡಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನ ಸೋಲಿಸುವೆ. ನೋಡಿ ಅವ್ರು ಏನ್ ಹೇಳ್ತಾ ಇದಾರೆ, ಇವ್ರನ್ನೆಲ್ಲ ನಾನ್ ಕೊಂದಿದ್ದೀನಿ, ನೀನ್ ಕೊಂದಿದ್ದೀನಿ ಅಂತ ಅನ್ಕೋತೀಯಲ್ವಾ, ನಾನ್ ಕೊಲ್ಲಲಿಕ್ಕೆ ಬಂದಿದ್ದೀನಿ ಅಂತ ಅನ್ಕೋತಾ ಇದೆಯಲ್ಲ, ನೀನು ವ್ಯಥೆ ಪಡ್ಬೇಡ, ಅವ್ರು ಆಲ್ರೆಡಿ ನನ್ನಿಂದ ಹತರಾಗಿದ್ದಾರೆ, ನೀನ್ ಎದ್ದೇಳು, ಯುದ್ಧ ಮಾಡಿ, ನೀನು ಯುದ್ಧ ಮಾಡು, ಯುದ್ಧದಲ್ಲಿ ನೀನು ಶತ್ರುಗಳನ್ನ ಸೋಲಿಸ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ ಇಲ್ಲಿ ಭವಿಷ್ಯತ್ತನ್ನ ಹೇಳ್ತಿದಾರೆ. ಈ ವಿಷಯವಾಗಿ ಯಾರಿಗೆ ಗೊತ್ತಾಗ್ತಾ ಇದೆ? ಈಗ ಸಂಜಯನ ಮೂಲಕ ಧೃತರಾಷ್ಟ್ರನಿಗೆ ಗೊತ್ತಾಗ್ತಾ ಇದೆ. ಓಡೋಡಿ ಬರ್ಬೇಕು, ಅಯ್ಯೋ ಇದೇನಿದು ಭವಿಷ್ಯತ್ತನ್ನು ಸಹ ಕೃಷ್ಣ ಹೇಳ್ತಾ ಇದಾರೆ. ಇವಾಗ ನನ್ನ ಮಕ್ಕಳೆಲ್ಲರೂ ಸಹ ಸತ್ ಹೋಗ್ತಾರ, ಈ ಯುದ್ಧವನ್ನ ನಿಲ್ಸಣಂತೆ ಅಂತ ಹೇಳ್ಬಿಟ್ಟು ಎದ್ದು ಓಡಿ ಬರ್ಬೇಕಾಗಿತ್ತು. ನೋಡಿ ಧೃತರಾಷ್ಟ್ರ ಆ ತಮೋ ಗುಣಕ್ಕೆ ಉತ್ತಮ ಉದಾಹರಣೆ. ಅವನಲ್ಲಿ ಏನು ಬದಲಾವಣೆ ಆಗ್ತಾ ಇಲ್ಲ, ಅವನು ಹಾಗೆ ಅವನು ಅಲ್ಲೇ ಅರಮನೆಯಲ್ಲಿ ಕುತ್ಕೊಂಡಿದ್ದಾನೆ. ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹಂ ಕೃಷ್ಣಂ ಸಗದ್ಗದಂ ಭೀತಃ ಪ್ರಣಮ್ಯ. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು. ರಾಜನೇ, ದೇವೋತ್ತಮ ಪರಮಪುರುಷನ ಈ ಮಾತುಗಳನ್ನ ಕೇಳಿ ಅರ್ಜುನನು ಕೈಗಳನ್ನ ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ನೋಡಿ ಇವಾಗ ಆ ಭಗವಂತನ ಬಾಯಿಂದ ಅವನು ಕಾಲನ ರೂಪ ಯಾಕೆ ಬಂದಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಅದನ್ನ ಆ ವಿಷಯವನ್ನ ತಿಳ್ಕೊಂಡ್ಮೇಲೆ ಈಗ ಅರ್ಜುನನಿಗೆ ಇನ್ನ ಅವನಿಗೆ ನಡುಕ ಬಂದಿದೆ. ನೋಡಿ ನಡುಕ್ತಾ ಅವನು ನಮಸ್ಕಾರ ಮಾಡ್ತಾ ಇದ್ದಾನೆ, ಈಗ ಭಯಭೀತನಾಗಿದ್ದಾನೆ. ಕೃಷ್ಣನಿಗೆ ಈಗ ಏನನ್ನ ಹೇಳಿಕ್ಕೆ ಹೊರಟಿದ್ದಾನೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಅರ್ಜುನ ಉವಾಚ ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತಿ ಅನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘ. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ. ಇವಾಗ ಬೇರೆಯವರೆಲ್ಲರೂ ಸಹ ಭಗವಂತನ ಹೆಸರನ್ನ ಕೇಳಿದಾಗ ಅವ್ರು ಯಾವ ತರ ನಡ್ಕೋತಾರೆ ಅದೆಲ್ಲನೂ ಸಹ ಸರಿ ಅನ್ನಿಸ್ತಾ ಇದೆ. ಈಗ ಭಗವಂತನ ಹೆಸರನ್ನ ಕೇಳಿ ಇಡೀ ಜಗತ್ತೇ ಸಂತೋಷ ಪಡುತ್ತೆ, ಯಾಕಂದ್ರೆ ಅವನು ಅಷ್ಟು ಶ್ರೇಷ್ಠವಾದ ವ್ಯಕ್ತಿ ಅಲ್ವಾ. ಮತ್ತೆ ಈಗ ಯಾರು ಸಿದ್ಧರು, ಋಷಿ ಮುನಿಗಳು ಅವರೆಲ್ಲರನ್ನು ಸಹ ಭಗವಂತನ ಹೆಸರನ್ನ ಕೇಳಿ ಅವ್ರಿಗೆ ತುಂಬಾ ಅಂದ್ರೆ ಅನುರಾಗ, ಭಗವಂತನಲ್ಲಿ ಅನುರಾಗವನ್ನ ಅವರು ವ್ಯಕ್ತಪಡಿಸ್ತಾರೆ. ಅದೇ ಈ ರಾಕ್ಷಸರು ಬೆದರಿ ದಿಕ್ಕಪಾಲಾಗಿ ಹೊಡ ಹೋಗ್ತಾರೆ. ಇದೆಲ್ಲ ಸರಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿಶ್ವರೂಪವನ್ನು ನೋಡಿದಾಗ ಸರಿ ಅನ್ನಿಸ್ತಾ ಇದೆ ಅಲ್ವಾ. ಇವಾಗ ನಾವು ಸಹ ಇವಾಗ ಏನಾದ್ರು ಪೊಲೀಸ್ ಅಂತ ಕರೆದ್ರೆ ಈಗ ಕಳ್ಟ್ರೇನ್ ಮಾಡ್ತಾರೆ, ಅವ್ರು ಓಡೋಗ್ಬಿಡ್ತಾರೆ ಅಲ್ವಾ. ಆ ಪೊಲೀಸ್ ಇನ್ನ ಬಂದೇ ಇಲ್ಲ, ಅಲ್ಲಿ ಹೆಸರು ಕೇಳೇನೆ ಅವ್ರು ಹೊರಟೋಗ್ತಿದ್ದಾರೆ, ಯಾಕಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅಲ್ವಾ. ಯಾಕೆ ನಾನು ಸಿಕ್ಕಾಕೋಬೇಕಂತ ಹೇಳ್ಬಿಟ್ಟು ಅವರು ಹೊರಡ್ ಹೋಗ್ತಾರೆ. ಅದೇ ತರ ಇಲ್ಲಿ ರಾಕ್ಷಸರು ಸಹ ಭಗವಂತನ ಹೆಸರನ್ನ ಕೇಳಿ ಅವರು ದಿಕ್ಕಾಪಾಲಾಗಿ ಹೊರಡ್ ಹೋಗ್ತಾರೆ. ಇದೆಲ್ಲನೂ ಸಹ ಸರಿ ಅಂತ ಹೇಳ್ಬಿಟ್ಟು ಅರ್ಜುನ ಹೇಳ್ತಾ ಇದ್ದಾನೆ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಏಕೆ ಅರ್ಪಿಸಬಾರದು ಅಲ್ವಾ. ಇವಾಗ ನಮ್ಗೆ ಯಾರು ಶ್ರೇಷ್ಠ ಅಂತ ಗೊತ್ತಿಲ್ಲ ಅಂದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಇಲ್ಲಿ ಬ್ರಹ್ಮ ನಮಸ್ಕಾರ ಮಾಡ್ತಾ ಇದ್ದಾರೆ, ಬ್ರಹ್ಮನೇ ಅಲ್ವಾ ಸೃಷ್ಟಿಕರ್ತ, ನಮ್ಮ ಸೃಷ್ಟಿಕರ್ತ, ಅವ್ನ್ ಯಾಕೆ ಇಲ್ಲಿ ವಿಷ್ಣುವಿಗೆ ನಮಸ್ಕಾರ ಮಾಡ್ಬೇಕು ಅಂತ ನಮ್ಗೆ ಅನ್ಸುತ್ತೆ. ಈಗ ನಾವು ನೋಡ್ತಾ ಇದೀವಿ ವಿಶ್ವರೂಪದಲ್ಲಿ ಅಲ್ವಾ, ವಿಶ್ವರೂಪದಲ್ಲಿ ಬ್ರಹ್ಮ ಒಂದು ಚಿಕ್ಕ ಒಂದು ಭಾಗವನ್ನ ಮಾತ್ರ ಅವರು ಅಲಂಕರಿಸಿದ್ದಾರೆ ಅಲ್ವಾ. ಈಗ ಅದಕ್ಕೆ ಇವಾಗ ಅರ್ಜುನನಿಗೆ ಅನ್ನಿಸ್ತಾ ಇದೆ, ಹೌದು ನನಗೆ ಈಗ ಅನ್ನಿಸ್ತಾ ಇದೆ, ಬ್ರಹ್ಮ ನಿನಗೆ ಯಾಕೆ ನಮಸ್ಕಾರ ಮಾಡ್ಕೊಡುದು ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸನು, ನೀನು ಅಜೇಯನಾದ ಮೂಲನು, ಎಲ್ಲ ಕಾರಣಗಳ ಕಾರಣನು, ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು ಅಂತ ಹೇಳ್ತಿದ್ದಾರೆ ಅಲ್ವಾ. ಸಕಲ ಕಾರಣಗಳಿಗೆ ಕಾರಣ ಕೃಷ್ಣ ಅಂತ ಹೇಳ್ಬಿಟ್ಟು ಇದರಿಂದ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಎಲ್ಲವೂ ಸಹ ಕೃಷ್ಣನ ಶರೀರದಲ್ಲಿ, ಅಂದ್ರೆ ಆ ವಿಶ್ವರೂಪದ ಶರೀರದಲ್ಲಿ ಈಗ ಅವ್ರು ನೋಡ್ತಾ ಇದ್ದಾರೆ. ಸಕಲ ಕಾರಣಗಳಿಗೆ ಕಾರಣ ಕೃಷ್ಣ ಅಂತ ಹೇಳ್ಬಿಟ್ಟು ಈ ವಿಶ್ವರೂಪದಿಂದ ಗೊತ್ತಾಗ್ತಾ ಇದೆ.
ಮತ್ತೆ ಅವನು ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು ಅಲ್ವಾ. ಈ ಭೌತಿಕ ಪ್ರಪಂಚದಲ್ಲಿ ಇರ್ಬೇಕಾದವರಲ್ಲ ಅಲ್ವಾ. ಅವರು ಈ ಭೌತಿಕ ಪ್ರಪಂಚಕ್ಕೆ ಅತೀತ ಅಂತಂದ್ರೆ ಅವರು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರೋರು. ತ್ವಂ ಆದಿದೇವ ಪುರುಷ ಪುರಾಣಸ್ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಂ ಅನಂತ ರೂಪಂ. ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು, ಈ ಪ್ರಕಟಿತ ವಿಶ್ವದ ಕಟ್ಟ ಕಡೆಯ ಆಶ್ರಯ ನೀನು, ಎಲ್ಲವನ್ನು ತಿಳಿದವನು ನೀನು, ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ, ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ನೀನು, ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ನೋಡಿ ಈಗ ಆ ಕೃಷ್ಣನ ಆ ಏನೆಲ್ಲ ಗುಣಗಳಿದೆ ಅದನ್ನೆಲ್ಲ ಗುಣಗಾನ ಮಾಡ್ತಾ ಇದ್ದಾರೆ ಈಗ ಅರ್ಜುನ. ಇವಾಗ ಅವ್ರ ಗುಣಗಾನ ಮಾಡಿದ್ಮೇಲೆ ಈಗ ಅವನಿಗೊಂದು ಕ್ಷಣ ಅನ್ಸಿದೆ, ಅಯ್ಯೋ ಇಷ್ಟು ಶ್ರೇಷ್ಠ ವ್ಯಕ್ತಿ, ಇಷ್ಟು ಶಕ್ತಿಶಾಲಿ, ಇವ್ರನ್ನ ನಾನು ಏಕವಚನದಲ್ಲಿ ನಾನು ಸಂಬೋಧನೆ ಮಾಡಿದೀನಿ, ಇವನ್ ಜೊತೆ ನಾನು ಒಟ್ಟಾಗಿ ನಾನು ಆಟ ಆಡಿದೀನಿ, ಊಟ ಮಾಡಿದೀನಿ, ಅವನನ್ನ ಏನು ಮತ್ತೆ ಅವನನ್ನ ಏನೋ ಕಿಚಾಯಿಸಿದೀನಿ ನಾನು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಕ್ಷಣ ಅನ್ನಿಸ್ತದೆ, ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟಿದೀನಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಈಗ ಕೃಷ್ಣನಿಗೆ ಅವರು ಹೇಳ್ತಾ ಇದಾರೆ, ನಿನ್ ಜೊತೆ ನಾನು ಈ ತರ ಎಲ್ಲ ನಡ್ಕೊಂಡ್ಬಿಟ್ಟಿದೀನಿ, ನನ್ನನ್ನ ಕ್ಷಮಿಸು ನೀನು ಅಂತ ಹೇಳ್ಬಿಟ್ಟು ಅವ್ರು ಕೇಳ್ಕೊತಾ ಇದ್ದಾರೆ. ಸಖೇತಿ ಮತ್ವಾ ಪ್ರಸವಂ ಯದುಕ್ತಂ ಹೇ ಕೃಷ್ಣ ಯೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾಚ್ಚಾವಹಾಸಾರ್ಥಂ ಯಚ್ಚಾವಹಾಸಾರ್ಥಂ ಅಸತ್ಕೃತೋಸ್ತಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋ ತವಾಪಿ ಅಚ್ಯುತ ಸಮಕ್ಷಂ ತಕ್ಷಾಮಯೇ ತ್ವಾಂ ಅಹಂ ಅಪ್ರಮೇಯಂ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದೆಲ್ಲ ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನ ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ, ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೇ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ನೋಡಿ ಇಲ್ಲಿ ಕೃಷ್ಣ ನನ್ನ ಅರ್ಜುನ ಕ್ಷಮಿಸ್ ಅಂತ ಕೇಳ್ಕೊತಾ ಇದ್ದಾನೆ ಅಲ್ವಾ. ಯಾಕಂದ್ರೆ ಇವಾಗ ಆ ಕೃಷ್ಣನ ಆ ಸರ್ವೋಚ್ಚ ಸ್ಥಾನ ಅರ್ಥ ಆಗ್ತಿದೆ, ಅವನ ಶ್ರೇಷ್ಠತೆ ಅರ್ಥ ಆಗ್ತಿದೆ, ಅವನ ಬಲ, ಅವನ ಶಕ್ತಿ ಅರ್ಥ ಆಗ್ತಿದೆ. ಅದಕ್ಕೋಸ್ಕರ ಅವನು ಮಾಡಿರೋ ಅಪರಾಧಗಳನ್ನ ಕ್ಷಮಿಸು ಅಂತ ಹೇಳ್ಬಿಟ್ಟು ಬೇಡ್ಕೊತಾ ಇದ್ದಾರೆ. ಸೊ ಅರ್ಜುನ ಇಲ್ಲಿ ಏಕೆ ಕ್ಷಮೆ ಕೇಳುತ್ತಿದ್ದಾನೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಅದೃಷ್ಟಪೂರ್ವಂ ಋಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವರ್ತಿತಂ ಮನೋ ಮೇ ತದೇವ ಮೇ ದರ್ಶಯ ದೇವ ರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೇನೆ, ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೆ, ಜಗನ್ನಿವಾಸನೆ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮ ಪುರುಷನಾದ ನಿನ್ನ ರೂಪವನ್ನ ನನಗೆ ಮತ್ತೆ ತೋರಿಸು ಅಂತ ಕೇಳ್ತಿದ್ದಾರೆ. ನಾನು ನಿನ್ನ ವಿಶ್ವರೂಪವನ್ನ ನೋಡಿ ನಾನು ಸಂತೋಷ ಪಟ್ಟಿದ್ದೀನಿ, ಅದ್ರ ಜೊತೆ ನನಗೆ ಮನಸ್ಸು ಸಹ ಭಯದಿಂದ ತಲ್ಲಣಗೊಂಡಿದೆ, ಯಾಕಂದ್ರೆ ನಿನ್ನ ಕಾಲರೂಪವನ್ನ ನಾನು ನೋಡಿದ್ದೀನಿ. ನೀನು ಪ್ರಭುಗಳ ಪ್ರಭು, ಜಗನ್ನಿವಾಸ, ನೀನು ಕೃಪೆ ಮಾಡಿ ನನಗೆ ನಿನ್ನ ಮೊದಲ ರೂಪವನ್ನ ನನಗೆ ತೋರಿಸು ಅಂತ ಹೇಳ್ಬಿಟ್ಟು ಇಲ್ಲಿ ಅವರು ಬೇಡ್ಕೊತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಅರ್ಜುನನಿಂದ ನಮ್ಗೆ ಏನ್ ಗೊತ್ತಾಗ್ತಿದೆ ಅಂತಂದ್ರೆ ಹೇಗೆ ಭಗವಂತನನ್ನ ಪ್ರಾರ್ಥನೆ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಇವಾಗ ಅರ್ಜುನ ಏನ್ ಮಾಡಿದ್ರು, ಮೊದ್ಲು ಭಗವಂತನ ಸ್ತುತಿ ಮಾಡಿದ್ರು ಅಲ್ವಾ. ಸೊ ನೀನೇ ಜಗನ್ನಿವಾಸ, ನೀನೇ ಸಕಲ ಕಾರಣಗಳಿಗೆ ಕಾರಣ ಅಂತ ಹೇಳ್ಬಿಟ್ಟು ಅವರ ಸ್ತುತಿಯನ್ನ ಮಾಡಿದ್ರು. ಅದಾದ್ಮೇಲೆ ಅವ್ರು ಏನ್ ಮಾಡಿದ್ರು, ಪ್ರಣಾಮ ಮಾಡಿದ್ರು. ನಮ್ಗೆ ಇವಾಗ ಆ ಶ್ಲೋಕಗಳೆಲ್ಲ ಇಲ್ಲ, ಭಾರಿ ಭಾರಿ ಪ್ರಣಾಮ ಮಾಡ್ತಾರೆ, ಮುಂದೆಯಿಂದ ಹಿಂದೆಯಿಂದ ಎಲ್ಲಾ ಕಡೆಗಳಿಂದ ಅವರು ನಮಸ್ಕಾರ ಮಾಡ್ತಾರೆ. ಯಾಕಂದ್ರೆ ಎಲ್ಲಿ ನೋಡಿದ್ರು ಸಹ ಆ ಭಗವಂತನ ವಿಶ್ವರೂಪ ಕಾಣಿಸ್ತಾ ಇದೆ, ಆದಿ ಅಂತ್ಯ ಮಧ್ಯ ಏನೂ ಕಾಣಿಸ್ತಿಲ್ಲ. ಅದಕ್ಕೆ ಅನೇಕ ಬಾರಿ 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 ಪ್ರಣಾಮ ಮಾಡ್ತಾ ಇದ್ದಾರೆ. ಆಮೇಲೆ ಅವರು ಕ್ಷಮೆಯನ್ನ ಕೇಳಿದ್ರು. ನಾವು ನೋಡಿದ್ವಿ ಅಲ್ವಾ, ಆ ಭಗವಂತನ ಶ್ರೇಷ್ಠತೆನ ನೋಡ್ಬಿಟ್ಟು, ಅಯ್ಯೋ ನಾನು ಭಗವಂತನನ್ನ ನಾನು ಏಕವಚನದಲ್ಲಿ ಮಾತಾಡ್ಸಿದೀನಿ, ಅವನನ್ನ ನಾನು ಅಪಮಾನ ಸಹ ಮಾಡಿದೀನಿ, ನಾನು ಒಂದೇ ಹಾಸಿಗೆಯಲ್ಲಿ ನಾನು ಮಲ್ಕೊಂಡಿದೀನಿ, ಒಂದೇ ತಟ್ಟೆಲಿ ಊಟ ಮಾಡಿದೀವಿ ಅಲ್ವಾ, ಇಂತಹ ಶ್ರೇಷ್ಠ ವ್ಯಕ್ತಿ ಜೊತೆ ನಾನು ಯಾವ ತರ ನಡ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವ್ರ ಕ್ಷಮೆಯನ್ನ ಕೇಳ್ತಾರೆ. ಆಮೇಲೆ ನೋಡಿ ಈಗ ವಿನಂತಿಯನ್ನ ಮಾಡ್ತಾ ಇದ್ದಾರೆ ಕೊನೆಯದಾಗಿ ಅಲ್ವಾ, ನನಗೆ ನಿನ್ನ ಮೊದಲ ರೂಪವನ್ನ ತೋರಿಸು ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಇನ್ನೇನ್ ಕೇಳ್ತಾರೆ ಮುಂದೆ, ನೀನು ಮೊದಲ ರೂಪವನ್ನ ತೋರಿಸ್ಲಿಕ್ಕಿನ ಮುಂಚೆ ನನಗೆ ನಿನ್ನ ಆ ಚತುರ್ಭುಜ ರೂಪವನ್ನ ನೋಡ್ಬೇಕು ಅಂತ ನನಗೆ ಅನಿಸ್ತಾ ಇದೆ, ಆ ಚತುರ್ಭುಜ ರೂಪವನ್ನ ತೋರಿಸು ಅಂತ ಕೇಳ್ತಾರೆ. ಅಂದ್ರೆ ನಾವು ಭಗವಂತನನ್ನ ಹೇಗೆ ಪ್ರಾರ್ಥನೆ, ಯಾಕಂದ್ರೆ ನಾವು ಪ್ರಾರ್ಥನೆನ ಮಾಡ್ಕೊಳ್ಳೇಬೇಕು ಭಗವಂತನಿಗೆ ಅಲ್ವಾ. ಸೊ ಭಗವಂತನಿಗೆ ಹೇಗೆ ಪ್ರಾರ್ಥನೆ ಮಾಡ್ಕೋಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವ್ ಇವಾಗ ಅರ್ಜುನನ ಮುಖಾಂತರ ನಾವು ತಿಳ್ಕೊತಾ ಇದೀವಿ. ನಮ್ಗೆ ಇವಾಗ ಭಾಗವತಮಲ್ಲೂ ಸಹ ನಮ್ಗೆ ಅನೇಕ ಶುದ್ಧ ಭಕ್ತರ ಪ್ರಾರ್ಥನೆಗಳು ಬರುತ್ತೆ. ನಮ್ಗೆ ಏನ್ ಪ್ರಾರ್ಥನೆ ಮಾಡ್ಕೋಬೇಕಂತಾನೆ ಗೊತ್ತಿಲ್ಲ ಅಲ್ವಾ, ನಮ್ಗೆ ಆ ಭಕ್ತರ ಪ್ರಾರ್ಥನೆಯಿಂದ ನಮ್ಗೆ ಗೊತ್ತಾಗುತ್ತೆ ಹೀಗ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಅದಕ್ಕೆ ನಮ್ಗೆ ಏನ್ ಒಳ್ಳೇದಂತ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ನಾವು ಭಗವಂತನನ್ನ ಪ್ರಾರ್ಥನೆ ಮಾಡ್ಕೋಬೇಕಾದಾಗ ಭಗವಂತ ನಿನಗೆ ಗೊತ್ತು ನನಗೆ ಏನ್ ಒಳ್ಳೇದಂತ ಹೇಳ್ಬಿಟ್ಟು. ಸೊ ಇವಾಗ ನೀನ್ ನನಗೆ ಏನ್ ಒಳ್ಳೇದೋ ಅದನ್ನ ನೀನು ಮಾಡು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಬೇಕಾಗತ್ತೆ. ಸೊ ಇವಾಗ ಇಲ್ಲಿ
ಸ್ತುತಿ ಮಾಡ್ಬೇಕು, ಫಸ್ಟ್ ಭಗವಂತನನ್ನ ನಾವು ಹೊಗಳ್ಬೇಕು. ಯಾಕಂದ್ರೆ ನಾವು ಯಾರನ್ನಾದ್ರೂ ಏನಾದ್ರೂ ಬೇಡ್ಕೋಬೇಕು ಅಂದಾಗ ಅವರು ಶ್ರೇಷ್ಠರಾಗಿರ್ಬೇಕು. ಅವ್ರು ಶ್ರೇಷ್ಠರಾಗಿದ್ರೆ ನಾವು ಅವ್ರಿಗೆ ಬೇಡ್ಕೊಳ್ಲಿಕ್ಕೆ ಸಾಧ್ಯ ಅಲ್ವಾ. ಅದಕ್ಕೆ ಇವಾಗ ಸ್ತುತಿಯನ್ನ ಮಾಡ್ಬೇಕು ಭಗವಂತನಿಗೆ, ಆಮೇಲೆ ನಮಸ್ಕಾರ ಮಾಡ್ಬೇಕು. ನಮ್ಮಿಂದ ಏನಾದ್ರೂ ಅಪರಾಧ ಆಗಿದೆ ಅಂದ್ರೆ ಕ್ಷಮಿಸು ಅಂತ ಕೇಳಿ ಆಮೇಲೆ ನಮ್ದು ಏನಾದ್ರೂ ಬೇಡಿಕೆ ಇದ್ರೆ ನಾವು ಕೇಳ್ಕೋಬೇಕು. ಆದ್ರೆ ಶುದ್ಧ ಭಕ್ತರು ಯಾವತ್ತೂ ಸಹ ಏನನ್ನೂ ಬೇಡೋದಿಲ್ಲ ಭಗವಂತನ ಹತ್ರ. ಆದ್ರೆ ನಾವ್ ಇವಾಗ ಇನ್ನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಭಗವಂತ ನಮ್ಮ ತಂದೆ, ನಾವು ಅವ್ರ ಹತ್ರನೇ ಕೇಳ್ಕೋಬೇಕು ಏನಾದ್ರೂ ಬೇಕು ಅಂದ್ರೆ ಅಲ್ವಾ. ನಾವ್ ನೆನ್ನೆನೂ ನಾವು ನೋಡಿದ್ವಿ ಅಲ್ವಾ. ಅಕಾಮ ಸರ್ವಕಾಮವ ಮೋಕ್ಷ ಕಾಮ ಉದಾರದಿಹಿ ತೀವ್ರೇಣ ಭಕ್ತಿ ಯೋಗೇನ ಯಜ್ಜತ ಪುರುಷಂ ಪರಂ. ಅವ್ರನ್ನೇ ಕೇಳ್ಕೋಬೇಕು. ಅದಕ್ಕೋಸ್ಕರ ನಾವಿವಾಗ ಭಗವಂತನನ್ನ ಹೇಗ್ ಕೇಳ್ಕೋಬೇಕಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನ ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಹೇ ವಿಶ್ವಮೂರ್ತಿಯೇ, ಸಹಸ್ರ ಬಾಹುವೆ, ಕಿರೀಟಧಾರಿಯಾಗಿ ಗದೆ ಚಕ್ರ ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರೂ ಈ ನನ್ನ ವಿಶ್ವರೂಪವನ್ನ ನೋಡಿರಲಿಲ್ಲ. ಏಕೆಂದರೆ ವೇದಾಧ್ಯಯನದಿಂದಾಗಲಿ, ಯಜ್ಞಗಳನ್ನ ಮಾಡೋದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ನೋಡಿ ಇಲ್ಲಿ ಅರ್ಜುನ ಏನ್ ಕೇಳ್ತಾ ಇದ್ದಾನೆ, ನನಗೆ ನಿನ್ನ ಆ ಶಂಖ ಚಕ್ರ ಗದಾ ಪದ್ಮ ಧರಿಸಿರುವಂತಹ ನಿನ್ನ ಚತುರ್ಭುಜ ರೂಪವನ್ನು ನೋಡ್ಲಿಕ್ಕೆ ನಾನು ಬಯಸ್ತೀನಿ ಅಂತ ಹೇಳ್ತಾರೆ. ಈಗ ಅದಾದ್ಮೇಲೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ಅರ್ಜುನ ನಿನಗಿನ ಮೊದಲು ಯಾರು ಈ ರೂಪವನ್ನ ನೋಡಿಲ್ಲ. ಯಾಕಂದ್ರೆ ಈ ನನ್ನ ರೂಪವನ್ನ ನೋಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ವೇದಾಧ್ಯಯನ ಯಾರಾದ್ರೂ ಮಾಡಿದ್ರೆ ನಾನು ಕೃಷ್ಣನನ್ನ ನೋಡ್ಬೋದು ಅಂದ್ರೆ ಸಾಧ್ಯ ಇಲ್ಲ. ಯಜ್ಞ ದಾನ ತಪ ಯಾರಾದ್ರೂ ಮಾಡಿದರೆ, ಪುಣ್ಯ ಕಾರ್ಯಗಳನ್ನ ಮಾಡಿದರೆ ಅಂತಂದ್ರೆ ಅವ್ರಿಗೂ ಸಹ ಈ ರೂಪವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯೇ ಮತ್ತು ದಿಗ್ಭ್ರಾಂತನಾಗಿದ್ದೀಯೇ. ಈಗ ಇದು ಮುಕ್ತಾಯವಾಗಲಿ ನನ್ನ ಭಕ್ತನೇ, ಮತ್ತೆ ಎಲ್ಲ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನ ನೋಡಬಹುದು ಅಂತ ಹೇಳ್ಬಿಟ್ಟು ಈಗ ನೋಡಿ ಅವರ ಆ ಚತುರ್ಭುಜ ರೂಪವನ್ನ ಅವರು ಫಸ್ಟ್ ತೋರಿಸ್ತಾ ಇದ್ದಾರೆ. ಶಂಖ ಚಕ್ರ ಗದಾ ಪದ್ಮ ದಾರಿಯಾಗಿರುವಂತಹ ಈ ಚತುರ್ಭುಜ ರೂಪವನ್ನ ಅವರು ತೋರಿಸ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಈಗ ಸಂಜಯ ಹೇಳ್ತಾ ಇದ್ದಾರೆ, ಇತಿ ಅರ್ಜುನಂ ವಾಸುದೇವಸ್ತತೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮ್ ಆಸ ಭೂಯಃ ಆಶ್ವಾಸಯಾಮ್ ಆಸ ಚ ಭೀತಂ ಏನಂ ಭೂತ್ವಾ ಪುನಃ ಸೌಮ್ಯ ವಪುರ್ ಮಹಾತ್ಮ. ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು, ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿದನು ಮತ್ತು ಕಟ್ಟ ಕಡೆಗೆ ತನ್ನ ಎರಡೂ ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನ ಕೊಟ್ಟನು ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಇವಾಗ ಅರ್ಜುನ ಭಯಭೀತನಾಗಿದ್ದಾನೆ. ಇವಾಗ ಅರ್ಜುನನ ವಿನಂತಿಯ ಮೇರೆಗೆ ಅವನು ಚತುರ್ಭುಜ ರೂಪವನ್ನ ತೋರಿಸ್ಬಿಟ್ಟು ಆಮೇಲೆ ತನ್ನ ಆ ದ್ವಿಭುಜ ರೂಪವನ್ನ ಅವರು ತೋರಿಸ್ತಾರೆ. ಈ ತರ ಭಯಗೊಂಡಿದ್ದ ಅರ್ಜುನಿಗೆ ಅವರು ಧೈರ್ಯವನ್ನ ಕೊಡ್ತಾರೆ ಅಂತ ಬಿಟ್ಟು ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣನನ್ನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ. ನನ್ನ ಸಹಜ ಸ್ವಭಾವವು ಹಿಂತಿರುಗಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೋಡಿ ಅವನಿಗೆ ಆ ಕೃಷ್ಣನ ರೂಪವನ್ನ ನೋಡಿದ ತಕ್ಷಣ ಅವನಿಗೆ ಸಮಾಧಾನ ಆಗುತ್ತೆ. ಅವನಿವಾಗ ಸಮಚಿತ್ತವನ್ನ ಕಳ್ಕೊಂಡಿದ್ನಲ್ಲ, ಈಗ ಈಗ ನನ್ನ ಸ್ವಭಾವ ಈಗ ಸಹಜ ಸ್ಥಿತಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ಹೇಳ್ತಾ ಇದ್ದಾನೆ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನ ಕಾಣುವುದು ಬಹಳ ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಿರುತ್ತಾರೆ ಅಂತ ಹೇಳ್ತಿದ್ದಾರೆ. ನೋಡಿ ಈ ರೂಪ ಏನ್ ನೋಡಿದ್ರು, ಆ ಕೃಷ್ಣನ ರೂಪ, ಚತುರ್ಭುಜ ರೂಪ, ವಿಶ್ವರೂಪ, ಯಾವುದೇ ರೂಪವಾಗ್ಲಿ ಇದನ್ನ ದೇವತೆಗಳು ಸಹ ನೋಡ್ಲಿಕ್ಕೆ ಹಂಬಲಿಸ್ತಾ ಇರ್ತಾರೆ ಅಂತ ಹೇಳ್ತಾರೆ. ಈ ಮೂರರಲ್ಲಿ ತುಂಬಾ ಸುದುದರ್ಶನ ಯಾವುದು ಅಂತಂದ್ರೆ ಈ ದ್ವಿಭುಜ ರೂಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಆ ಭಗವಂತನನ್ನ ನೋಡ್ಲಿಕ್ಕೆ ಆ ಕ್ಷೀರ ಸಾಗರಕ್ಕೆ ಹೋಗ್ತಾರೆ ಅಲ್ವಾ. ಬ್ರಹ್ಮ ಎಲ್ಲ ದೇವಾನ್ ದೇವತೆಗಳನ್ನ ಕರ್ಕೊಂಡು ಹೋಗ್ತಾರೆ ಏನಾದ್ರು ಕಷ್ಟ ಇದ್ದಾಗ. ಆಗ ಅವ್ರ ಪುರುಷ ಸೂಕ್ತವನ್ನ ಹೇಳಿದಾಗ ಆ ಕ್ಷೀರದಕಶ ವಿಷ್ಣು ಕಾಣಿಸ್ಕೊಳ್ಳೋದಿಲ್ಲ, ಎಷ್ಟೊಂದ್ಸತಿ ಕಾಣಿಸ್ಕೊಂಡ್ರು ಅವ್ರು ಬ್ರಹ್ಮನಿಗೆ ಮಾತ್ರ ಕಾಣಿಸ್ಕೊತಾರೆ. ಒಂದೊಂದ್ಸತಿ ಬ್ರಹ್ಮನಿಗೂ ಕಾಣಿಸ್ಕೊಳ್ಳೋದಿಲ್ಲ. ತನ್ನ ಹೃದಯದಲ್ಲಿ ಅವ್ರು ಪ್ರಕಟಗೊಂಡು ಬ್ರಹ್ಮನಿಗೆ ಅವರು ಏನು ಆದೇಶವನ್ನ ಕೊಡ್ತಾರೆ, ನೀವ್ ಈ ತರ ಮಾಡಿ, ಅಥವಾ ಅವ್ರಿಗೆ ಅಭಯವನ್ನ ಕೊಡ್ತಾರೆ, ನೀವ್ ಹೆದರ್ಕೋಬೇಡಿ, ನಾನು ಈ ಒಂದು ಅವತಾರದಲ್ಲಿ ಬಂದು ನಿಮ್ಮ ಆ ಒಂದು ತೊಂದರೆನ ನಾನು ನಿವಾರಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಿರುತ್ತಾರೆ. ನಾವು ಆ ಕೃಷ್ಣ ಕಥೆಯಲ್ಲಿ ನಾವು ನೋಡ್ತೀವಿ, ಆ ಕೃಷ್ಣ ಅವರು ಆ ಗೋಪಬಾಲಕರ ಜೊತೆ ಆಟ ಆಡ್ಬೇಕಾದ್ರೆ ಕೃಷ್ಣನನ್ನ ಅವರು ಕೃಷ್ಣನನ್ನ ಬಗ್ಗಿಸ್ಬಿಟ್ಟು ಎದುರ್ತಾ ಇರ್ತಾರೆ ಅವ್ರ ಮೇಲೆ. ಇದನ್ನ ನೋಡ್ಬಿಟ್ಟು ಇಂದ್ರಾದಿ ದೇವತೆಗಳಿಗೆ ಆಶ್ಚರ್ಯ ಆಗುತ್ತೆ, ಇದೇನಿತ್ತು ಕೃಷ್ಣನೇನ ಇವರು ಈ ತರ ಸಾಧ್ಯನಾ ಅಂತ ಹೇಳ್ಬಿಟ್ಟು ಅವರು ಸಹ ಎಗರ್ಲಿಕ್ಕೆ ಬರ್ತಾರೆ. ಆದ್ರೆ ಅವ್ರಿಗೆ ಎಗರ್ಲಿಕ್ಕೆ ಆಗೋದಿಲ್ಲ, ಕೃಷ್ಣನ ಮೇಲೆ ಜಂಪ್ ಮಾಡ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಇವಾಗ ನಾನು ವಿಶ್ವರೂಪವನ್ನ ಹೇಗೆ ನೋಡ್ಲಿ ಅಂತ ಹೇಳ್ಬಿಟ್ಟು ಈಗ ನಮ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದಾರೆ. ನಾವು ವಿಶ್ವರೂಪವನ್ನ ನೋಡ್ಲಿಕ್ಕೆ ಸಾಧ್ಯನಾ? ನಾವ್ ಏನ್ ಮಾಡ್ಬೇಕಾಗತ್ತೆ ವಿಶ್ವರೂಪವನ್ನ ನೋಡ್ಬೇಕಂದ್ರೆ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಬೇಗ ಹೇಳಿ.
ಹರೇ ಕೃಷ್ಣ. ವೇದಾಧ್ಯಯನ ಮಾಡಿದ್ರೆ ಸಿಗ್ತಾರ ನಮ್ಗೆ ಕೃಷ್ಣನನ್ನ ನೋಡಿದ ವಿಶ್ವರೂಪವನ್ನ? ಯಜ್ಞ ಮಾಡಿದ್ರೆ ನೋಡ್ಬೋದಾ? ದಾನ ಮಾಡಿದ್ರೆ ನೋಡ್ಬೋದಾ? ಉಗ್ರ ತಪಸ್ ಮಾಡಿದ್ರೆ ನೋಡ್ಬೋದಾ? ಅಥವಾ ತುಂಬಾ ಪುಣ್ಯ ಕಾರ್ಯಗಳನ್ನ ಮಾಡಿದ್ರೆ ನೋಡ್ಬೋದಾ? ಇಲ್ಲ ಮಾತಾಜಿ, ಭಕ್ತಿಯಿಂದ ನೋಡ್ಬೋದು. ಭಕ್ತಿಯಿಂದ ಮಾತ್ರ. ಅದನ್ನೇ ನಮ್ಗೆ ಇವಾಗ ಕೃಷ್ಣ ಮುಂದೆ ಹೇಳಿಕೆ ಹೊರಟಿದ್ದಾರೆ. ಭಕ್ತಾತು ಅನನ್ಯ ಶಕ್ಯ ಅಹಂ ಏವಂ ವಿದೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ, ಏಕ ಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾರೆ, ಏಕಚಿತ್ತದ ಭಕ್ತಿ ಸೇವೆ, ಅನನ್ಯ ಭಕ್ತಿ, ನಾ ಅನ್ಯ, ಕೃಷ್ಣ ಬಿಟ್ರೆ ಬೇರೆ ಏನು ಬೇಡ. ಅವಾಗಷ್ಟೇ ನಮ್ಗೆ ಕೃಷ್ಣನನ್ನ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ, ಕೃಷ್ಣನ ರಹಸ್ಯಗಳನ್ನ ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ, ಕೃಷ್ಣನನ್ನ ನಾವು ನೇರವಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ನಾವು ಕೃಷ್ಣನನ್ನ ಅರ್ಥ ಮಾಡ್ಕೋಬೇಕು, ಕೃಷ್ಣನನ್ನ ನೇರವಾಗಿ ನೋಡ್ಬೇಕು, ಕೃಷ್ಣನ ರಹಸ್ಯಗಳನ್ನ ತಿಳಿಬೇಕಂತಂದ್ರೆ ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ಕೃಷ್ಣನೇ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಕೊನೆ ಶ್ಲೋಕ ಇದು. ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲ್ಮಶದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲ ಜೀವಿಗಳ ಮಿತ್ರನೋ, ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಕೃಷ್ಣ? ಕಾಮ್ಯ ಕರ್ಮ, ನಾವು ಕರ್ಮವನ್ನ ಮಾಡ್ಲೇಬೇಕು. ಆದ್ರೆ ನಾವ್ ಇವಾಗ ಕರ್ಮವನ್ನ ಮಾಡಿದಾಗ ನನ್ಗೆ ಯಾವುದೋ ಒಂದು ಫಲಗಳ ಮೇಲೆ ಅಪೇಕ್ಷೆಯನ್ನ ಇಟ್ಕೊಂಡು ಕರ್ಮವನ್ನ ಮಾಡಿದ್ರೆ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಊಹಾತ್ಮಕ ಚಿಂತನೆಯನ್ನ ಮಾಡೋ ಒಂದು ಅಭ್ಯಾಸವನ್ನ ಇಟ್ಕೊಂಡಿದ್ರೆ, ಅಂದ್ರೆ ನಾವು ಕಲ್ಪನೆ ಮಾಡ್ಕೊಳ್ಳೋದು ಅಲ್ವಾ. ನಾವ್ ಇವಾಗ ಧರ್ಮ ಗ್ರಂಥಗಳನ್ನ ಓದಿದ್ರೆ ನಮ್ಗೆ ನಿಜವಾದ ಜ್ಞಾನ ಸಿಗುತ್ತೆ. ಅದ್ರ ಬದಲು ನಾವು ಬರೇ ಊಹಾತ್ಮಕ ಮಾಡ್ಕೊಂಡು, ಓ ನನಗಿದಿಷ್ಟ, ನಾನಿದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಇಷ್ಟ ಕಷ್ಟಾನುಸಾರ ನಾವು ಏನು ಎಲ್ಲ ನೀತಿ ನಿಯಮಗಳನ್ನ ಅನುಸರಿಸ್ಕೊಂಡು ಹೋದ್ರೆ ನಾವು ಭಗವಂತನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ ಅಲ್ವಾ. ಪರಿಶುದ್ಧ ಭಕ್ತಿ ಸೇವೆ ಅಂತಂದ್ರೆ ನಾವು ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ನಾವ್ ಏನನ್ನೂ ಮಾಡ್ತಿಲ್ಲ. ಇವಾಗ ಅರ್ಜುನನನ್ನು ನಾವು ನೋಡ್ತೀವಿ ಅಲ್ವಾ. ಅರ್ಜುನನಿಗೆ ಏನಾದ್ರೂ ಯುದ್ಧ ಮಾಡ್ಬೇಕು ಅಂತ ಇಷ್ಟ ಇತ್ತಾ? ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಆದ್ರೆ ಅವ್ರು ಯುದ್ಧ ಮಾಡಿದ್ರು. ಯಾರಿಗೋಸ್ಕರ ಯುದ್ಧ ಮಾಡಿದ್ರು? ಕೃಷ್ಣನಿಗೋಸ್ಕರ, ಕೃಷ್ಣನ ಸಂತೋಷಕ್ಕೋಸ್ಕರ ಯುದ್ಧ ಮಾಡಿದ್ರು. ಅದು ಪರಿಶುದ್ಧ ಭಕ್ತಿ. ಅದಕ್ಕೇನೆ ಇಲ್ಲಿ ಹೇಳ್ತಾರೆ, ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನು ಯಾರು ನನಗಾಗಿ ಕರ್ಮಗಳನ್ನ ಮಾಡುವನು ಅಲ್ವಾ. ಇವಾಗ ನಮಗೂ ಇಷ್ಟ ಇಲ್ಲ ಚಾಂಟಿಂಗ್ ಮಾಡ್ಲಿಕ್ಕೆ. ಯಾರು 4:15 ಎದ್ದೊಳ್ತಾರೆ ಅಲ್ವಾ? ಸವಿ ನಿದ್ದೆ ಬರ್ತಿರುತ್ತೆ, ಆದ್ರೂನು ಎದ್ದೊಳ್ಬೇಕು. ಯಾಕಂದ್ರೆ ಭಗವಂತನ ಸಂತೋಷಕ್ಕೋಸ್ಕರ. ಇವಾಗ ನಮ್ಗೆ ಕೋಪ ಮಾಡ್ಕೋಬಾರ್ದು, ಚಿಕ್ಕದಕ್ಕೆಲ್ಲ ನಾವು ಬೇಜಾರ್ ಮಾಡ್ಕೋಬಾರ್ದು. ಮತ್ತೆ ಏನ್ ಸಿಗುತ್ತೋ ಅದನ್ನ ನಾವು ಸಂತೋಷದಿಂದ ನಾವು ಸ್ವೀಕಾರ ಮಾಡ್ಬೇಕು. ಇದೆಲ್ಲ ನಮ್ಗೆ ಹೇಳಿದ್ದಾರೆ ಅಲ್ವಾ. ನಮ್ಗೆ ಯಾರಿಗೂ ಇಷ್ಟ ಇಲ್ಲ, ಆದ್ರೆ ಕೃಷ್ಣನಿಗೆ ಇಷ್ಟ ಅಂತ ನಾವ್ ಇದನ್ನೆಲ್ಲ ಮಾಡೋದನ್ನ ಕಲ್ತ್ಕೋಬೇಕು ಅಲ್ವಾ. ಸೊ ಅದಕ್ಕೆ ಇಲ್ಲಿ ಯಾರು ನನಗಾಗಿ ಕರ್ಮಗಳನ್ನ ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನು ಅಲ್ವಾ. ಸೊ ಕೃಷ್ಣ ಹರೇ ಕೃಷ್ಣ ಮಾತಾಜಿ. 2 ನಿಮಿಷ ಮಾತಾಜಿ, ಆಯ್ತು ಇನ್ನ, ಸಾರಿ. ಮತ್ತೆ ಎಲ್ಲ ಜೀವಿಗಳ ಮಿತ್ರನು, ಅವನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುವನು. ನೋಡಿ, ಇದು ಎಲ್ಲ ಜೀವಿಗಳ ಮಿತ್ರ ತುಂಬಾ ಮುಖ್ಯ. ಇದನ್ನ ನಮ್ಗೆ ಎಲ್ಲ ಪ್ರತಿಯೊಂದು ಸತಿನೂ ಹೇಳ್ತಾರೆ. ಸರ್ವ ಅಂದ್ರೆ ಏನು, ಎಲ್ಲ ಜೀವರಾಶಿಗಳ ಮೇಲೇನು ಸಹ ನಾವು ಏನು ಮಿತ್ರನಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಇದು ಯಾವಾಗ ಸಾಧ್ಯ ಆಗತ್ತಂದ್ರೆ ನಾವ್ ಯಾವಾಗ ಕೃಷ್ಣನನ್ನ ತಂದೆ ಅಂತ ಒಪ್ಕೋತೀವೋ ಅವಾಗ ಮಾತ್ರ ನಮ್ಗೆ ಎಲ್ಲ ಜೀವರಾಶಿಗಳನ್ನು ಸಹ ನಾವು ನಾವು ಮಿತ್ರನನ್ನಾಗಿ ನಾವು ಕಾಣ್ಲಿಕ್ಕೆ ಸಾಧ್ಯ ಅಲ್ವೇ. ಯಾಕಂದ್ರೆ ಅವರು ತಂದೆ. ಕೃಷ್ಣ ಏನ್ ಹೇಳಿದ್ರು? ಮಮೈವಾಂಶ ಜೀವಲೋಕೆ, ಎಲ್ಲ ಜೀವರಾಶಿಗಳು ನನ್ನ ಮಕ್ಕಳು, ನನ್ನ ಅಂಶ ಅವರು ಅಂತ. ಅವಾಗ ಏನಾಗುತ್ತೆ? ಎಲ್ಲ ಜೀವರಾಶಿಗಳು, ಬರೀ ಮನುಷ್ಯರೊಬ್ಬರೇ ಅಲ್ಲ, ಎಲ್ಲ ಪಶು ಪಕ್ಷಿ ಪ್ರಾಣಿ ಎಲ್ಲವೂ ಸಹ ಭಗವಂತನ ಮಕ್ಕಳು. ಅವಾಗ ಏನಾಗುತ್ತೆ? ಇವಾಗ ನಾವು ನಮ್ಮ ತಮ್ಮನಿಗೋ ಅಕ್ಕನಿಗೋ ನಾವು ಕೇಡನ್ನ ಬಯಸೋದಿಲ್ಲ, ನಮ್ಗೆ ಹೊಟ್ಟೆ ಕಿಚ್ಚನು ಬರೋದಿಲ್ಲ ಅಲ್ವಾ. ಸೊ ಅವಾಗ ನಮ್ಗೆ ಏನಾಗುತ್ತೆ? ಎಲ್ಲರೂ ಸಹ ನಮ್ಗೆ ಮಿತ್ರನನ್ನಾಗಿ ನಾವು ಭಾವಿಸ್ತೀವಿ. ಭಗವಂತ ಬರೀ ನಾವು ಒಬ್ಬನೇ ಭಗವಂತನ ಬಳಿಗೆ ಹೋಗ್ಬಿಟ್ರೆ ಅವ್ರು ಸಂತೋಷ ಪಡೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಇವಾಗ ಪ್ರಭುಪಾದರು ಏನ್ ಮಾಡಿದ್ರು? ಅವ್ರೊಬ್ರೇನೆ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿತ್ತು. ಅವ್ರು ವೃಂದಾವನದಲ್ಲಿ ಇದ್ಕೊಂಡು ಅವರು ತಮ್ಮ ಜೀವನವನ್ನ ಮುಗಿಸ್ಬೋದಾಗಿತ್ತು ಅಲ್ವಾ. ಆದ್ರೆ ಅವ್ರು ಯಾಕೆ ಅಷ್ಟ್ ಕಷ್ಟಪಟ್ರು ಅಲ್ವಾ. ಎಲ್ಲರೂ ಸಹ ಭಗವಂತನ ಬಳಿಗೆ ಹೋಗಿ ಜ್ಞಾನವನ್ನ ಪಡ್ಕೊಂಡು ಅಂತ ಹೇಳ್ಬಿಟ್ಟು ನೋಡಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲ ಜೀವಿಗಳ ಮಿತ್ರನು ಅವನು ನಿಶ್ಚಯವಾಗಿ ನನ್ನಲ್ಲಿಗೆ ಬರ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಕೃಷ್ಣ. ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು
ಅರ್ಜುನ ಈ 3 ರೂಪಗಳನ್ನ ನೋಡೋದನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ಅವ್ರಿಗೆ ಮೊದ್ಲು ವಿಶ್ವರೂಪವನ್ನ ತೋರಿಸಿದ್ರು, ಅದಾದ್ಮೇಲೆ ಅವರ ಪ್ರಾರ್ಥನೆಯ ಮೇರೆಗೆ ಚತುರ್ಭುಜ ರೂಪವನ್ನ ತೋರಿಸಿದ್ರು, ಆಮೇಲೆ ದ್ವಿಭುಜ ರೂಪವನ್ನ ತೋರಿಸಿದ್ರು. ಇವಾಗ ನಿಮ್ಗೆ ಯಾರಿಗಾದ್ರೂ ಸಹ ಭಗವಂತ ಪ್ರತ್ಯಕ್ಷನಾಗಿ ಈ 3 ರೂಪದಲ್ಲಿ ಒಂದು ರೂಪವನ್ನ ನಾನು ನಿಮ್ಗೆ ತೋರಿಸ್ತೀನಿ, ಯಾವ ರೂಪ ಬೇಕು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಶಂಖಚಕ್ರ ಕಮಲ ಧರಿಸಿರೋ ರೂಪ ಬೇಕು ಅಂತೀವಿ ಮಾತಾಜಿ. ಯಾಕೆ ಮಾತಾಜಿ? ಈ ವಿಶ್ವರೂಪ ಭಯಂಕರ ರೂಪ ಅಲ್ವಾ ಮಾತಾಜಿ, ಅದನ್ನ ನೋಡೋ ಶಕ್ತಿ ನಮ್ಗಿಲ್ಲಲ್ಲ ಮಾತಾಜಿ. ಹಾ, ಇದು ಚತುರ್ಭುಜ ರೂಪ ಯಾಕೆ ಬೇಕು ಅಂತ ಅನ್ಸ್ತಾ ಇದೆ ನಿಮ್ಗೆ? ಅದು ನಾವು ಕೃಷ್ಣನ ಪರಮ ಭಕ್ತರಲ್ವಾ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಹರೇ ಕೃಷ್ಣ. ಕೃಷ್ಣ. ನನಗೆ 2 ಕೈ ಕೃಷ್ಣನ್ನ ನೋಡ್ಬೇಕು ಅಂತ ಆಸೆ ಯಾಕೆ ಮಾತಾಜಿ. ಮಾತಾಜಿ? ಆ ಅಪರ್ಣೆ ರೂಪದಲ್ಲಿ ಮಾತಾಜಿ. ಸೌಮ್ಯ ಸೌಮ್ಯ ರೂಪ ಅದೇ ಇವಾಗ ಅರ್ಜುನಂಗೆ ಹೇಗೆ ಅನ್ಸುತ್ತೋ ಅದ್ರಲ್ಲಿ ಅವ್ರಿಗೆ ಅರ್ಜುನಗೆ ತುಂಬಾ ಕಂಫರ್ಟಬಲ್ ಅನಿಸ್ತಾ ಇತ್ತಲ್ವಾ, ಆದ್ರೆ ನಮ್ಗೂನು ಹಾ. ಹಂಗೆ ಅನ್ಸ್ಬೋದು ಅಂತ. ಓಕೆ, ಅಂದ್ರೆ ಧನ್ಯವಾದಗಳು ನಮ್ಮಲ್ಲಿ ಮಾತಾಜಿ. ಒಬ್ರು ಅನ್ನೋ ಭಾವನೆ ಬರುತ್ತೆ. ಹಾ, ಓಕೆ ಸ್ನೇಹ ಬೆಳೆಯಕ್ ಈಸಿ ಆಗುತ್ತೆ, ಪ್ರೀತಿ ಬೆಳೆಸ್ಕೊಳಕ್ ಈಸಿ ಆಗುತ್ತೆ. ಓಕೆ, ಧನ್ಯವಾದಗಳು ಮಾತಾಜಿ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಅವನ ಹೇಳಿ ಮಾತಾಜಿ. ಹೇಳಿ ಮಾತಾಜಿ. ಅವನು ದೈವತನ್ನು ಹೊಂದಿದ್ದೇವೆ ಅವನು ಅದಕ್ಕಾಗಿ ನಾವು ಉಪಯೋಗಿಸುತ್ತೇವೆ. ಓಕೆ ಮಾತಾಜಿ, ಧನ್ಯವಾದಗಳು. ಅಲ್ವಾ, ನಾವ್ 2ನೇ ಅಧ್ಯಾಯದಲ್ಲಿ ನಾವ್ ಏನನ್ನ ತಿಳ್ಕೊಂಡ್ವಿ? ಭಗವಂತನ ಪರಿಪೂರ್ಣ ಸಾಕ್ಷಾತ್ಕಾರ ಅಂತಂದ್ರೆ ಏನಂತ ತಿಳ್ಕೊಂಡಿದೀವಿ ನಾವು? ಭಗವಾನ್ ಸಾಕ್ಷಾತ್ಕಾರ ಮಾತಾಜಿ. ಭಗವಾನ್ ಸಾಕ್ಷಾತ್ಕಾರ. ಭಗವಾನ್ ಅಂತಂದ್ರೆ ಅವ್ರು ಹೇಗಿರ್ತಾರೆ? ಶಂಖಚಕ್ರ ಶ್ಯಾಮ ಸುಂದರ ರೂಪದಲ್ಲಿ ಇರ್ತಾರೆ. ಶ್ಯಾಮ ಸುಂದರ ರೂಪದಲ್ಲಿ ಇರ್ತಾರೆ ಅಲ್ವಾ. ಸೊ ಅವರು ಪೀತಾಂಬರವನ್ನ ಧರಿಸಿರ್ತಾರೆ. ಅವರ ದೇಹದ ಬಣ್ಣ ಯಾವ ತರ ಇರುತ್ತೆ? ಈಗ ತಾನೇ ಇನ್ನೇನ್ ಮಳೆ ಬೀಳುತ್ತೆ ಅನ್ಬೇಕಾದ್ರೆ ಮೋಡಗಳ ಬಣ್ಣ ಇರುತ್ತಲ್ಲ, ಆ ತರ ಅವರ ದೇಹದ ಬಣ್ಣ ಇರುತ್ತೆ ಅಲ್ವಾ. ಅವ್ರ ಕೈಯಲ್ಲಿ ಕೊಳಲನ್ನ ಇಟ್ಕೊಂಡಿರ್ತಾರೆ, ತಲೆ ಮೇಲೆ ಅವರು ನವಲಗಿರಿಯನ್ನ ತಿರುಗಿಸ್ಕೊಂಡಿರ್ತಾರೆ. ಇದು ಶ್ಯಾಮ ಸುಂದರ ರೂಪ ಇದು ಭಗವಾನ್ ರೂಪ ಇದು ಅಲ್ವಾ. ಸೊ ಇದು ಬ್ರಹ್ಮನ್ ರೂಪ ಅನ್ನೋದು ಒಂದು ಶಕ್ತಿ ಅಷ್ಟೇನೆ. ಅದು ಈ ತರ ಒಬ್ಬ ವ್ಯಕ್ತಿ ಎಲ್ಲೂ ಇಲ್ಲ ಈ ಭೌತಿಕ ಪ್ರಪಂಚದಲ್ಲಿ. ಇದಕ್ಕೆ ಒಂದು ಮೂರ್ತ ರೂಪ ಕೊಟ್ಟಿದ್ದಾರೆ ಅಷ್ಟೇನೆ. ಇವಾಗ ನಮ್ಗೆ ಹೇಳಿಲ್ವಾ ಅವರು ಸೂರ್ಯ ಚಂದ್ರ ಕಣ್ಣುಗಳ ತರ ಅಂತ ಹೇಳ್ಬಿಟ್ಟು ಅಲ್ವಾ. ಈ ತರ ಒಬ್ಬ ವ್ಯಕ್ತಿ ಇಲ್ಲ ಅಲ್ಲಿ, ಆ ವಿಶ್ವರೂಪ ತರದ ವ್ಯಕ್ತಿ ಇಲ್ಲ. ಸೊ ಈ ಇಡೀ ವಿಶ್ವಕ್ಕೆ ಒಂದು ಮೂರ್ತ ರೂಪವನ್ನ ಕೊಟ್ರೆ ಅದನ್ನ ನಾವು ಆ ವಿಶ್ವರೂಪ ಅಂತ ಹೇಳ್ತಾ ಇದೀವಿ. ಈ ವಿಶ್ವರೂಪ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇಲ್ಲ ಅಲ್ವಾ. ಸೊ ಇದು ನಾವು ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದು ಕೆಳಮಟ್ಟದಲ್ಲಿ ಅರ್ಥ ಮಾಡ್ಕೊಂಡಂಗೆ. ನಾವು ಈ ಭಗವಂತನನ್ನ ಶಕ್ತಿ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಅಥವಾ ಬೆಳಕು ಅಂತ ಅರ್ಥ ಮಾಡ್ಕೊಂಡ್ರೆ ಅಲ್ವಾ, ಇದು ಬ್ರಹ್ಮನ್ ಹಂತದಲ್ಲಿ ನಾವು ಭಗವಂತನನ್ನ ಅರ್ಥ ಮಾಡ್ಕೊಂಡಾಗೆ. ಆದ್ರೆ ಇನ್ನೊಂದ್ ಸ್ವಲ್ಪ ಮುಂದುವರೆದ್ರೆ, ನಮ್ಮ ಜ್ಞಾನ ಮುಂದುವರೆದ್ರೆ ನಾವು ಭಗವಂತನನ್ನ ನಾವು ಆ ಪರಮಾತ್ಮ ರೂಪದಲ್ಲಿ ಅರ್ಥ ಮಾಡ್ಕೋತೀವಿ. ಅಂದ್ರೆ ಚತುರ್ಭುಜ ರೂಪಧಾರಿಯಾಗಿದ್ದಾರೆ, ಅವರು ನಮ್ಮ ಒಳಗಡೆನೆ ಇದ್ದಾರೆ, ನಾವು ಹೊರಗಡೆ ನೋಡೋದೇನ್ ಬೇಕಾಗಿಲ್ಲ ಅಂತ ನಾವು ಅರ್ಥ ಮಾಡ್ಕೋತೀವಿ. ಅದು 2ನೇ ಹಂತದಲ್ಲಿ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು, ನಾವು ಆ ಪರಮ ಸತ್ಯನನ್ನ. ಪರಿಪೂರ್ಣ ಸಾಕ್ಷಾತ್ಕಾರ ಅಂತಂತಂದ್ರೆ ಆ ಭಗವಂತ ಅವರು ಭಗವಾನ್ ಅಂದ್ರೆ ಏನು ಹೇಳ್ತಾರೆ, ಅವರು ವ್ಯಕ್ತಿ, ಅವರು ಶಕ್ತಿ ಅಲ್ಲ, ಅವ್ರಿಗೂ ಸಹ ಭಾವನೆಗಳಿದೆ, ಅವರು ನಮ್ಮ ಭಾವನೆಗಳಿಗೆ ಪ್ರತಿಸ್ಪಂದಿಸ್ತಾರೆ ಅಂತ ಯಾರು ಅರ್ಥ ಮಾಡ್ಕೊತಾರೋ ಅವರು ಪರಿಪೂರ್ಣವಾಗಿ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ ಅಂತ. ನೋಡಿ, ಇದು ನಮ್ಗೆ ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಎಷ್ಟು ಕಷ್ಟ ಪಡ್ತಾ ಇದೀವಿ ನಾವು ಅಲ್ವಾ. ನೋಡಿ, ಆ ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಸಾಕ್ಷಾತ್ಕಾರ, ಆ ಭಗವಾನ್ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡ್ರೆ ಅದು ಪರಿಪೂರ್ಣವಾದ ಸಾಕ್ಷಾತ್ಕಾರ ಅಂತ. ಇವಾಗ ನನ್ನ ಹತ್ರ 100 ರೂಪಾಯಿ ಇದೆ ಅಂತಂದ್ರೆ ನನ್ನ ಹತ್ರ 50 ರೂಪಾಯಿನೂ ಇದೆ, 25 ರೂಪಾಯಿ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ನಾನು ಇವಾಗ ಭಗವಾನ್ ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ನನಗೆ ಇಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರನು ನನಗೆ ಅರ್ಥ ಆಗತ್ತೆ, ಪರಮಾತ್ಮ ಸಾಕ್ಷಾತ್ಕಾರನು ಅರ್ಥ ಆಗತ್ತೆ. ಅದಕ್ಕೆ ನೋಡಿ, ಇಲ್ಲಿ ಕೃಷ್ಣನಿಗೆ ಮಾತ್ರನೇ ಈ ವಿಶ್ವರೂಪ ಮತ್ತೆ ಈ ಚತುರ್ಭುಜ ರೂಪ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ನೀವು ಇವಾಗ ಹೋಗ್ಬಿಟ್ಟು ವಿಷ್ಣುವಿಗೆ ನನಗೆ ಕೃಷ್ಣನ ರೂಪವನ್ನ ತೋರಿಸು ಅಂದ್ರೆ ಅವ್ರ ಕೈಯಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಈ ಭಗವಾನ್ ರೂಪನೇ ಹೈಯೆಸ್ಟ್. ಅದು ಕೃಷ್ಣನಿಗೆ ಮಾತ್ರನೇ ಈ 2 ರೂಪಗಳನ್ನ ತೋರಿಸ್ಲಿಕ್ಕೆ ಸಾಧ್ಯ, ಪರಮಾತ್ಮನಿಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೇನೆ ರಾಸರ್ ನೃತ್ಯ ಮಾಡ್ಬೇಕಾದಾಗ ಕೃಷ್ಣ ಅವರು ಏನು ಡಿಸಪಿಯರ್ ಆಗ್ಬಿಡ್ತಾರೆ ಅಲ್ವಾ, ಅಲ್ಲಿಂದ ಕಣ್ಮರೆ ಆಗ್ಬಿಡ್ತಾರೆ. ಆಗ ಗೋಪಿಕಾಸ್ತ್ರೀ ಎಲ್ಲಾ ಕಡೆ ಹುಡ್ಕಾಡ್ತಾ ಇರ್ತಾರೆ, ಕೃಷ್ಣ ಕೃಷ್ಣ ಎಲ್ಲಿ ಹೋದೆ ನೀನು ಅಂತ ಹೇಳ್ಬಿಟ್ಟು. ಆಗ ಅವರು ವಿಷ್ಣುವಿನ ರೂಪದಲ್ಲಿ ಕಾಣಿಸ್ಕೋತಾರೆ. ಆ ವಿಷ್ಣುವಿನ ರೂಪದಲ್ಲಿ ಕಾಣಿಸ್ಕೊಂಡ್ರು ಸಹ ಈ ಗೋಪಿಕಾಸ್ತ್ರೀಯರಿಗೆ ಆ ವಿಷ್ಣುವನ್ನ ನೋಡ್ಬೇಕು ಅಂತಾನೆ ಅನ್ಸೋದಿಲ್ಲ ಅಲ್ವಾ. ಅವ್ರಿಗೆ ನಮ್ಮ ಕೃಷ್ಣ ಎಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ವಿಷ್ಣುವನ್ನ ಅಲ್ವಾ. ಸೊ ವಿಷ್ಣುವಿಗೆ ಕೃಷ್ಣನ ರೂಪವನ್ನ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕೃಷ್ಣನಿಗೆ ಮಾತ್ರನೇ ವಿಷ್ಣುವಿನ ರೂಪವನ್ನ ತೋರಿಸ್ಲಿಕ್ಕೆ ಸಾಧ್ಯ. ಅದರಿಂದ ನಾವು ಅರ್ಥ ಮಾಡ್ಕೋಬಹುದು, ಕೃಷ್ಣನ ಆ ಸಾಕ್ಷಾತ್ಕಾರವೇ
ಉನ್ನತ ಸಾಕ್ಷಾತ್ಕಾರ, ಪರಮ ಸಾಕ್ಷಾತ್ಕಾರ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಅಧ್ಯಾಯದಲ್ಲಿ 55 ಪ್ರಶ್ನೆಗಳಿತ್ತು. ಸೊ ಅದರಲ್ಲಿ ಅರ್ಜುನ ವಿಶ್ವರೂಪವನ್ನ ತೋರಿಸ್ಬೇಕಂತ ಹೇಳ್ಬಿಟ್ಟು ಕೃಷ್ಣನಿಗೆ ವಿನಂತಿಯನ್ನ ಮಾಡ್ಕೋತಾನೆ. ಭಗವಾನ್ ಕೃಷ್ಣ ವಿಶ್ವರೂಪವನ್ನ ಮೊದಲು ವಿವರಿಸ್ತಾನೆ, ಅದಾದ್ಮೇಲೆ ವಿಶ್ವರೂಪವನ್ನ ತೋರಿಸ್ತಾರೆ. ಅರ್ಜುನ ವಿಶ್ವರೂಪವನ್ನ ತೋರಿಸಿ ಏನೆಲ್ಲ ಕಾಣ್ತಿದ್ದಾರೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಅವರು ವಿವರಣೆಯನ್ನ ಕೊಡ್ತಾರೆ, ಅವರ ಅನುಭವವನ್ನ ಹೇಳ್ತಾರೆ. ಅದಾದ್ಮೇಲೆ ಕಾಲರೂಪವನ್ನ ನೋಡ್ಬಿಟ್ಟು ಅವ್ರಿಗೆ ಭಯ ಆಗತ್ತೆ. ಅದಕ್ಕೆ ಅವ್ರು ಕೇಳ್ತಾರೆ, ನೀನ್ ಯಾರು, ನಿನ್ನ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು ಕೃಷ್ಣ ಉತ್ತರವನ್ನ ಕೊಡ್ತಾರೆ. ಅದಾದ್ಮೇಲೆ ಅರ್ಜುನ ಪ್ರಾರ್ಥನೆಯನ್ನ ಮಾಡ್ತಾನೆ, ನನಗೆ ನಿನ್ನ ಮೊದಲ ರೂಪವನ್ನೇ ನೀನು ತೋರಿಸು, ಅದಕ್ಕಿಂತ ಮುಂಚೆ ನಿನ್ನ ಚತುರ್ಭುಜ ರೂಪವನ್ನ ನಾನು ನೋಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ವಿನಂತಿಯನ್ನ ಮಾಡ್ಕೋತಾನೆ. ಸೊ ಅರ್ಜುನನ ವಿನಂತಿಯ ಪ್ರಕಾರವೇ ಅವರು ಚತುರ್ಭುಜ ರೂಪವನ್ನ ತೋರಿಸಿ ಆಮೇಲೆ ದ್ವಿಭುಜ ರೂಪವನ್ನ ಅವರು ತೋರಿಸ್ತಾರೆ. ಸೊ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾರೆ, ನೀನೇನ್ ನೋಡ್ತಾ ಇದೀಯ ಈ ರೂಪ, ಇದನ್ನ ನೋಡ್ಲಿಕ್ಕೆ ದೇವತೆಗಳಿಗೂ ಸಹ ಸಾಧ್ಯ ಇಲ್ಲ, ಅವರು ಸಹ ಕಾತರಿಸ್ತಾರೆ. ಯಜ್ಞ, ದಾನ, ತಪ, ಏನು ಪುಣ್ಯ ಕಾರ್ಯಗಳಿಂದ ನೀನು ಈ ಒಂದು ರೂಪವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಏಕಚಿತ್ತದ ಶುದ್ಧ ಭಕ್ತಿಯಿಂದ ಮಾತ್ರನೇ ನೀನು ನನ್ನನ್ನ ನೋಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಭಗವದ್ಗೀತೆ ಗ್ರಂಥ ಮಹಾರಾಜ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಪ್ರತಿ ಕ್ಷಣ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣ ಕೃಷ್ಣನನ್ನ ಮರೆತು ಇರ್ಬೇಡಿ. ಹರೇ ಕೃಷ್ಣ.